ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ ಹರಿಹರ ಬ್ರಹ್ಮರು ಅನವರತ ಭಜಿಸುವ ಮೂಜಗದೊಡೆಯ ಗಣೇಶನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ ನೀನೆ ಮೊದಲು ನಿನ್ನಿಂದ ತಾನೇ ಆರಂಭ ಜಗದೊಳೆಲ್ಲ ಮೊದಲ ಪೂಜೆ ನಿನಗಾದ ಮೇಲೆ ಇನ್ನುಳಿದ ಪೂಜೆಯೆಲ್ಲ ನೀನು ಹರಸಿದರೆ ಯಾವ ಕಾರ್ಯವೂ ವಿಘ್ನ ಎಂಬುದಿಲ್ಲ ನೀನು ಹರಸಿದರೆ ಯಾವ ಕಾರ್ಯವೂ ವಿಘ್ನ ಎಂಬುದಿಲ್ಲ ವಿಜಯ ವಿನಾಯಕನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ ವಿಜಯ ವಿನಾಯಕನೇ ಗಜಮುಖನೇ ಕರುಣಾಸಾಗರನೇ. Salute our national flag and pledge our allegiance to the same. Its honor and its glory depend upon the zeal and assiduity with which each one of us will shoulder his responsibilities of a good citizen. Its history, written in the letters of gold, inspires us to put in good work for the fair name of our country. We declare our unflinching loyalty to our national flag and maintain that its codes shall be our codes and that each individual amongst us shall make genuine efforts to add to its luster and glory and make it fly proudly aloft in the comity of nations. ಆಹ್ವಾನಿಸಿದ್ದೇನೆ ಲಯನ್ ಭಾಗೇಶ್ವರಿ ಶೆಟ್ಟಿ ತಮ್ಮನು. ನನ್ನ ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸವನ್ನಿರಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು, ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ವಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು, ನನ್ನ ವೃತ್ತಿಯ ಯಶಸ್ವಿಗೆ ಪರರ ವೃತ್ತಿಯನ್ನು ಬಲಿಕೊಡದಿರುವುದು ಮತ್ತು ಆತ್ಮವಂಚನೆ ಮಾಡಿಕೊಳ್ಳದಿರುವುದು, ನನ್ನ ಮತ್ತು ಪರರ ಹಕ್ಕು ಮತ್ತು ಸ್ಥಾನಗಳ ಬಗ್ಗೆ ಶಂಕೆ ಉಂಟಾದಾಗ ಪರರ ಹಕ್ಕು ಮತ್ತು ಸ್ಥಾನಕ್ಕೆ ಹೆಚ್ಚಿನ ಗೌರವವನ್ನು ಕೊಡುವುದು, ಪರರೊಡನೆ ಮೈತ್ರಿ ನನ್ನ ಉದ್ದೇಶವಾಗಿರಬೇಕು, ಆದರೆ ಮೈತ್ರಿ ಸ್ವಾರ್ಥ ಸಾಧನವಾಗಕೂಡದು, ಉತ್ತಮ ಪ್ರಜೆಯಾಗಿ ದೇಶದ ಋಣವನ್ನು ಗಮನದಲ್ಲಿರಿಸಿಕೊಂಡು ಮನಃಪೂರ್ವಕವಾಗಿ ದೇಶಕ್ಕೆ ವಿಧೇಯತೆಯನ್ನು ತೋರಿಸುವುದು ಹಾಗೂ ದೇಶಕ್ಕೆ ನನ್ನ ಸಮಯ, ಶ್ರಮ ಮತ್ತು ಸಾಧನೆಯನ್ನು ಮೀಸಲಿಡುವುದು, ಸಂಕಟದಲ್ಲಿರುವವರಿಗೆ ಸಹಾನುಭೂತಿ, ದೀನದಲಿತರಿಗೆ ಸಹಾಯ ಮತ್ತು ಅವಶ್ಯಕತೆಯುಳ್ಳವರಿಗಾಗಿ ನನ್ನ ಸಂಪತ್ತಿನ ಒಂದು ಭಾಗವನ್ನು ನೀಡುವುದು, ವಿಮರ್ಶೆಯಲ್ಲಿ ಎಚ್ಚರಿಕೆಯಿಂದಿರುವುದು ಮತ್ತು ಪ್ರಶಂಸೆಯಲ್ಲಿ ಉದಾರನಾಗಿರುವುದು ನನ್ನ ಕಾರ್ಯ ರಚನಾತ್ಮಕವಾಗಿರಬೇಕೇ ಹೊರತು ವಿನಾಶಕಾರಿಯಲ್ಲ ಎಂಬುದನ್ನು ಸದಾ ಗಮನದಲ್ಲಿಟ್ಟುಕೊಳ್ಳುವುದು. ಥ್ಯಾಂಕ್ ಯು. ಕ್ಲಬ್ಬಿನ ಉದ್ಘಾಟನಾ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ. ಲಯನ್ಸ್ ಜಿಲ್ಲೆಯ ಇವರನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ಈ ನೂತನ ಕ್ಲಬ್ ವಿಸ್ತರಣಾ ಯೋಜನೆಯ ಮುಖ್ಯಸ್ಥರು, ಜಿಲ್ಲೆಯ ನ್ಯೂ ಕ್ಲಬ್ ಎಕ್ಸ್ಟೆನ್ಷನ್ ಚೇರ್ಮನ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಲಯನ್ ಮೋಹನ್ ದಾಸ್ ಕಿಲ್ಲೆ ಇವರಿಂದ. ಪಂಪ್ವೆಲ್ ಕಲ್ಪವೃಕ್ಷ ಎಂಬ ಸಂಸ್ಥೆಯನ್ನು ಉದ್ಘಾಟನೆ ಮಾಡಿ ಹೊಸ ಸದಸ್ಯರು ಹಾಗೂ ಪದಾಧಿಕಾರಿಗಳನ್ನು ನೇಮಿಸಿ ಅವರಿಗೆ ಪ್ರಮಾಣ ವಚನ ನೀಡಿ ಜಿಲ್ಲೆಗೆ ಸಮರ್ಪಿಸುವ ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಸಂಸ್ಥೆಯ ಪ್ರಾಯೋಜಕರು ನನ್ನ ಮಾತೃ ಸಂಸ್ಥೆಯಾದ ಲಯನ್ಸ್ ಕ್ಲಬ್ ಮಂಗಳೂರು ಕಾವೂರು. ಸುಮಾರು 40 ವರ್ಷ ಇತಿಹಾಸ ಇರುವ ಈ ಕ್ಲಬ್ಬಿನ ಸದಸ್ಯನಾಗಿ ಹಾಗೂ ಈ ಹೊಸ ಸಂಸ್ಥೆಯ ಎಕ್ಸ್ಟೆನ್ಷನ್ ಚೇರ್ಮನ್ ಆಗಿ ನಮ್ಮ ಜಿಲ್ಲೆಗೆ ಈ ಸಂಸ್ಥೆಯನ್ನು ಸಮರ್ಪಿಸಲು ನನಗೆ ಬಹಳ ಸಂತೋಷವಾಗುತ್ತಿದೆ. ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲು ಪ್ರಮುಖ ಕಾರಣ ಲಯನ್ ರಾಜೇಶ್ ಶೆಟ್ಟಿ ಶಬರಿಯವರು. ನಾನು ಮತ್ತು ರಾಜೇಶ್ ಶೆಟ್ಟಿಯವರು ನಮ್ಮ ಜಪ್ಪಿನಮೊಗರು ಪರಿಸರ ಮತ್ತು ಪಂಪ್ವೆಲ್ ಪರಿಸರದ ನಮ್ಮ ಪರಿಚಯದ ವ್ಯಕ್ತಿಗಳನ್ನು ಸೇರಿಸಿಕೊಂಡು ಒಂದು ಹೊಸ ಲಯನ್ಸ್ ಕ್ಲಬ್ ಮಾಡುವ ಉದ್ದೇಶವನ್ನು ಹೊಂದಿದ್ದೆವು. ಆ ನಮ್ಮ ಆಶಯವು ಇವತ್ತು ಈಡೇರಿದೆ. ನಾವು ಈ ಸಂಸ್ಥೆಯನ್ನು ಸ್ಥಾಪಿಸಲು ತೀರ್ಮಾನಿಸಿ ನಮ್ಮ ಈ ವರ್ಷದ ಜಿಲ್ಲಾ GMT ಸಂಯೋಜಕರಾದ ಲಯನ್ ಪ್ರವೀಣ್ ಶೆಟ್ಟಿ ಅವರೊಂದಿಗೆ ಮಾತುಕತೆ ನಡೆಸಿ
ಒಂದು ಸದಸ್ಯರ ಪಟ್ಟಿಯನ್ನು ತಯಾರಿಸಿದೆವು. ನಮ್ಮ ಈ ಹೊಸ ಸದಸ್ಯರ ಪ್ರತಿಯೊಂದು ಮನೆಗೆ ಹೋಗಿ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ನೀವು ಸದಸ್ಯರಾಗಿ ಸೇರಬೇಕು ಎಂದು ಕೇಳಿಕೊಂಡಾಗ ಎಲ್ಲ ಸದಸ್ಯರು ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ನಾನು ಈ ಎಲ್ಲ ಸದಸ್ಯರಿಗೆ ಚಿರಋಣಿಯಾಗಿದ್ದೇನೆ. ನಾವು ಈ ಸಂಸ್ಥೆಯ ಸದಸ್ಯರ ತಯಾರಿಯಲ್ಲಿದ್ದಾಗ ನಮ್ಮೊಟ್ಟಿಗೆ ಬಂದವರು ಲಯನ್ ಕೃಷ್ಣ ಶೆಟ್ಟಿ ಅವರು. ನಮಗೆ ಈ ಸಂಸ್ಥೆಯನ್ನು ಮಾಡಲು ಪ್ರೇರೇಪಣೆ ನೀಡಿದವರು ಈ ಸಂಸ್ಥೆಯ ಗೈಡಿಂಗ್ ಲಯನ್ ಆಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವ ಲಯನ್ ಶಶಿಧರ್ ಮಾರ್ಲಾ ಅವರು. ನಮ್ಮ ಈ ಹೊಸ ಸಂಸ್ಥೆಗೆ ಬೇಕಾಗಿರುವ ಕ್ಲಬ್ನ ಆಸ್ತಿಗಳಾಗಿರುವ ಕ್ಲಬ್ ಬ್ಯಾನರ್, ಗ್ಯಾಂಗ್, ಗ್ಯಾವಲ್ ಮತ್ತು ಚಾರ್ಟರನ್ನು ಸಮಯಕ್ಕೆ ಸರಿಯಾಗಿ ಒದಗಿಸಿಕೊಟ್ಟವರು, ನಮಗೆ ತುಂಬ ಸಹಾಯ ಮಾಡಿದವರು ಜಿಲ್ಲಾ GST ಸಂಯೋಜಕರಾಗಿರುವ ಲಯನ್ ಕುಡುಪಿ ಅರವಿಂದ್ ಶೆಣೈ ಅವರು. ಈ ಸಂಸ್ಥೆಯ ಆಸ್ತಿಗಳಾದ ಕ್ಲಬ್ ಬ್ಯಾನರ್, ಗ್ಯಾಂಗ್, ಗ್ಯಾವಲ್ ಹಾಗೂ ಅಧ್ಯಕ್ಷರ ಕಾಲರ್ ಇದರ ಸಂಪೂರ್ಣ ವೆಚ್ಚವನ್ನು ನೀಡಿದವರು ಲಯನ್ ಭಾರತಿ BM ಅವರು. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕರಿಸಿದ ನನ್ನ ಸಂಸ್ಥೆಯ ಎಲ್ಲ ಸದಸ್ಯರನ್ನು ನೆನಪಿಸಿಕೊಳ್ಳುತ್ತೇನೆ. ಈ ಸಂಸ್ಥೆಯು ಲಯನ್ಸ್ ಜಿಲ್ಲೆ 317Dಯಲ್ಲಿ ಒಂದು ಅತ್ಯುತ್ತಮ ಲಯನ್ಸ್ ಸಂಸ್ಥೆಯಾಗಿ ದೀನದಲಿತರ ಹಾಗೂ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಮ್ಮ ಸೇವೆಯನ್ನು ನೀಡಿ, ಸಮಾಜದಲ್ಲಿ ಅಗತ್ಯ ಇರುವವರಿಗೆ ತಮ್ಮ ಸಹಕಾರವನ್ನು ನೀಡಿ, ಸಮಾಜದಲ್ಲಿ ಒಂದು ಮಾದರಿ ಸೇವಾ ಸಂಸ್ಥೆಯಾಗಿ ಮೂಡಿಬರಲಿ ಎಂದು ಆಶಿಸುತ್ತೇನೆ. ನಾವು ಈ ಕಾರ್ಯಕ್ರಮಕ್ಕೆ ಲಯನ್ಸ್ ಜಿಲ್ಲೆಯ ಎಲ್ಲ ಲಯನ್ಸ್ ಬಂಧುಗಳನ್ನು ಹಾಗೂ ಇತರರನ್ನು ಸೇರಿಸಿಕೊಂಡು ಬಹಳ ವಿಜೃಂಭಣೆಯಿಂದ ಮಾಡಬೇಕು ಎಂದು ಯೋಚಿಸಿದ್ದೆವು. ಕಾರಣಾಂತರದಿಂದ ಎಲ್ಲರಿಗೂ ತಿಳಿದ ಹಾಗೆ ನಾವು ಈ ಕಾರ್ಯಕ್ರಮವನ್ನು ಬಹಳ ಸರಳವಾಗಿ ಮಾಡುತ್ತಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಅತಿಥಿಗಳನ್ನು, ಲಯನ್ಸ್ ಬಂಧುಗಳನ್ನು ಹಾಗೂ ಆಹ್ವಾನಿತರನ್ನು ಆಹ್ವಾನಿಸುವುದು ನನ್ನ ಆದ್ಯ ಕರ್ತವ್ಯ. ಇವತ್ತಿನ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನನ್ನ ಮಾತೃ ಸಂಸ್ಥೆ ಲಯನ್ಸ್ ಕ್ಲಬ್ ಕಾವೂರು ಮಂಗಳೂರು ಇದರ ಅಧ್ಯಕ್ಷರಾದ ಲಯನ್ ಬಾಲಕೃಷ್ಣ ಆಚಾರ್ಯ ಅವರನ್ನು ಆತ್ಮೀಯವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಈ ಹೊಸ ಸಂಸ್ಥೆ ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷ ಈ ಸಂಸ್ಥೆಯನ್ನು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಲು ಮುಖ್ಯ ಅತಿಥಿಗಳಾಗಿ ಬಂದಿರುವ ನಮ್ಮ ಜಿಲ್ಲಾ ರಾಜ್ಯಪಾಲರಾದ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಹಾಗೂ ಜಿಲ್ಲೆಯ ಪ್ರಥಮ ಮಹಿಳೆ ಡಾಕ್ಟರ್ ದಿವ್ಯಾ ವಸಂತ್ ಶೆಟ್ಟಿ ಇವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಹೊಸ ಸಂಸ್ಥೆಗೆ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಕೋಶಾಧಿಕಾರಿ ಹಾಗೂ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ನೀಡಲಿರುವ ನಮ್ಮ ಜಿಲ್ಲೆಯ 1ನೇ ಉಪರಾಜ್ಯಪಾಲರಾದ ಲಯನ್ ಸಂಜಿತ್ ಶೆಟ್ಟಿ ಇವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಸಂಸ್ಥೆಗೆ ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡಲಿರುವ ನಮ್ಮ ಜಿಲ್ಲೆಯ 2ನೇ ಉಪರಾಜ್ಯಪಾಲರಾದ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ ಇವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಜಿಲ್ಲೆಯ ಸಂಪುಟ ಕಾರ್ಯದರ್ಶಿ ಹಾಗೂ ಈ ಸಂಸ್ಥೆಗೆ ಗೈಡಿಂಗ್ ಲಯನ್ ಆಗಿರುವ ಲಯನ್ ಶಶಿಧರ್ ಮಾರ್ಲಾ ಇವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಜಿಲ್ಲೆಯ ಸಂಪುಟ ಕೋಶಾಧಿಕಾರಿ ಲಯನ್ ಶ್ರೀನಿವಾಸ್ ಪೂಜಾರಿ ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಜಿಲ್ಲಾ ಸಂಪುಟ ಸಂಯೋಜಕರಾಗಿರುವ ರಾಜ್ಯಪಾಲರ ಸಂಯೋಜಕರಾಗಿರುವ ಲಯನ್ ಮೊಯ್ದೀನ್ ಕುಂಜಿ ಇವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಜಿಲ್ಲಾ ಸಾರ್ವಜನಿಕ ಸಂಪರ್ಕಾಧಿಕಾರಿ ಲಯನ್ ಜಯರಾಮ್ ದೇರಪ್ಪಜ್ಜನ ಮನೆ ಇವರನ್ನು ಆತ್ಮೀಯವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಜಿಲ್ಲಾ GMT ಸಂಯೋಜಕ ಲಯನ್ ಪ್ರವೀಣ್ ಶೆಟ್ಟಿ ಇವರನ್ನು ಆತ್ಮೀಯವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಪ್ರಾಂತೀಯ 3ರ ಪ್ರಾಂತ್ಯಾಧ್ಯಕ್ಷರು ಹಾಗೂ
ನನ್ನ ಸಂಸ್ಥೆಯ ಸದಸ್ಯರು ಹಾಗೂ ಈ ಸಂಸ್ಥೆಯ ಗೈಡಿಂಗ್ ಲಯನ್ ಆಗಿರುವ ಲಯನ್ ಸ್ವರೂಪ ಎನ್ ಶೆಟ್ಟಿ ಇವರನ್ನು ಆತ್ಮೀಯವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಈ ಸಂಸ್ಥೆಯ ವಲಯಾಧ್ಯಕ್ಷರಾಗಿರುವ ಲಯನ್ ಲೋಕೇಶ್ ಶೆಟ್ಟಿ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಲಯನ್ಸ್ ಕ್ಲಬ್ ಕಾವೂರು ಇದರ ಕಾರ್ಯದರ್ಶಿ ವಿಕ್ಟರ್ ಮೋರಸ್ ಹಾಗೂ ಕೋಶಾಧಿಕಾರಿ ಶ್ರೀಧರ್ ನಾಯ್ಕ್ ಇವರನ್ನು ಆತ್ಮೀಯವಾಗಿ ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ನಮ್ಮ ಕರೆಗೆ ಓಗೊಟ್ಟು ಬಂದಿರುವ ಮಾಜಿ ರಾಜ್ಯಪಾಲರಾದ ಲಯನ್ ರೊನಾಲ್ಡ್ ಗೋಮ್ಸ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಕೆ ರಾಜೇಶ್ ಶೆಟ್ಟಿ, ರಮ್ಯ ಶೆಟ್ಟಿ, ಶಬರಿ ಕ್ಯಾಟ್ರಿಂಗ್ ಜಪ್ಪಿನಮೊಗರು, ಕೃಷ್ಣ ಶೆಟ್ಟಿ, ಶ್ರೀದೇವಿ ಶೆಟ್ಟಿ, ಉದ್ಯಮಿ ಜಪ್ಪಿನಮೊಗರು ಪ್ರೋತ್ಸಾಹಿಸಿ ನಮ್ಮ ಜಿಲ್ಲೆಯ 5 ವರ್ಷದ ಒಳಗಿನ ಮತ್ತು ಮೇಲಿನ 2 ಅತ್ಯುತ್ತಮ ಕ್ಲಬ್ ಪ್ರಶಸ್ತಿಯನ್ನು ಪಡೆಯುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದ್ದಾರೆ. ಇವರು ನಮ್ಮ ಲಯನ್ಸ್ ಜೀವನವನ್ನು 2009ರಲ್ಲಿ ಪ್ರಾರಂಭಿಸಿದರು. ಇವರು ಲಯನ್ಸ್ ಕ್ಲಬ್ ಕಿನ್ನಿಗೋಳಿ ಸಂಸ್ಥೆಯ ಅಧ್ಯಕ್ಷರಾಗಿ, ವಲಯಾಧ್ಯಕ್ಷರಾಗಿ, ಡಿಸ್ಟ್ರಿಕ್ಟ್ ಕ್ರಿಸ್ಮಸ್ ಸಂಯೋಜಕರಾಗಿ, ಪ್ರಾಂತೀಯ ಅಧ್ಯಕ್ಷರಾಗಿ, GLT ಸದಸ್ಯರಾಗಿ, ಡಿಸ್ಟ್ರಿಕ್ಟ್ ಯೂತ್ ಎಂಪವರ್ಮೆಂಟ್ ಸಂಯೋಜಕರಾಗಿ, ರೀಜನ್ ಅಂಬಾಸಡರ್ ಆಗಿ, ಡಿಸ್ಟ್ರಿಕ್ಟ್ ಲಯನ್ ಅಂಬಾಸಿಡರ್ ಆಗಿ, ಡಿಸ್ಟ್ರಿಕ್ಟ್ ಗ್ಯಾಟ್ ಮೋಟಿವೇಟರ್ ಆಗಿದ್ದರು. ಲಯನ್ಸ್ ಜಿಲ್ಲೆ 317 ಇದರ 2ನೇ ರಾಜ್ಯಪಾಲರಾಗಿ ನಮ್ಮ ಈ ಹೊಸ ಸಂಸ್ಥೆಗೆ ಹೊಸ ಸದಸ್ಯರನ್ನು ಸೇರ್ಪಡಿಸಲು ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಇವರೇ ನಮ್ಮ 2ನೇ ಉಪರಾಜ್ಯಪಾಲರಾದ ಲಯನ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ MJF. ಮೊದಲು ನಾನು ಮೇಡಮ್ ಶರ್ಮಿಳಾ ಕಿಲ್ಲೆ ಅವರಿಗೆ ಧನ್ಯವಾದ ಹೇಳಬೇಕು. ಕೇವಲ 2-2.5 ನಿಮಿಷದಲ್ಲಿ ಅತ್ಯುತ್ತಮವಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಹಾಗೂ ಕ್ರಿಸ್ಪ್ ಆಗಿ ನನ್ನನ್ನು ಪರಿಚಯಿಸಿದ್ದಾರೆ. ಮೇಡಮ್, ತುಂಬ ಧನ್ಯವಾದಗಳು. ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷ ಈ ವರ್ಷ ನಾವು ಇನ್ಸ್ಟಾಲ್ ಮಾಡುವಂತಹ ಮೊದಲ ಹೊಸ ಸಂಸ್ಥೆ. ಇದಕ್ಕೋಸ್ಕರ ವಿಶೇಷವಾಗಿ ನಮ್ಮ ಜಿಲ್ಲಾ ಗವರ್ನರ್ ನಮ್ಮ ವಸಂತ್ ಶೆಟ್ಟಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಹೊಸ ಸಂಸ್ಥೆಗೆ ಮುಖ್ಯವಾಗಿ ಕಾರಣರಾದವರು ನಮ್ಮ ಕಾವೂರು ಕ್ಲಬ್ಬಿನ ಅಧ್ಯಕ್ಷರು, ಸದಸ್ಯರು, ವಿಶೇಷವಾಗಿ ಮೋಹನ್ದಾಸ್ ಕಿಲ್ಲೆಯವರು, ನಮ್ಮ ಶಶಿಧರ್ ಮಾರ್ಲರವರು, ನಮ್ಮ ರಾಜೇಶ್ ಶೆಟ್ಟಿಯವರು, ಇವರಿಗೂ ನನ್ನ ಅಭಿನಂದನೆಗಳು. ನಾನು ಯಾವಾಗಲೂ ಹೇಳೋದುಂಟು, ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಭಾರಿ ಸ್ಟ್ರಿಕ್ಟ್ ಆಗಿದ್ದಾರೆ, ಹಲವಾರು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಅವರು ಆವಾಗಿಂದ ನನ್ನನ್ನು ಸ್ವಲ್ಪ ನೋಡ್ತಾ ಇದ್ದಾರೆ, ಸ್ವಲ್ಪ ಶಾರ್ಟ್ ಆಗಿ ಸ್ವೀಟಾಗಿ ಮಾಡಿ ಅಂತ ನನಗೆ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಈಗ ಪರಿಸ್ಥಿತಿ ಸ್ವಲ್ಪ ಬದಲಾಗಿ ಬಿಟ್ಟಿದೆ. ಹೇಗೆ ಅಂದರೆ, ನಾವು ಎಷ್ಟು ಶಾರ್ಟಾಗಿ ಮಾಡ್ತಿದ್ದೇವೆ ಅಂದರೆ, ಕ್ಯಾಟ್ರಿಂಗ್ ಆರ್ಡರ್ 8:30ಗೆ ಕರಿತೇವೆ, ನಾವು 8 ಗಂಟೆ ಒಳಗೆ ಪ್ರೋಗ್ರಾಮ್ ಮುಗಿಸ್ತೇವೆ. ಕ್ಯಾಟ್ರಿಂಗ್ನವರು ಬರುವಷ್ಟಾದರೂ ನಾವು ಉದ್ದ ಎಳೆಯುವಂಥ ಪ್ರೋಗ್ರಾಮನ್ನು ಎಳೆಯುವಂಥ ಪರಿಸ್ಥಿತಿಗೆ ಬಂದಿದೆ. ಆದ್ದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರೂ ಸಹಕರಿಸಿ ನಾವು ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡುವಂತ ಹೇಳುತ್ತಾ, ಇನ್ನೊಂದು ವಿಶೇಷ, ಇವತ್ತಿನ ನಾನು ಮಾಡ್ತಿರುವ ನಮ್ಮ ಫಸ್ಟ್ VDG ಸಂಜಯ್ ಶೆಟ್ಟರು ಮಾಡುವ ಎಲ್ಲ ಕೆಲಸ ಆ್ಯಕ್ಚುಲಿ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರೇ ಮಾಡಬೇಕು. ಆದರೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರದೊಂದು ಕನಸು, ಏನಿದ್ರೂ ಕೂಡ ನಾವು ಜೊತೆಯಲ್ಲಿ ಮಾಡುವ, ನೀವು ಕೂಡ ನಮ್ಮೊಟ್ಟಿಗೆ ಬೆರೆತು ನಾವು ಮಾಡಿದರೇ ನಮ್ಮ ಡಿಸ್ಟ್ರಿಕ್ಟ್ ಮುಂದಕ್ಕೆ ಹೋಗ್ತದೆ ಅಂತ. ಸರ್, ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ನನ್ನ ಕೆಲಸ ಹೊಸ ಸದಸ್ಯರನ್ನು ನಮ್ಮ ಸಂಸ್ಥೆಗೆ ಪ್ರಮಾಣ ವಚನವನ್ನು ಕೊಟ್ಟು ಅವರನ್ನು ನಮ್ಮ ಸಂಸ್ಥೆಗೆ ಬರಮಾಡಿಕೊಳ್ಳುವಂಥದ್ದು. ಆದರೆ ಹೊಸ ಸಂಸ್ಥೆಗೆ ಸೇರುವಾಗ ನಾವು ಎಂತಹ ಸಂಸ್ಥೆಗೆ ಸೇರ್ತೇವೆ ಎನ್ನುವ ಒಂದು ಕಲ್ಪನೆ ನಮ್ಮ ಸದಸ್ಯರಿಗೆ ಇರಬೇಕು. ಇವಾಗಲೇ ಓರಿಯೆಂಟೇಷನ್ ಕಾರ್ಯಕ್ರಮ ಆಗಿದೆ. ಆದರೆ ನನ್ನದೇ ಮಾತುಗಳಲ್ಲಿ ಒಂದು 2-3 ನಿಮಿಷಗಳಲ್ಲಿ ನಮ್ಮ ಸಂಸ್ಥೆಯ ಬಗ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ನಮ್ಮ ಸಂಸ್ಥೆ ಫೆಲೋಶಿಪ್ ಮತ್ತು ಸರ್ವಿಸ್ ಈ 2 ಪಿಲ್ಲರ್ಗಳ ಮೇಲೆ ನಿಂತು ಬಿಟ್ಟಿದೆ. 1917ರಲ್ಲಿ ಮೆಲ್ವಿನ್ ಜೋನ್ಸ್ ಎನ್ನುವ ಒಬ್ಬ ವ್ಯಕ್ತಿ ಶಿಕಾಗೋ ನಗರದಲ್ಲಿ ನಮ್ಮ ಸಂಸ್ಥೆಯನ್ನು ಆರಂಭಿಸಿದರು. ಅವರು ಯಾಕೆ ಆರಂಭಿಸಿದರು ಅಂತ ನಿಮಗೆ ಗೊತ್ತಾದರೆ ಆವಾಗ ಮಾತ್ರ ನಿಮಗೆ ನಮ್ಮ ಸಂಸ್ಥೆಯ ಬಗ್ಗೆ ಇನ್ನೂ ಗೌರವ ಬರ್ತದೆ. ಮೆಲ್ವಿನ್ ಜೋನ್ಸ್ ಅವರು 1913ರಲ್ಲಿ ದ ಬಿಸ್ನೆಸ್ ಸರ್ಕಲ್ ಎನ್ನುವ ಬಿಸ್ನೆಸ್ ಮ್ಯಾನ್ಗಳ ಸರ್ಕಲಲ್ಲಿ ಜಾಯ್ನ್ ಆಗಿದ್ದರು. ಭಾಳಷ್ಟು ಆ್ಯಕ್ಟಿವ್ ಸದಸ್ಯರು, ಸುಮಾರು 40 ಚಿಲ್ಲರೆ ಇರುವ ಸಂಸ್ಥೆಯನ್ನು 2016ರಲ್ಲಿ ಸುಮಾರು 200 ಸದಸ್ಯ ತನಕ ಬೆಳೆಸಿದ್ದವರು. ಎಲ್ಲಿಯವರೆಗೆ ಅಂದರೆ ಅಲ್ಲಿ ಅಧ್ಯಕ್ಷರು ಹೇಳ್ತಿದ್ರು, ಮೆಲ್ವಿನ್ ಜೋನ್ಸ್ ಅವರು ಸೆಕ್ರೆಟರಿ ಆದರೆ ಮಾತ್ರ ನಾವು ಅಧ್ಯಕ್ಷರಾಗ್ತೇವೆ ಅಂತ. ಅಂತಹ ಒಬ್ಬ ವ್ಯಕ್ತಿ. ಈ ಬಿಸ್ನೆಸ್ ಮ್ಯಾನ್ಗಳ ನಿಮಗೆಲ್ಲರೂ ಗೊತ್ತಿರಬಹುದು, ಬಿಸ್ನೆಸ್ ಮ್ಯಾನ್ಗಳ ಕೆಲಸ ಏನಂದರೆ, ಅವರೆಲ್ಲರೂ ವೀಕ್ಲಿ ಒಮ್ಮೆ ಒಟ್ಟಾಗೋದು, ಅವರವರು ಬಿಸ್ನೆಸ್ಸನ್ನು ಐಡಿಯಾಸ್ ಏನೆಲ್ಲ ಸಾಧನೆ ಮಾಡಿದ್ದಾರೆ ಅದನ್ನು ಶೇರ್ ಮಾಡೋದು,
ಯಾರು ಉತ್ತಮ ಸಾಧನೆ ಮಾಡಿದ್ದಾರೆ ಅವರಿಗೆ ಇನ್ನೂ ಚಪ್ಪಾಳೆ ಕೊಟ್ಟು ಪ್ರೋತ್ಸಾಹಿಸೋದು, ಯಾರು ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಿಂದಕ್ಕಿದ್ದಾರೆ ಅವರಿಗೆ ಟಿಪ್ಸ್ಗಳನ್ನು ಕೊಡೋದು, ಲೀಡ್ಗಳನ್ನು ತಂದು ಕೊಡೋದು, ಮತ್ತು ಎಲ್ಲರೂ ಜೊತೆಯಲ್ಲಿ ಬೆಳೆಯುವುದು, ಇದು ಬಿಸ್ನೆಸ್ ಸರ್ಕಲ್ನ ಮುಖ್ಯ ಭಾಗವಾಗಿತ್ತು. ಕೊನೆಯಲ್ಲಿ ಎಲ್ಲರೂ ನಮ್ಮ ಥರನೇ ಊಟ ಮಾಡ್ತಿದ್ರು, ಕುಡಿತಿದ್ರು, ಗಮ್ಮತ್ತು ಮಾಡ್ತಿದ್ರು, ಮನೆಗೆ ಹೋಗ್ತಿದ್ರು. ದಟ್ಸ್ ವಾಟ್ ಫೆಲೋಶಿಪ್ ಈಸ್. ಎಲ್ಲವೂ ಚಂದವಾಗಿತ್ತು, ಎಲ್ಲರೂ ಖುಷಿಯಾಗಿದ್ದರು. ಅಲ್ಲಿ ಫೆಲೋಶಿಪ್ ಇತ್ತು, ಭ್ರಾತೃತ್ವ ಇತ್ತು. ಆದರೆ ಮೆಲ್ವಿನ್ ಜೋನ್ಸ್ರವರಿಗೆ ಸಂತೃಪ್ತಿ ಇರಲಿಲ್ಲ. ಮೆಲ್ವಿನ್ ಜೋನ್ಸ್ರವರಿಗೆ ಸಂತೋಷ ಇತ್ತು, ಆದರೆ ಸಂತೃಪ್ತಿ ಇರಲಿಲ್ಲ. ಮನುಷ್ಯರಿಗೆ ಸಂತೋಷ ಅಂದರೆ ಮೊಮೆಂಟರಿ. ಈಗ ಸ್ವಲ್ಪ ಖುಷಿ ಆಗ್ತದೆ, ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಸಂತೋಷ ಬೇಕಂತ ಆಗ್ತದೆ. ಸಂತೋಷ ಅಂದರೆ ಮೊಮೆಂಟರಿ, ಸಂತೃಪ್ತಿ ಅಂದರೆ ಲಾಂಗ್ ಲಾಸ್ಟಿಂಗ್. ಈಗ ಸಂತೃಪ್ತಿ ನನಗೆ ಸಿಕ್ಕಿದರೆ ಬಹುಶಃ ಇನ್ನೂ 2-3 ದಿವಸ ನನ್ನ ಮನಸ್ಸಲ್ಲಿ ಆ ಸಂತೃಪ್ತಿಯ ಭಾವನೆ ಇದ್ದೇ ಇರ್ತದೆ. ಅದರಿಂದ ಮೆಲ್ವಿನ್ ಜೋನ್ಸ್ರವರಿಗೆ ಈ ಸಂತೃಪ್ತಿ ಇಲ್ಲದ ಕಾರಣ ಅವರು ಒಂದು ಯೋಚನೆಯಲ್ಲಿದ್ದರು. ಅದೇನೆಂದರೆ, ನಾವೆಲ್ಲರೂ ಬೆಳೀತಾ ಇದ್ದೇವೆ, ಆದರೆ ನಮ್ಮ ಸಮಾಜ ನಮ್ಮ ಜೊತೆಗೆ ಬೆಳೀತಿದೆಯಾ ಅಂತ. ನಾವೆಲ್ಲರೂ ಬೆಳೀತಿದ್ದೇವೆ, ಆದರೆ ನಮ್ಮ ಸಮಾಜ ನಮ್ಮ ಜೊತೆಗೆ ಬೆಳೀತಿದೆಯಾ ಅಂತ. ಆ ಪ್ರಶ್ನೆ ಅವರನ್ನು ಆವಾಗವಾಗ ಕೆಣಕುತ್ತಿತ್ತು. ಅದಕ್ಕೋಸ್ಕರ ಮೆಲ್ವಿನ್ ಜೋನ್ಸ್ರವರು ನಮ್ಮ ಜೊತೆ ನಮ್ಮ ಸಮಾಜವನ್ನು ಕೂಡ ಬೆಳೆಸಬೇಕೆನ್ನುವ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಆರಂಭಿಸಿದರು. ಅದು ತುಂಬ ಒಂದು ಫೇಮಸ್ ಕೋಟ್ ಉಂಟು ಅವರದು, ಯು ಕಾಂಟ್ ಗೆಟ್ ಟು ಫಾರ್ ಅಂಟಿಲ್ ಸ್ಟಾರ್ಟ್ ಡೂಯಿಂಗ್ ಸಮಥಿಂಗ್ ಫಾರ್ ಸಮ್ವನ್ ಎಲ್ಸ್ ಅಂತ. ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಪರರಿಗೆ ಸ್ವಲ್ಪವನ್ನಾದರೂ ಮಾಡದಿದ್ದರೆ ನಿಮ್ಮ ಜೀವನದ ಹಾದಿಯಲ್ಲಿ ಬಲು ದೂರ ಸಾಗಲಾರಿರಿ ಅಂತ. ನಾವು ಎಷ್ಟೋ ಮಂದಿ ಈ ಮೂಲಕದಲ್ಲಿ ಹುಟ್ಟುತ್ತೇವೆ, ಬದುಕುತ್ತೇವೆ, ಸಾಯ್ತೇವೆ. ನಮ್ಮ ತಾತ ಮುತ್ತಾತರ ನಮಗೆ ಹೆಸರು ಗೊತ್ತಿಲ್ಲ. ಮಹಾತ್ಮ ಗಾಂಧೀಜಿ, ವಿವೇಕಾನಂದ, ಮದರ್ ತೆರೇಸಾ, ನೆಲ್ಸನ್ ಮಂಡೇಲಾ, ಮೆಲ್ವಿನ್ ಜೋನ್ಸ್ ಅವರ ಹೆಸರು ನಮಗೆ ಬಾಯಿಪಾಠ ಬರ್ತದೆ. ಅವರು ನಮ್ಮ ಸಂಬಂಧಿಕರಲ್ಲ, ಅವರು ನಮ್ಮ ಅಜ್ಜ ಮುತ್ತಾತರಲ್ಲ. ಆದರೂ ಕೂಡ ಅವರನ್ನು ನೆನಪು ಮಾಡ್ತಿದ್ದೇವೆ, ನಮ್ಮ ತಾತ ಮುತ್ತಾತರ ಹೆಸರು ನಮಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ತಾತ ಮುತ್ತಾತರು ಬಹುಶಃ ನಮ್ಮ ಥರನೇ ಹುಟ್ಟಿದ್ರು, ಬದುಕಿದ್ರು, ತೀರಿ ಹೋದರು. ಆದರೆ ಈ ಪುಣ್ಯಾತ್ಮರು ತಮ್ಮ ಜೊತೆಗೆ ಸಮಾಜವನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದ ಕಾರಣ ಅವರನ್ನು ನಾವು ಇವತ್ತಿಗೂ ನೆನಪಿಸಿದ್ದೇವೆ. ಅದರಿಂದ ಮೆಲ್ವಿನ್ ಜೋನ್ಸನ್ ಅವರ ಕಲ್ಪನೆ, ನಾವು ನಮ್ಮ ಜೀವನದಲ್ಲಿ ನಮಗೆ ಒಬ್ಬರ ಜೀವನ ಆದರೂ ಬದಲಾಯಿಸಬೇಕು, ಆವಾಗ ಮಾತ್ರ ನಮ್ಮ ಜೀವನ ಸಾರ್ಥಕವಾಗ್ತದೆ. ನಾವು ಈ ಲೋಕ ಬಿಟ್ಟು ಪರಲೋಕ ಹೋಗುವಾಗ ನಮ್ಮ ಹೆಂಡತಿ ಮಕ್ಕಳು ಬಿಟ್ಟು, ನಮ್ಮ ಕುಟುಂಬದವರು ಬಿಟ್ಟು ಇನ್ನೂ ಕೆಲವರಾದರೂ ನಮ್ಮನ್ನು ನೆನಪಿಡ್ತಾರೆ ಎನ್ನುವ ಅದಕ್ಕೋಸ್ಕರ ಅವರು ಪ್ರಾರಂಭ ಮಾಡಿದರು. ಯಾವಾಗ ಸೇವೆ ಅಂದರೆ ಇತರರಿಗೆ ಸಹಾಯ ಮಾಡುವಂಥ ಪರಿಕಲ್ಪನೆ ಬಂತು, ಆವಾಗ ಈ ಸಂಸ್ಥೆ ಕೇವಲ 30-40 ಜನರು ಒಟ್ಟು ಸೇರಿದಂಥ ಈ ಸಂಸ್ಥೆ ಇವತ್ತು ಪ್ರಪಂಚದ 200ಕ್ಕಿಂತ ಜಾಸ್ತಿ ದೇಶಗಳಲ್ಲಿ ಹರಡಿದೆ. 49,500 ಸಂಸ್ಥೆಗಳನ್ನು ಹೊಂದಿದೆ. ಸುಮಾರು 14 ಲಕ್ಷದಷ್ಟು ಸದಸ್ಯರನ್ನು ಹೊಂದಿದೆ. ಇದು ಹೇಗೆ ಇಷ್ಟೊಂದು ದೊಡ್ಡದಾಗಿ ಫ್ಲರಿಶ್ ಆಗಿತ್ತು, ಹೇಗೆ ನಮ್ಮ ಸಂಸ್ಥೆ ಇಷ್ಟೊಂದು ದೊಡ್ಡದಾಗಿ ಸರ್ವಿಸ್ ಆಗಿ ಪ್ರಾಸ್ಪರ್ ಆಯಿತು? ಯಾವಾಗ ನಾವು ಇತರರನ್ನು ನಮ್ಮೊಂದಿಗೆ ಬೆಳೆಸುವ ಕಲ್ಪನೆ ಇಟ್ಕೊಂಡು ಆ ರೀತಿಯಲ್ಲಿ ಕೆಲಸ ಮಾಡ್ತೇವ, ಆವಾಗ ಅಲ್ಲಿ ದೇವರ ಆಶೀರ್ವಾದ ಇರುತ್ತದೆ, ನಾವು ಬೆಳೀತೇವೆ, ಸಮಾಜ ಕೂಡ ಬೆಳೀತದೆ. ಆದರೆ ಈಗ ನಮ್ಮೆಲ್ಲರ ಮುಂದೆ ಇನ್ನೊಂದು ಪ್ರಶ್ನೆ ಉಂಟು. ಆ ಸಮಯದಲ್ಲಿ ಫೆಲೋಶಿಪ್ ಇತ್ತು, ಭ್ರಾತೃತ್ವ ಇತ್ತು, ಎಲ್ಲರೂ ಸಂತೋಷದಲ್ಲಿದ್ದರು, ಸೇವೆ ಇದ್ದಿರಲಿಲ್ಲ. ಆದರೆ ನನ್ನ ಲೆಕ್ಕದಲ್ಲಿ ಇವತ್ತು ಲಯನ್ಸ್ ಕ್ಲಬ್ ನಂತರ ಹಲವಾರು ಸೇವಾ ಸಂಸ್ಥೆಗಳು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಸೇವೆ ಆಗ್ತಲೇ ಇದೆ. ಕೋಟ್ಯಾಂತರ ರೂಪಾಯಿಯ, ಶತಕೋಟಿಯಂತರ ರೂಪಾಯಿಯ ಸೇವೆ ಆಗ್ತಾ ಉಂಟು. ನಾನು ನಿಮಗೆ ನಮ್ಮ LCFನ ಗ್ರಾಂಟ್ನ ಲೆಕ್ಕ ಹೇಳಿದರೆ ನಿಮಗೆಲ್ಲರಿಗೂ ಶಾಕ್ ಆಗ್ಬೋದು, ಅಷ್ಟೊಂದು ಸೇವೆಯನ್ನು ನಾವು ಮಾಡ್ತಾ ಇದ್ದೇವಂತ. ಸೇವೆ ಮಾಡ್ತಲೇ ಇದ್ದೇವೆ. ಇನ್ನೊಂದು ಕಡೆ ಮನುಷ್ಯತ್ವವನ್ನು ಕಳೆದುಕೊಳ್ತಾ ಬಂದಿದ್ದೇವೆ. ಆ ಸಮಯದಲ್ಲಿ ಮನುಷ್ಯತ್ವ ಇತ್ತು, ಸೇವೆ ಇರಲಿಲ್ಲ. ಈಗ ಸೇವೆ ಮಾಡ್ತಲಿದ್ದೇವೆ, ಆದರೆ ಮನುಷ್ಯತ್ವ ಸ್ವಲ್ಪ ಕಡಿಮೆ ಆಗ್ತಲೇ ಬಂದಿದೆ. ನಾವು ಕಾರ್ಯಕ್ರಮಗಳಿಗೆ ಹೋಗ್ತೇವೆ, ಕಾರ್ಯಕ್ರಮದಲ್ಲಿ ಕೂತ್ಕೊಳ್ತೇವೆ, ಭಾಗಿಯಾಗ್ತೇವೆ, ಊಟ ಮಾಡ್ತೇವೆ, ಮನೆಗೆ ಹೋಗ್ತೇವೆ, ಒಂದು ನಗು ಕೂಡ ನಗುವುದಿಲ್ಲ. 5 ನಿಮಿಷ ಒಬ್ಬರು ಇನ್ನೊಬ್ಬರ ಹತ್ರ ಮಾತನಾಡುವುದೂ ಇಲ್ಲ. ಒಂದು ನಮ್ಮ ಲೋಕ ನೋಡಿ, ನಾವು ನಮ್ಮ ಕೆಲಸ ಈಸಿ ಆಗಬೇಕಂತ ನಾವು ರೋಬೋಟ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದೇವೆ. ಯಾಕೆಂದರೆ ನಮ್ಮ ಕೆಲಸ ಅವರು ಮಾಡಲಿ ಅಂತ. ಈಗ ರೋಬೋಟ್ಸ್ಗಳನ್ನು ಕ್ರಿಯೇಟ್ ಮಾಡಿ ನಾವು ಕೂಡ ರೋಬೋಟ್ಸ್ಗಳಾಗಿ ಬಿಟ್ಟಿದ್ದೇವೆ. ಎಲ್ಲಿ ತನಕ ಅಂದರೆ ನಾವು ಮನುಷ್ಯರೇ ಎನ್ನುವುದನ್ನು ಮರೆತು ಬಿಟ್ಟಿದ್ದೇವೆ. ಆದರೆ ನಮ್ಮ ಲಯನ್ಸ್ ಸಂಸ್ಥೆಯಲ್ಲಿ ನೋಡಿ, ಎಲ್ಲರೂ ಮನುಷ್ಯರೆಂದು ಮರೆತು ಬಿಟ್ಟರು ಕೂಡ ನಾವು ಲಯನ್ ಎಂದು ಮರೆಯೋದಿಲ್ಲ. ಆದ್ದರಿಂದ ನಾವು ಎಲ್ಲಿ ಮೀಟಿಂಗಲ್ಲಿ ಒಟ್ಟಿಗಾಗ್ತೇವೆ, ಅಲ್ಲಿ ಒಂದು 3-4 ಗಂಟೆ ಆದರೂ ಎಲ್ಲರೂ ಒಬ್ಬರೊಬ್ಬರೊಂದಿಗೆ ಮಾತನಾಡಿ, ಪ್ರೀತಿಯಿಂದ ಮಾತನಾಡಿ, ನಗುತ್ತಾ ಸಮಯವನ್ನು ಕಳೆದುಕೊಂಡು ಮತ್ತೆ ಮನೆಗೆ ಹೋಗುವಾಗ ಸ್ವಲ್ಪ ಮಟ್ಟಿಗಾದರೂ ನಾವು ಮನುಷ್ಯರು ಎನ್ನುವ ಆ ಪರಿಕಲ್ಪನೆ ಮತ್ತೆ ನಮ್ಮಲ್ಲಿ ಬಂದು ಬಿಡ್ತದೆ. ನಾನು ಕಿನ್ನಿಗೋಳಿಯವನು, ಸಂಜೀವ್ ಶೆಟ್ಟರು ಸಕಲೇಶ್ವರದವರು, ನೀವೆಲ್ಲರೂ ಯಾವ ಊರಿನವರು?
ಒಂದು ವೇಳೆ ನಾವು ಈ ಸಂಸ್ಥೆಯಲ್ಲಿ ಇದ್ದಿರದಿದ್ದರೆ ನಮಗೆ ನೀವು ಯಾರು ನಾನು ಯಾರು ಏನಂದ್ರೆ ಗೊತ್ತಿರ್ತಿತ್ತ. ಆದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ 4,000 ಜನ ಇದ್ದಾರೆ. ಕಡೆಯ ಪಕ್ಷ 3,500 ಸದಸ್ಯರು ನನಗೆ ಹೆಸರು ಗೊತ್ತುಂಟು, ನನಗೆ ಅವರದ್ದು ಗುರುತುಂಟು. ಈಗ ಇಲ್ಲಿಗೆ ಹೇಳಿದರೆ 90% ಜನರನ್ನು ನಾನು ಹೆಸರು ಹೇಳಲಿಕ್ಕಿದ್ದೇನೆ. ಇದು ಹೇಗೆ ಸಾಧ್ಯ ಆಗಿದೆ? ಇದು ನಮ್ಮ ಒಳಗೆ ಇರುವಂತಹ ಸಂಬಂಧ, ಭ್ರಾತೃತ್ವದಿಂದ ಕಾರಣ ನನಗೆ ಸಾಧ್ಯವಾಗಿದೆ. ಆದ್ದರಿಂದ ನಮ್ಮ ಹೊಸ ಸದಸ್ಯರೇ, ನಮ್ಮ ಸಂಸ್ಥೆಯಲ್ಲಿ ಫೆಲೋಶಿಪ್ ಕೂಡ ಉಂಟು, ಸರ್ವಿಸ್ ಕೂಡ ಉಂಟು. ನಾವು ಬೆಳೀತೇವೆ, ನಮ್ಮ ಸಮಾಜ ಕೂಡ ಬೆಳೀತಿದೆ. ಇಂತಹ ಒಂದು ಅತ್ಯುತ್ತಮ ಸಂಸ್ಥೆಗೆ ನೀವು ಸೇರ್ತಾ ಇದ್ದೀರಾ. ನಮ್ಮದು ಇಡೀ ಪ್ರಪಂಚದಲ್ಲಿ ನಂಬರ್ 1 ಸರ್ವಿಸ್ ಆರ್ಗನೈಸೇಷನ್. ಅದರ ಜೊತೆಗೆ ಇಡೀ ಪ್ರಪಂಚದಲ್ಲಿ ನಾವು ಟ್ರಾನ್ಸ್ಪರೆನ್ಸಿ ಕೂಡ ನಂಬರ್ 1 ಆಗಿದ್ದೇವೆ. ಅದರ ಅರ್ಥ ನಾವು ಏನೇ ಮಾಡಿದರೂ ಪ್ರತಿಯೊಂದು ಪೈಸೆಗೆ ಕೂಡ ಲೆಕ್ಕ ಉಂಟು. ನೀವು ಇಂಟರ್ನ್ಯಾಷನಲ್ ಸೈಟಿಗೆ ಹೋದರೆ ನಿಮ್ಮದು ಪ್ರತಿಯೊಂದು ಡಾಲರ್ಸ್ ಅಲ್ಲ, ಸೆಂಟ್ಸ್ ಇದು ಕೂಡ ನಿಮಗೆ ಲೆಕ್ಕ ಸಿಗ್ತದೆ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಟ್ರಾನ್ಸ್ಪರೆಂಟಿಗೂ ಕೂಡ ಬಹಳಷ್ಟು ಪ್ರಾಮುಖ್ಯತೆ ಇದೆ ಅಂತ ಹೇಳುತ್ತಾ, ನೀವೆಲ್ಲರೂ ಹೊಸ ಸದಸ್ಯರು ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ನಾನು ಹೇಳಿದಾಗೆ ನೀವು ರಿಪೀಟ್ ಮಾಡಬೇಕು. ನಾನು ನಿಮ್ಮ ಹೆಸರು ಹೇಳಿ. ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷದ ಮುಖಾಂತರ ಲಯನ್ಸ್ ಕ್ಲಬ್ಸ್ ಇಂಟರ್ನ್ಯಾಷನಲ್ ಇದರ ಸದಸ್ಯನಾಗಲು ಮನಪೂರ್ವಕವಾಗಿ ಮುಂದೆ ಬಂದಿದ್ದೇನೆ. ನಮ್ಮ ಸಂಸ್ಥೆಯ ಎಲ್ಲ ಶುಲ್ಕಗಳನ್ನು ಪಾವತಿಸಿ ನಮ್ಮ ಸಂಸ್ಥೆಯ ಎಲ್ಲ ಮೀಟಿಂಗ್ಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೇನೆ. ನಮ್ಮ ಅಧ್ಯಕ್ಷರು ನಮಗೆ ವಹಿಸಿಕೊಡುವಂತಹ ಎಲ್ಲ ಜವಾಬ್ದಾರಿಗಳನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಿ ಲಯನ್ಸ್ ಸಂಸ್ಥೆಯ ನೀತಿ ಸಂಹಿತೆಗೆ ಬದ್ಧರಾಗಿ ಇರುತ್ತೇವೆಂದು ಈ ಮೂಲಕ ಪ್ರಮಾಣ ಮಾಡುತ್ತೇವೆ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಪ್ಲೀಸ್ ಗಿವ್ ದಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಶಶಿಧರ್ ಶೆಟ್ಟಿ ಎಕ್ಕೂರು, ತಾವುಗಳು ವೇದಿಕೆಯ ಮುಂಭಾಗಕ್ಕೆ ಬಂದು ಲಯನ್ಸಿನ ಪಿನ್ ಹಾಗೂ ವೆಲ್ಕಮ್ ಕಿಟ್ಟನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊತಿದ್ದೇವೆ. ಆತ್ಮೀಯ ಬಂಧುಗಳೇ, ಈ 4 ಸದಸ್ಯರನ್ನು ಜೋರಾಗಿ ಚಪ್ಪಾಳೆ ಕೊಡುವುದರ ಮೂಲಕ ಸ್ವಾಗತ ಮಾಡುವ. ಕಂಗ್ರ್ಯಾಚುಲೇಷನ್ ಸರ್ಸ್. ನೀವು ದಯವಿಟ್ಟು ಕೂತ್ಕೊಳ್ಳಿ. ನೆಕ್ಸ್ಟ್ 4 ಮಂದಿ ಅವರು ಮುಂದೆ ಬನ್ನಿ. ದಯವಿಟ್ಟು ಕಾವೂರು ಕ್ಲಬ್ನವರು ಇವರಿಗೆ ಪಿನ್ ಮತ್ತು ಕಿಟ್ಟನ್ನು ಕೊಡಿ. ದಯನ ಸೆಕೆಂಡ್ ಮೂಲು ಹಾಗೆ ಮುಂದಕ್ಕೆ ರವಿಚಂದ್ರ ಶೆಟ್ಟಿ ಅಶೋಕ್ ನಗರ, ಬಾಲಚಂದ್ರ ಶೆಟ್ಟಿ ನಿಲ್ಲಿ ಸರ್. ಆತ್ಮೀಯ ಬಂಧುಗಳೇ, ಈ 5 ಸದಸ್ಯರಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಸ್ವಾಗತ ಮಾಡಿ. ಥ್ಯಾಂಕ್ ಯು ಸರ್. ದಯವಿಟ್ಟು ಜೋರಾಗಿ ಚಪ್ಪಾಳೆ ಕೊಟ್ಟು ಇವರನ್ನು ಸ್ವಾಗತ ಮಾಡಿ. ಶ್ರೀಕಾಂತ್ ಉಳ್ಳಾಳ್, ಪ್ರವೀಣ್ ಚಂದ್ರ ಆಳ್ವ ಮಾಡಿ. ಆತ್ಮೀಯ ಬಂಧುಗಳೇ, ಇವರಿಬ್ಬರಿಗೂ ಜೋರಾಗಿ ಚಪ್ಪಾಳೆ ಕೊಟ್ಟು ಸ್ವಾಗತ ಮಾಡಿ. ಥ್ಯಾಂಕ್ ಯು. ಈ ಕ್ಲಬ್ಬಿನ ಸತ್ಯಪ್ರಸಾದ್ ಶೆಟ್ಟಿ, ದಯವಿಟ್ಟು ಇವರಿಗೆ ಪಿನ್ ತೊಡಿಸಿ ಇವರನ್ನು ಬರಮಾಡಿಕೊಳ್ಳಿ. ಹಾಗೆ ರಮ್ಯ ಶೆಟ್ಟಿ ಶಬರಿ, ತಾವು ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ರೂಪಾ ಡಿ ಶೆಟ್ಟಿ, ತಾವುಗಳು ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ಈ ಒಂದು ವಿಶೇಷ ಗೌರವವನ್ನು ಪಡ್ಕೊಳ್ಬೇಕು ಅಂತೇಳಿ ಕೇಳಿಕೊಳ್ಳುತ್ತಾ, ಆತ್ಮೀಯ ಬಂಧುಗಳೇ, ಇವರು 4 ಮಂದಿಗೆ ಜೋರಾಗಿ ಚಪ್ಪಾಳೆ ಕೊಟ್ಟು ಸ್ವಾಗತ. ಥ್ಯಾಂಕ್ ಯು. ಪರಿಚಯವನ್ನು ದೃಶ್ಯ ಮಾಧ್ಯಮದಲ್ಲಿ ನಾವೆಲ್ಲ ಕಂಡಿದ್ದೇವೆ. ಇದೀಗ ಸ್ಥಾಪಕ ಅಧ್ಯಕ್ಷ, ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿಯವರ ಸವಿವರ
ಪರಿಚಯವನ್ನು ಸಭೆಯ ಮುಂದಿಡಲಿದ್ದಾರೆ ಜಿಲ್ಲೆಯ ಹೆಮ್ಮೆಯ ಪ್ರಾಂತ್ಯ ಅಧ್ಯಕ್ಷರಾದ ಲಯನ್ ಸ್ವರೂಪ ಶೆಟ್ಟಿ ಇವರು. New club has been introduced under my region, and on this day, from the bottom of my heart, I congratulate the extinct chairman from my home club, Lion Mohandas Kille, guiding Lion Shashidhar Marla, and GMT coordinator Lion Praveen Shetty for all their hard work and efforts they have done in sponsoring this club. I am very grateful to you for all your support. First of all, I would like to introduce today's chartered treasurer, Satya Prasad Shetty. ಕುತ್ತಾರ್ಗುತ್ತು ಜೆ ಶಶಿಧರ್ ಶೆಟ್ಟಿ ಹಾಗೂ ಕಲ್ಲಮುನ್ಕೂರು ಅಂಗರ ಮಜಲು ಬಾಳಿಕೆ ಸುಗುಣ ಶೆಟ್ಟಿ ಅವರ ದ್ವಿತೀಯ ಪುತ್ರನಾದ ಜೆ ಸತ್ಯಪ್ರಸಾದ್ ಶೆಟ್ಟಿಯವರು ದಿನಾಂಕ 25 ಆಗಸ್ಟ್ 1975ರಂದು ಜನಿಸಿರುವರು. ಬಾಲ್ಯದಲ್ಲಿಯೇ ಕಲಾಸಕ್ತರಾದ ಇವರು ಯಕ್ಷಗಾನ ಕಲೆಯನ್ನು ತಮ್ಮ ಗುರುಗಳಾದ ದಯಾನಂದ್ ಶೆಟ್ಟಿ ಜಪ್ಪು ಇವರಿಂದ ಪಡೆದಿರುವವರಲ್ಲದೆ ಇವರ ಮಾರ್ಗದರ್ಶನದಲ್ಲಿ ಕಾಂತಬಾರೆ, ಬೂದಬಾರೆ, ಕುಮಾರ ವಿಜಯ, ಕೋಟಿ ಚೆನ್ನಯ್ಯ, ದೇವಪುಂಜ ಹೀಗೆ ಹಲವಾರು ಪ್ರಸಂಗಗಳಲ್ಲಿ ಪಾತ್ರವಹಿಸಿ ಜನಮೆಚ್ಚುಗೆಯನ್ನು ಗಳಿಸಿರುವುದು ಮಾತ್ರವಲ್ಲದೆ ಶಾಲೆ ಕ್ರೀಡೆಯಾದ ಖೋಖೋ ತಂಡದಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಪ್ರೌಢ ಶಿಕ್ಷಣವನ್ನು ಕಾಶ್ಯ ಶಾಲೆಯಲ್ಲಿ ಪಡೆದಿರುವುದು ಮಾತ್ರವಲ್ಲದೆ ಶಾಲೆಯಲ್ಲಿದ್ದಂತಹ YSM ಮುಖಾಂತರ ಸಮಾಜಮುಖಿ ಕಾರ್ಯದಲ್ಲಿ ಪಾಲ್ಗೊಂಡಿರುವರು. ತಮ್ಮ ಪದವಿ ಪೂರ್ವ ಶಿಕ್ಷಣವನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮುಗಿಸಿರುವರು. 20 ವರ್ಷಗಳ ಕಾಲ ಜಪ್ಪು ಬಂಟರ ಸಂಘದಲ್ಲಿ ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ವಿವಿಧ ಕಾರ್ಯಕ್ರಮಗಳು ಹಾಗೂ ಕ್ರೀಡೆಯನ್ನು ಆಯೋಜಿಸಿರುವರು. ಪ್ರಸ್ತುತ 21 ಸಾಲಿನ ಬಂಟರ ಸಂಘದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿರುತ್ತಾರೆ. ಕುಸುಮ ಎಂಬ ಸಾರಿಗೆಯನ್ನು ನಡೆಸುತ್ತಿದ್ದಾರೆ. ಜಪ್ಪಿನ ಮಗುರುವಿನಲ್ಲಿ ಯಕ್ಷಸಿರಿ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಪೂರ್ಣ ಜವಾಬ್ದಾರಿಯನ್ನು ವಹಿಸಿರುವುದಲ್ಲದೆ 7 ವರ್ಷಗಳಿಂದ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಯಕ್ಷಗಾನ ಕಲಾವಿದರಿಗೆ ಪ್ರೋತ್ಸಾಹಧನ ನೀಡಿ ಗೌರವಿಸಿದ್ದಾರೆ. ಸಂಗಮ್ ಫ್ರೆಂಡ್ಸ್ ಕ್ಲಬ್ಬಿನ ಸ್ಥಾಪಕ ಸದಸ್ಯರಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬನ್ಸ್ ಹಾಸ್ಟೆಲ್ ಇಲ್ಲಿ 15 ವರ್ಷ ಸೇವೆ ಸಲ್ಲಿಸಿರುವುದಲ್ಲದೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ವಿವಿಧ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ದಿನಾಂಕ 1/11/2007ರಲ್ಲಿ ಗಾಯತ್ರಿ ಶೆಟ್ಟಿಯವರನ್ನು ವಿವಾಹವಾಗಿ ಸುಪುತ್ರನಾದ ಸುಧಾಂಶು ಯಶ್ ಶೆಟ್ಟಿ ಹಾಗೂ ಸುಪುತ್ರಿಯಾದ ಸುಧಾನ್ವಿ ಯಶ್ ಶೆಟ್ಟಿಯವರೊಂದಿಗೆ ಸುಖಕರ ಜೀವನವನ್ನು ನಡೆಸುತ್ತಿದ್ದಾರೆ. ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಸಮಾಜಮುಖಿ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವುದು ಇವರೇ ನಮ್ಮ ಖಜಾಂಚಿ ಸತ್ಯಪ್ರಸಾದ್ ಶೆಟ್ಟಿಯವರು. Today's charter secretary Lion ಕೃಷ್ಣ ಶೆಟ್ಟಿ ತಾರೆಮಾರ್. ಬೆಳ್ತಂಗಡಿ ತಾಲೂಕಿನ ತಾರೆಮಾರ್ ವಿಠಲ್ ಶೆಟ್ಟಿ ಮತ್ತು ಸುಂದರಿ ಶೆಟ್ಟಿ ದಂಪತಿಗಳ ಪ್ರಥಮ ಪುತ್ರರಾಗಿ ಏಪ್ರಿಲ್ 28ರಂದು ಕರಿಯೂರು ಗ್ರಾಮದ ಅತ್ತೆಲದಲ್ಲಿ ಜನಿಸಿದರು. ತಮ್ಮ ವ್ಯಾಸಂಗವನ್ನು ಪದ್ಮಂಜ ಕಾಲೇಜಿನಲ್ಲಿ ಮುಗಿಸಿ ಮುಂದೆ ಮಂಗಳೂರಿನ KPTಯಲ್ಲಿ ಕಂಪ್ಯೂಟರ್ ಶಿಕ್ಷಣ ಮುಗಿಸಿ ಡಿಪ್ಲೊಮಾ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡಿ ಹಲ್ದಿರಾಮ್ಸ್ ಕಂಪನಿಯಲ್ಲಿ ವೃತ್ತಿಯನ್ನು ಪ್ರಾರಂಭಿಸಿ ಸುಮಾರು 13 ವರ್ಷ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡಿ ASM ಆಗಿ ಕರ್ನಾಟಕದಲ್ಲಿ ಮಾರುಕಟ್ಟೆ ವಿಸ್ತರಣೆ ಮಾಡಿದರು. ಮುಂದೆ KVS ಶೇರ್ ಸಂಸ್ಥೆ ಮತ್ತು ವಿವೇಕ್ ಒಬೆರಾಯ್ ಒಡೆತನದ ಸಂಸ್ಥೆಯಲ್ಲಿ ದಕ್ಷಿಣ ಭಾರತ RSMನಲ್ಲಿ ಸೇವೆ ಸಲ್ಲಿಸಿದರು. ಶ್ರೀ ಸದಾನಂದ್ ಶೆಟ್ಟಿ ಅವರ ಒಡನಾಟದೊಂದಿಗೆ ಬನ್ಸ್ ವೆಲ್ಫೇರ್ ಟ್ರಸ್ಟ್ ಮತ್ತು ಇತರ ಸಂಸ್ಥೆಯಲ್ಲಿ ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನು ಸಂಯೋಜಿಸಿದರು. ಇವರು ಉತ್ತಮ ಕ್ರೀಡಾಪಟುವಾಗಿದ್ದರು. ವಾಲಿಬಾಲ್, ಕ್ರಿಕೆಟ್, ಕರಾಟೆಯಲ್ಲಿ ಎತ್ತಿದ ಕೈ. ಕರಾಟೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ ಚಿನ್ನದ ಪದಕವನ್ನು ಪಡೆದಿರುತ್ತಾರೆ. ಇವರು ಶ್ರೀದೇವಿಯನ್ನು ಬಾಲಸಂಗಾತಿಯಾಗಿ ವರಿಸಿ ಮಗ ನಿಧಿತಾ ಮತ್ತು ಮನ್ವಿತಾ ಎಂಬ 2 ಮಕ್ಕಳ ತಂದೆಯಾಗಿರುವರು. ಪ್ರಸ್ತುತ ಕ್ರೀಡಾ ಭಾರತಿ ಜಿಲ್ಲಾ ಮಟ್ಟದ ಪ್ರಧಾನ ಕಾರ್ಯದರ್ಶಿಯಾಗಿ, ಪಟ್ಲಾ ಫೌಂಡೇಶನ್ ಮಂಗಳೂರು ಘಟಕದ ಕಾರ್ಯದರ್ಶಿಯಾಗಿ, ಬಂಟರ ಸಂಘ ಜಪ್ಪಿನ ಮಗರು ಕ್ರೀಡಾ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿದ್ದು ಅಲ್ಲದೆ ಸುಮಾರು 40ಕ್ಕೂ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಧೀರ ಇವರು. ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಲಯನ್ಸ್ ಕ್ಲಬ್ ಮಂಗಳಾದೇವಿಯಿಂದ ಹೊಸ ಕ್ಲಬ್ಗೆ ವರ್ಗಾವಣೆಗೊಂಡು ಇವರು ಕಳೆದ ಬಾರಿ LPL ಕ್ರಿಕೆಟನ್ನು ಉತ್ತಮವಾಗಿ ನಡೆಸಿದ ಕೀರ್ತಿ ಇವರದು. ತಮ್ಮ ಕಾಯಕ ಕ್ಲಬ್ಬಿನ ಸೇವೆಗೊಂಡ ಇವರು ಕೃಷ್ಣ ಶೆಟ್ಟಿ ತಾರೆಮಾರ್. ಇವರೇ ಇಂದಿನ ನ್ಯೂ ಸೆಕ್ರೆಟರಿ.
ಇನ್ನು ಟುಡೇಸ್ ಚಾರ್ಟರ್ ಪ್ರೆಸಿಡೆಂಟ್ ರಾಜೇಶ್ ಶೆಟ್ಟಿ ಶಬರಿ. ಶ್ರೀಯುತ ರಾಜೇಶ್ ಶೆಟ್ಟಿ ಶಬರಿ ಇವರು ದಿನಾಂಕ ಅಕ್ಟೋಬರ್ 22, 1976 ದಿವಂಗತ ಬಾಬು ಶೆಟ್ಟಿ ನಾರಿಗುತ್ತು ಹಾಗೂ ಕೊಂಜತ್ಬೈಲ್ ಖಮ್ಮನಮಲ್ಲಿ ವಿಶಾಲಾಕ್ಷಿ ಶೆಟ್ಟಿ ಇವರ ಪುತ್ರನಾಗಿ ಜನಿಸಿದರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕುರ್ನಾಡು ಮುಡಿಪು ಶಾಲೆಯಲ್ಲಿ ಹಾಗೂ ಪದವಿ ಶಿಕ್ಷಣವನ್ನು ಬೆಸಿನ್ ಸಂಧ್ಯಾ ಕಾಲೇಜಿನಲ್ಲಿ ಪೂರೈಸಿದರು. 2011ರಲ್ಲಿ ಲಯನ್ಸ್ ಕ್ಲಬ್ನ ಸದಸ್ಯರಾಗಿ ಪಾದಾರ್ಪಣೆ ಮಾಡಿದ ಇವರು ಲಯನ್ಸ್ ಕ್ಲಬ್ನ ಚೋಟಮಂಗಳೂರಿನ ಅಧ್ಯಕ್ಷರಾಗಿ, ಜಿಲ್ಲಾ ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ಆಗಿ, ಝೋನ್ ಚೇರ್ಪರ್ಸನ್ ಆಗಿ, ಝೋನ್ ಅಡ್ವೈಸರ್ ಆಗಿ, ದೀಪಾವಳಿ ಸಂದರ್ಭದಲ್ಲಿ ಅದರ DC ಆಗಿ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಿರುವರು. ಲಯನ್ಸ್ ಕ್ಲಬ್ ಚೋಟಮಂಗಳೂರಿನ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಪಿಲಾರು ಇದನ್ನು ದತ್ತು ಸ್ವೀಕರಿಸಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಶ್ರಮಿಸಿದರು. ಇವರು ಲಯನ್ಸ್ ಆರೋಗ್ಯ ಕೇಂದ್ರವನ್ನು ಸ್ಥಾಪಿಸಿ ತಮ್ಮ ತಂದೆಯ ಸ್ಮರಣಾರ್ಥ ಸುಮಾರು 5 ವರ್ಷಗಳಿಂದ ಅಂದಾಜು 5,000 ಮಂದಿಗೆ ಉಚಿತ ವೈದ್ಯಕೀಯ ನೆರವನ್ನಿತ್ತಿರುವರು. ಕೆಲವೊಂದು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡಿರುವರು. ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮಾತ್ರವಲ್ಲ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಜಪ್ಪಿನಮಗರು ಬಂಟ ಸಂಘಗಳಲ್ಲಿ ಕೋಶಾಧಿಕಾರಿಯಾಗಿ, ಉಪಾಧ್ಯಕ್ಷರಾಗಿ ವಿವಿಧ ಹುದ್ದೆಗಳನ್ನು ವಹಿಸಿಕೊಂಡಿರುವರು. ಲಯನ್ಸ್ ಕ್ಲಬ್ ಪಂಪೆಲ್ ಕಲ್ಪವೃಕ್ಷದ ಸ್ಥಾಪಕ ಅಧ್ಯಕ್ಷರಾಗಿ ನಿಯೋಜನೆಗೊಂಡಿರುವುದಲ್ಲದೆ ಯುವ ಬಳಗ ಬೋಳ್ಯಾರ್ನ ಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. 2008ರಲ್ಲಿ ರಮ್ಯಾ ಶೆಟ್ಟಿಯವರನ್ನು ವಿವಾಹವಾಗುವುದರೊಂದಿಗೆ ತಮ್ಮ ದಾಂಪತ್ಯ ಜೀವನವನ್ನು ಆರಂಭಿಸಿದರು. ಇವರ ಪುತ್ರ ಮಾಸ್ಟರ್ ಧನುಷ್ 1999ರಂದು ತಮ್ಮ ಸ್ವಂತ ಉದ್ದಿಮೆಯಾದ ಶಬರಿ ಕ್ಯಾಟರ್ಸ್ ಅನ್ನು ಸ್ಥಾಪಿಸಿ 22 ವರ್ಷಗಳಿಂದ ಸಂಸ್ಥೆಯನ್ನು ನಡೆಸುವುದಲ್ಲದೆ ಶಬರಿ ಎಂದೇ ಹೆಸರುವಾಸಿಯಾಗಿದ್ದಾರೆ. 16 ವರ್ಷಗಳಲ್ಲಿ ನಿರಂತರವಾಗಿ ಓಂಕಾರ ನಗರ ಬನ್ಸ್ ಹಾಸ್ಟೆಲ್ ಮಂಗಳೂರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ವಿವಿಧ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುತ್ತಾರೆ. ಇವರದ್ದು ದೊಡ್ಡ ಲಯನ್ಸ್ ಕುಟುಂಬವಿದೆ. ಇವರ ಇಬ್ಬರು ಸಂಬಂಧಿಕರು ಜಿಲ್ಲೆಯಲ್ಲಿ ರಾಜ್ಯಪಾಲ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಲಯನ್ PDG ಅರುಣ್ ಶೆಟ್ಟಿಯವರು ಮತ್ತು PDG ದೇವದಾಸ್ ಭಂಡಾರಿ ಅವರು. ಥ್ಯಾಂಕ್ ಯು. ನೂತನ ಪದಾಧಿಕಾರಿಗಳ ಪದಗ್ರಹಣ ನೆರವೇರಿಸಲಿರುವಂತಹ ಪ್ರಥಮ ಉಪರಾಜ್ಯಪಾಲರಾದಂತಹ ಲಯನ್ ಸಂದೀಪ್ ಶೆಟ್ಟಿ ಇವರ ಪರಿಚಯಕ್ಕಾಗಿ ವೇದಿಕೆಗೆ ಆಹ್ವಾನಿಸಿದ್ದೇನೆ. ಲಯನ್ ದಯಾನಂದ ಶೆಟ್ಟಿ ಇವರನ್ನು 1976ನೇ ಇಸವಿಯಲ್ಲಿ ಅಕ್ಟೋಬರ್ 10ರಂದು ಜನನ. ತಂದೆ ಇನ್ನದಗುತ್ತು ಸಚ್ಚಿದಾನಂದ ಶೆಟ್ಟಿ, ತಾಯಿ ಬೈಲು ಮೂಡಿಗೆರೆ ಮೀರಾ ಎಸ್ ಶೆಟ್ಟಿ. ಮಂಗಳೂರಿನಲ್ಲಿ ಶಿಕ್ಷಣ ಪ್ರಾರಂಭ, ಪುತ್ತೂರಿನಲ್ಲಿ ಮುಕ್ತಾಯ. 2001ರಲ್ಲಿ ಸುರಭಿ ಗ್ರೂಪ್ ಆಫ್ ಹೋಟೆಲ್ಸನ್ನು ಪ್ರಾರಂಭ. 2005ರಲ್ಲಿ ಸಕಲೇಶ್ಪುರ ಲಯನ್ಸ್ ಕ್ಲಬ್ಗೆ ಸೇರ್ಪಡೆ. ಹಂತ ಹಂತವಾಗಿ ಮೇಲೆ ಬಂದು ಈಗ ಪ್ರಥಮ ಉಪರಾಜ್ಯಪಾಲ. ಸಿಕ್ಕಿದ ಪ್ರಶಸ್ತಿಗಳಿಗೆ ಲೆಕ್ಕ ಇಲ್ಲ. ನಂತರ ಇವರು ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಮಾಡಿದ ಒಂದು ಬಹುಮುಖ್ಯ ವಿಷಯ ನಿಮಗೆ ಹೇಳಬೇಕು. ಹೋದ ಸಾರಿ ಕೊರೋನಾ ಸಮಯದಲ್ಲಿ 12,000 ಜನರಿಗೆ ಊಟೋಪಚಾರದ ಕಿಟ್ಟನ್ನು ಕೊಟ್ಟಿದ್ದಾರೆ. ಉಪರಾಜ್ಯಪಾಲರಾದ ಒಂದೇ ವಾರದಲ್ಲಿ ಒಂದು ನಿರ್ಗತಿಕ ಸಂಸಾರಕ್ಕೆ ಮನೆ ಕಟ್ಟಿಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಇನ್ನು ಕೇಳಿ 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 ಸಾಕಾಗಲಿಕ್ಕೆ ಉಂಟು. ಇದನ್ನು ನಾನು ಹೇಳುವುದಿಲ್ಲ. ನಾನು ಒಂದು ವಿಷಯವನ್ನು ನಿಮಗೆ ಮನದಟ್ಟು ಮಾಡ್ತೇನೆ. ಕೆಲವು ವರ್ಷದ ಹಿಂದೆ ಸಕಲೇಶ್ಪುರಿಗೆ ಹೋಗ್ತಾ ಇದ್ದೆ. ನನ್ನ ಅಣ್ಣ ಮಂಜುನಾಥ್ ಭಂಡಾರಿ ನವೇ ಅಲ್ಪ 60 ಹೋಟೆಲ್ ಉಂಟು, ನೀವು ಪೂರ್ತಿ ಜನ ಕೇಳ್ತಾಯಿದ್ರು. ನನಗೆ ಪರಿಚಯ ಇಲ್ಲ. ಒಂದು ಸಾರಿ ಹೋಟ್ಲಲ್ಲಿ ಕೂತ್ಕೊಂಡು, ನನಗೆ ಅವ್ರ ಹೋಟೆಲ್ ಅಂತ ಗೊತ್ತಿಲ್ಲ, ಊಟಕ್ಕೆ ಆರ್ಡರ್ ಕೊಟ್ಟೆ. ಆಗ ದೇವರ ಮಂಟಪ ನೋಡಿದೆ. ದೇವರ ಮಂಟಪದಲ್ಲಿ ತಾಯಿಯನ್ನು ಇಟ್ಟು ಪೂಜೆ ಯಾರು ಮಾಡ್ತಾನೋ ಅವನಷ್ಟು ಪುರುಷೋತ್ತಮ ಈ ಭೂಲೋಕದಲ್ಲಿ ಯಾರೂ ಇಲ್ಲ. ಉತ್ತಮನಲ್ಲಿ ಉತ್ತಮ, ಪುರುಷೋತ್ತಮ. ಹಾಗೂ ಇವಾಗ ಇಂಗ್ಲೀಷ್ ಡಿಕ್ಷನರಿ ತೆಗೆದು ನೋಡಿದೆ, ಸಂಜೀತ್ ಅಂದರೆ ಏನರ್ಥ? ಪರ್ಫೆಕ್ಟ್ಲಿ ವಿಕ್ಟೋರಿಯಸ್, ಸ್ಯಾಟಿಸ್ಫೈಡ್ ಪರ್ಸನ್.
ಅಂದರೆ ಪರಿಪೂರ್ಣ, ವಿಜಯಶಾಲಿ ಮತ್ತು ಸಂತೃಪ್ತಿ ಇದೆಲ್ಲದ ಒಂದು ಒಕ್ಕೂಟವೇ ನಮ್ಮ ಮುಖ್ಯ ಅತಿಥಿ ಸಂಜಯ್ ಶೆಟ್ಟಿ. ವೆಲ್ಕಮ್. ಇವತ್ತು ತುಂಬ ಸಂತೋಷವಾಗ್ತಿದೆ. ನಮ್ಮ ಲಯನ್ಸ್ ಸ್ಟಿಕ್ ಇಯರ್ನ ಮೊದಲನೇ ತಿಂಗಳಿನಲ್ಲಿ 101ನೇ ಲಯನ್ಸ್ ಸಂಸ್ಥೆಯನ್ನು ನಮ್ಮ ಜಿಲ್ಲೆಗೆ ನೀಡಿರುವಂಥ ಕಾವೂರು ಲಯನ್ಸ್ ಸಂಸ್ಥೆಯ ಈ ಸಂಸ್ಥೆಯನ್ನು ಎಕ್ಸ್ಟೆನ್ಷನ್ ಮಾಡಿದಂಥ ನನ್ನ ಆತ್ಮೀಯರಾಗಿರುವಂಥ ಮೋಹನ್ ದಾಸ್ ಕಿಲ್ಲೆ ಅವರಿಗೆ ಮತ್ತು ಶಶಿಧರ್ ಮಾರ್ಲಾ ಹಾಗೂ ಕಾವೂರು ಲಯನ್ಸ್ ಸಂಸ್ಥೆ ಎಲ್ಲ ಪೂರ್ವ ಅಧ್ಯಕ್ಷಗಳು ಸರ್ವಸರ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಬಂಧುಗಳೇ, ಈಗಲೇ ನಮ್ಮಲ್ಲಿ 100 ಸಂಸ್ಥೆಗಳಿದ್ದ 4 ಕಂದಾಯ ಜಿಲ್ಲೆ ಒಳಗೊಂಡಂಥ ಲಯನ್ಸ್ 317Dಯಲ್ಲಿ ಇವತ್ತು ಲಯನ್ಸ್ ಸ್ಟಿಕ್ ಇಯರ್ ಜುಲೈ 1ರಂದು ಪ್ರಾರಂಭವಾಗಿರೋ ಈ ವರ್ಷದಲ್ಲಿ ಜಿಲ್ಲೆಗೆ ಅತ್ಯುತ್ತಮವಾದ ಒಂದು ಸಂಸ್ಥೆಯನ್ನು ನೀಡಿದಂಥ ಈ ಸಂಸ್ಥೆಯನ್ನು ಮುನ್ನಡೆಸಲಿರುವಂಥ ನನ್ನ ಆತ್ಮೀಯರಾಗಿರುವಂಥ ರಾಜೇಶ್ ಶೆಟ್ಟಿ ಶಬರಿ ಅವರಿಗೂ ಮತ್ತು ಲಯನ್ ಕೃಷ್ಣ ಶೆಟ್ಟಿ ಮತ್ತು ಸತ್ಯಪ್ರಸಾದ್ ಶೆಟ್ಟಿ ಮತ್ತು ಈ ಸಂಸ್ಥೆ ಎಲ್ಲ ಹೊಸ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ನಾವು ಇವತ್ತೆಲ್ಲ ಲಯನ್ಸನ್ನು ಯಾಕೆ ಸೇರ್ತಾ ಇದ್ದೀವಿ ಅಂತ ಹೇಳಿದರೆ, ಇವತ್ತು ಎಲ್ರಿಗೂ ಹೊಸ ಸದಸ್ಯರಿಗೆ ಆಶ್ಚರ್ಯವಾಗಿರ್ಬೋದು. ನಮ್ಮ ಕಳೆದ 104 ವರ್ಷಗಳನ್ನು ಪೂರೈಸಿದಂಥ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯಲ್ಲಿ ನಾವು ಸದಸ್ಯರಾಗಿರುವುದು ನಿಜವಾಗಲೂ ಹೆಮ್ಮೆಯ ವಿಷಯ ಆಗಿರ್ತದೆ. ನಾವೆಲ್ಲರೂ ಈ ಸಂಸ್ಥೆಯನ್ನು ಸೇರಬೇಕಾದ್ರೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ಈ ಸಂಸ್ಥೆಯನ್ನು ಸೇರಿದ್ದೇವೆ. ಜಾತಿ ಮತ ಧರ್ಮ ಮೀರಿ ನಮ್ಮ ಉದ್ದೇಶ ಕೇವಲ ಸೇವೆ ಮಾಡುವುದೊಂದೇ. ಸಮಾಜದ ಕಟ್ಟಕಡೆಯ ಜನರಿಗೆ ನಮ್ಮ ಸೇವೆಯನ್ನು ತಲುಪುವಂಥ ಉದ್ದೇಶದಿಂದ ನಾವು ಈ ಸಂಸ್ಥೆಯನ್ನು ಸೇರಿದ್ದೇವೆ. ಹಾಗಾಗಿ ನಾವೆಲ್ಲರೂ ಪ್ರತಿದಿನವೂ ನಿರಂತರ ಯಾವುದಾದ್ರೂ ಒಂದು ಸೇವೆಗಳನ್ನು ಮಾಡ್ತಾನೆ ಇರ್ತೇವೆ. ಲಯನ್ಸ್ ಮುಖಾಂತರ ಒಂದು ಒಳ್ಳೆಯ ಸೇವೆಗಳನ್ನು ಸ್ವಲ್ಪ ದೊಡ್ಡದಾಗಿ ನಮ್ಮ ಲಯನ್ಸ್ ಇಮೇಜನ್ನು ಬಿಲ್ಡ್ ಮಾಡಲಿಕ್ಕೆ ಮತ್ತು ಲಯನ್ಸ್ನಿಂದ ಹೆಚ್ಚಿನ ಸಹಾಯವನ್ನು ಮಾಡಲಿಕ್ಕೆ ಕಾರಣವಾಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಲಯನ್ಸ್ ಜೊತೆಗೂಡಿ ನಾವು ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶವಾಗ್ತದೆ. ಮುಖ್ಯ ಕಾರಣ ಈ 5 fingers ಆರ್ ಡಿಫ್ರೆಂಟ್, ವೆನ್ ದೇ ಮೀಟ್ ಆ್ಯಂಡ್ ವೆನ್ ದೇ ಗ್ರೀಟ್ ದೆನ್ ವಿ ಕ್ಯಾನ್ ಈಟ್. ಅದೇ ರೀತಿ ಎಲ್ಲ ನಾವು ಒಟ್ಟಿಗೆ ಸೇರಿದಾಗ ಹೆಚ್ಚಿನ ಸೇವೆಗಳು ಸಮಾಜಕ್ಕೆ ತಲುಪುವಂತಾಗ್ತದೆ. ಹಾಗಾಗಿ ಇವತ್ತು ನಾವು ಈ ಸಂಸ್ಥೆಯನ್ನು ಸೇರಿದ್ದೇವೆ. ಈ ಪಂಪಲ್ ಕಲ್ಪವೃಕ್ಷ ಸಂಸ್ಥೆ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿ, ಕೋಶಾಧಿಕಾರಿ ಮತ್ತು ಸರ್ವ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಈ ವರ್ಷದಲ್ಲಿ ಈ ಒಂದು ಹೊಸ ಸಂಸ್ಥೆ ಉತ್ತಮ ನಾಯಕನಾಗಿ ನಮ್ಮ ಜಿಲ್ಲೆಯಲ್ಲಿ ಗುರುತಿಸುತ್ತಿರುವಂಥ ರಾಜೇಶ್ ಶೆಟ್ಟಿ ಇರ್ಬೋದು, ಕೃಷ್ಣ ಶೆಟ್ಟಿ ಅವರು ಇರ್ಬೋದು. ನಾವೆಲ್ಲರೂ ಕಳೆದ ಕೆಲವಾರು ವರ್ಷಗಳಿಂದ ಅವರನ್ನು ನೋಡಿರುವವರು. ಹಾಗೆ ಉತ್ತಮ ನಾಯಕರು ಈ ವರ್ಷ ಈ ಹೊಸ ತಂಡವನ್ನು ನಾಯಕತ್ವವನ್ನು ಪಡೆಯಲಿಕ್ಕಿದ್ದಾರೆ. ನಾಯಕತ್ವ ಅಂದರೆ ಅದೊಂದು ಪದವಿಯೂ ಅಲ್ಲ, ಅದು ಅಧಿಕಾರವೂ ಅಲ್ಲ, ಅದೊಂದು ಜವಾಬ್ದಾರಿ. ಅಧಿಕಾರಿಯನ್ನು ಪದವಿಯನ್ನು ತಿಳಿದುಕೊಂಡವರು ಅಧಿಕಾರವನ್ನು ಚಲಾಯಿಸ್ತಾರೆ, ಆದರೆ ಜವಾಬ್ದಾರಿಯನ್ನು ತಿಳಿದುಕೊಂಡವರು ಜನರ ಸೇವೆ ಮಾಡುತ್ತಾರೆ. ಹಾಗಾಗಿ ನಾವು ನಾಯಕನಾಗಿ ಈ ಸಂಸ್ಥೆಯಲ್ಲಿ ನಾವು ಒಬ್ಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದಾಗ ಮಾತ್ರ ಒಂದು ಸಂಸ್ಥೆ ಮುನ್ನಡೆಗೆ ಕಾರಣವಾಗ್ತದೆ ಅಂತ ಹೇಳುತ್ತಾ, ನಮ್ಮ ಈ ವರ್ಷದ ರಾಜ್ಯಪಾಲರ ಜೊತೆ ನಮಗೆ ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಇದು ಮೊದಲನೇ ವೇದಿಕೆ ಅಂತ ನಾನಾದರೂ ಭಾವಿಸ್ತೇನೆ. ನಾನು ಸೆಕೆಂಡ್ ವೈಸ್ ಅವ್ರ ಜೊತೆ ಮೊದಲನೇ ವೇದಿಕೆಯನ್ನು ಹಂಚ್ಕೊಳ್ತಾ ಇದ್ದೇವೆ. ಹಾಗಾಗಿ ನಮ್ಮ ರಾಜ್ಯಪಾಲರ ಈ ವರ್ಷದ ಎಲ್ಲ ಕಾರ್ಯಕ್ರಮಗಳು ಅತ್ಯುತ್ತಮವಾಗಿ ಮೂಡಿ ಬರಲಿ, ನಿಮ್ಮ ಜೊತೆ ನಾವು ಸದಾ ಇದ್ದೇವೆ ಅಂತ ಹೇಳುತ್ತಾ, ನನಗೆ ಕೊಟ್ಟಿರುವಂಥ ಜವಾಬ್ದಾರಿ, ಇವತ್ತು ಪದಗ್ರಹಣಾಧಿಕಾರಿಯಾಗಿ ನನ್ನನ್ನು ಕರೆದಿದ್ದೀರಿ, ಕೊಟ್ಟಿರುವಂಥ ಜವಾಬ್ದಾರಿಗೆ ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ ಅಂತ ಹೇಳುತ್ತಾ, ನಮ್ಮ ರಾಂಗ್ ಇರ್ಬೋದು, ಗ್ಯಾವೆಲ್ ಇರ್ಬೋದು, ಮೆಲ್ವಿನ್ ಜೋಸ್ ಅವರ ಫೋಟೋ ಇರ್ಬೋದು, ಲಯನ್ಸ್ ಬ್ಯಾನರ್ ಇರ್ಬೋದು, ಇದನ್ನೆಲ್ಲ ಸುಸ್ಥಿತಿಯಲ್ಲಿಡುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಸಭೆಗೆ 15 ನಿಮಿಷಗಳ ಮುಂಚಿತವಾಗಿ ಬಂದು ಆಯಾಯ ಸ್ಥಳದಲ್ಲಿಟ್ಟು ಸಭೆ ಮುಗಿದ ನಂತರ 15 ನಿಮಿಷಗಳ ನಂತರ ಅದನ್ನು ಆ ಜಾಗದಲ್ಲಿ ಇಟ್ಟು ಹೋಗೋದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಬರುವ ಅತಿಥಿಗಳಿಗೆ ಆಸನದ ವ್ಯವಸ್ಥೆ ಮಾಡುವುದಾಗಲಿ ಮಾಡಿಸುವುದಾಗಲಿ ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಮತ್ತು ಯಾರಾದರೂ ಒಂದು ಲೇಪಲ್ ಪಿನ್ಗಳನ್ನು ಹಾಕದಿದ್ದಾಗ ಅವರಿಗೆ ಒಂದು ಸಣ್ಣ ಮೊತ್ತದ ದಂಡವನ್ನು ವಸೂಲಿ ಮಾಡಿ ಕೋಶಾಧಿಕಾರಿಗೆ ತಲುಪಿಸುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಇದನ್ನೆಲ್ಲ ನೀವು ಮಾಡುವುದಾದರೆ ಬಲಗೈ ನೀಡಿ ಸಮ್ಮತಿಯನ್ನು ಸೂಚಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಟೇಲ್ ಟ್ವಿಸ್ಟರ್ ಸಂತೋಷ್ ಶೆಟ್ಟಿ ಕಡೆಕರ್. ಲಯನ್ ಸಂತೋಷ್ ಶೆಟ್ಟಿ ಅವರ, ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ಸಂಸ್ಥೆ ನೀಡಿದೆ. ಪ್ರತಿ ಸಭೆಯನ್ನು ಒಂದು ಆಸಕ್ತಿದಾಯಕವಾಗಿ ಮತ್ತು ಲವಲವಿಕೆಯಿಂದ ಇಡುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಕ್ಲಬ್ನ ಎಲ್ಲ ಸದಸ್ಯರ ನಡುವೆ ಉತ್ತಮ ಸಂಬಂಧ ಸಾಮರಸ್ಯವನ್ನು ಮೂಡಿಸುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಪ್ರತಿ ಸಭೆಯಲ್ಲೂ ಒಂದು ಸಾಮಾನ್ಯ ಹಾಸ್ಯ ಚಟಾಕಿ, ಒಂದು ಜೋಕ್ಸನ್ನು ಮಾಡಿ ಎಲ್ಲ ನಿಮ್ಮ ಸಂಸ್ಥೆಯ ಸದಸ್ಯರನ್ನು ಮತ್ತೊಮ್ಮೆ ಮೀಟಿಂಗ್ಗಳಿಗೆ ಬರುವಂತೆ ಪ್ರೇರೇಪಿಸುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಕ್ಲಬ್ನ ಸದಸ್ಯರು ಪುನಃ ಬರುವಂತೆ ಮಾಡಿ ತಿಂಗಳಿಗೆ 2 BOD ಮೀಟಿಂಗ್ಗಳನ್ನು ಮತ್ತು 2 ಜನರಲ್ ಬಾಡಿ ಮೀಟಿಂಗ್ಗಳನ್ನು ಮಾಡಿಸುವುದು, ಅಧ್ಯಕ್ಷರ ಜೊತೆ ಕೂಡಿ ಕೆಲಸ ಮಾಡುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಇದನ್ನೆಲ್ಲ ನೀವು ಮಾಡುವುದಾದರೆ ಬಲಗೈ ನೀಡಿ ಸಮ್ಮತಿಯನ್ನು ಸೂಚಿಸಿ. ಥ್ಯಾಂಕ್ ಯು ಲಯನ್ ಸಂತೋಷ್ ಶೆಟ್ಟಿ. ಟೇಕ್ ಯುವರ್ ಸೀಟ್. ಲಯನ್ PR ರಾಜಾನಂದ ರೈ ಜವಾಬ್ದಾರಿಯನ್ನು ಕೊಟ್ಟಿದೆ. ನಾವು ಲಯನ್ಸಲ್ಲಿ
ಆದಷ್ಟು ಸೇವೆಗಳಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡುವಂಥವರು ಮತ್ತು ನಾವು ಮಾಡುವಂಥ ಸೇವೆಗಳು ಸಮಾಜಕ್ಕೆ ತಲುಪುವಂತಾಗಬೇಕು ಮತ್ತು ಸಮಾಜದಲ್ಲಿ ಕಟ್ಟಕಡೆಯ ಜನರಿಗೆ ಅಗತ್ಯ ಇದ್ದಾಗ ನಾವು ಅವರಿಗೆ ಸಹಕರಿಸುವಂತೆ ಮಾಡಲು ಪ್ರೇರೇಪಿಸುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಮತ್ತು ನಾವು ಮಾಡುವಂಥ ಸೇವೆಗಳನ್ನು ಪತ್ರಿಕೆಯಲ್ಲಿ, ಟಿ ವಿಗಳಲ್ಲಿ, SMS ಅಲ್ಲಿ, ಮೊಬೈಲ್ಗಳಲ್ಲಿ SMS ಗಳ ಮುಖಾಂತರ ಎಲ್ರಿಗೂ ಪ್ರಚಾರಪಡಿಸುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಮತ್ತು ನಮ್ಮ PO ಜಯರಾಮ್ ದೇರಪ್ಪಾಜಿ ನಮ್ಮ ಮನೆಯವರಿದ್ದಾರೆ, ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಅವರು ಕೊಡಲಿಕ್ಕಿದ್ದಾರೆ. ಹೆಚ್ಚಿನ ನಮ್ಮ ಲಯನಿಸಮ್ನ ಇಮೇಜನ್ನು ಬೆಳೆಸಲು ಪ್ರಮುಖ ಪಾತ್ರ ನಿಮ್ಮದಾಗಿರ್ತದೆ. ಇದನ್ನೆಲ್ಲ ನೀವು ಮಾಡುವುದಾದರೆ ಬಲಗೈನ ಸಮ್ಮತಿಯನ್ನು ಸೂಚಿಸಿ. ಥ್ಯಾಂಕ್ ಯು ಸರ್. ಕಮಿಟಿ ಚೇರ್ಪರ್ಸನ್ ಲಯನ್ ಹರೀಶ್ ನಮ್ಮಲ್ಲಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತದೆ. ಈಗ ನೀವು ಹೊಸ ಸದಸ್ಯರಾಗಿದ್ದೀರಿ. ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಮತ್ತು ನಿಮ್ಮ ಸಂಸ್ಥೆಯ ಸದಸ್ಯರನ್ನು ಭಾಗವಹಿಸಲು ಅವರನ್ನು ಜೊತೆಗೂಡಿ ಕರೆತರುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಮತ್ತು ನಿಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳನ್ನು ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸಿ ಸಮಯಕ್ಕೆ ಸರಿಯಾಗಿ ಮುಗಿಸಿದರೆ ಅದನ್ನು ಉತ್ತಮ ಲಯನ್ಸ್ ಆಗಿ ಮುಂದೆ ಬರಲಿಕ್ಕೆ ಕಾರಣವಾಗ್ತದೆ. ಮತ್ತು ನಿಮ್ಮ ಹೊಸ ಸದಸ್ಯರು ನಿಮ್ಮ ಜೊತೆ ಸದಾ ಇರಲಿಕ್ಕೂ ಅವರು ಇಷ್ಟಪಡ್ತಾರೆ. ಯಾಕೆಂತ ಹೇಳಿದರೆ ಸಮಯಕ್ಕೆ ಮಹತ್ವವನ್ನು ಕೊಟ್ಟು ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸಬೇಕು, ಸಮಯಕ್ಕೆ ಸರಿಯಾಗಿ ಮುಗಿಸಬೇಕು. ಖಂಡಿತವಾಗಲೂ ಆ ಸಂಸ್ಥೆಯ ಸದಸ್ಯರು ಖಂಡಿತವಾಗಲೂ ನಮ್ಮ ಲಯನ್ಸಲ್ಲಿ ಉಳಿಲಿಕ್ಕೆ ಅತ್ಯುತ್ತಮ ಸಹಕಾರಿ ಆಗ್ತದೆ ನಾನವರು ಭಾವಿಸ್ತೇನೆ. ಹಾಗಾಗಿ ನೀವು ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ಈ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸುವ ನಿಮ್ಮ ಬಲಗೈನ ಸಮ್ಮತಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. LCF ಕೋಆರ್ಡಿನೇಟರ್ ಅನಿಲ್ ಡಿಸೋಜಾ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಣೇಶ್ ಶೆಟ್ಟಿ ಗುಡ್ಡಗುತ್ತು, ಲಯನ್ ಪ್ರವೀಣ್ ಚಂದ್ರ ಆಳ್ವ, ಲಯನ್ ಉಮೇಶ್ ಅಧಿಕಾರಿ, ಲಯನ್ ಗಣೇಶ್ ಶೆಟ್ಟಿ, ಲಯನ್ ಶಕೀನ್ ಶೆಟ್ಟಿ, ಲಯನ್ ಸತೀಶ್ ಕರ್ಕೇರ, ಲಯನ್ ಶಶಿಧರ್ ಶೆಟ್ಟಿ, ಶ್ರೀಕಾಂತ್ ಉಳ್ಳಾಲ್, ವಿನೋದ್ ಎಸ್ ಕುಮಾರ್, ದುರ್ಗಾಪ್ರಸಾದ್ ಶೆಟ್ಟಿ, ರೂಪಾ ಶೆಟ್ಟಿ, Second, congratulations for joining the Lions. BODಯಲ್ಲಿ ಇಟ್ಟು ಅದು ಅಪ್ರೂವಲ್ ಆದಮೇಲೆ ಅವ್ರು ಮಾಡಲಿಕ್ಕೆ ಕಾರಣರಾಗ್ತಾರೆ. ಬಟ್ ಅವರಿಗೆ ತುಂಬ ಹೃದಯದ ಸಪೋರ್ಟನ್ನು ಕೊಡೋದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಇದನ್ನೆಲ್ಲ ನೀವು ಮಾಡೋದಾದ್ರೆ ಬಲಗೈನ ಸಮ್ಮತಿಯನ್ನು ಸೂಚಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಶ್ರೀ ಅಶೋಕ್ ನಗರ್, ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಲಯನ್ ಸುನಿಲ್ ಶೆಟ್ಟಿ ಜೆಪ್ಪು. ಸರ್, ನಿಮ್ಮ ಜವಾಬ್ದಾರಿ ಅಧ್ಯಕ್ಷರ ಗೈರು ಹಾಜರಿಯಲ್ಲಿ ಸಭೆಯನ್ನು ನಡೆಸೋದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಮತ್ತು ಈ ವರ್ಷ ಅಧ್ಯಕ್ಷರ ಜೊತೆ ಅವರು ಯಾವ್ಯಾವ ಸೇವೆಗಳನ್ನು ಮಾಡ್ತಾರೆ, ಯಾವ್ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಅವರ ಜೊತೆಗೂಡಿ ಅವರ ಒಟ್ಟಿಗೆ ಸೇರಿದಾಗ ಮುಂದಿನ ದಿನಗಳಲ್ಲಿ ನೀವು ಅಧ್ಯಕ್ಷರಾಗಿದ್ದಾಗ ಈ ತಂಡವನ್ನು ನಿಮ್ಮ ಜೊತೆ ಸಂಪೂರ್ಣವಾಗಿ ಬೆಂಬಲ ನಿಂತು ಸಹಕಾರ ಮಾಡಲಿಕ್ಕೆ ಅವ್ರ ಜೊತೆಯಾಗಿರ್ತಾರೆ. ಹಾಗಾಗಿ ಈ ವರ್ಷದ ಅಧ್ಯಕ್ಷರ ಜೊತೆ ನೀವು ಕೆಲಸವನ್ನು ಮಾಡುವುದಾಗಲಿ ಮತ್ತು ಮಾಡಿಸುವುದಾಗಲಿ ಹಾಗೂ ಸೇವೆಗಳ ಜೊತೆ ಭಾಗವಹಿಸುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಮತ್ತು ನಿಮಗೆ ಹೆಚ್ಚಿನ ಮಾಹಿತಿಗಳು ಲಯನ್ಸ್ನ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿಕ್ಕೂ ಇದೊಂದು ಒಳ್ಳೆಯ ಅವಕಾಶವಾಗಿರ್ತದೆ. ಮೊದಲನೇ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ ನಿಮಗೆ ಹೆಚ್ಚಿನ ಅನುಭವಗಳು ಸಿಕ್ದಂಗೆ ಆಗ್ತದೆ. ಮತ್ತು ಅಧ್ಯಕ್ಷ ಅನುಪಸ್ಥಿತಿಯಲ್ಲಿ ಸಭೆಯನ್ನು ನಡೆಸೋದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಇದನ್ನೆಲ್ಲ ನೀವು ಮಾಡುವುದರ ಬಲಗೈನ ಸಮ್ಮತಿಯನ್ನು ಸೂಚಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವು ಕಾಲ್ ಅಪಾನ್ ಟ್ರೆಜರರ್ ಲಯನ್ ಸತ್ಯಪ್ರಸಾದ್ ಶೆಟ್ಟಿ. ಸರ್, ನಿಮಗೆ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಈ ಸಂಸ್ಥೆಯ ಒಂದು ಹಣಕಾಸು ಸಚಿವರಾಗಿ ನಿಮ್ಮನ್ನು ನೇಮಕ ಮಾಡಿ ಈ ಕ್ಲಬ್ಬಿನ ಎಲ್ಲ ಆಗು ಹೋಗುಗಳಿಗೆ ಹಣ ತುಂಬ ಪ್ರಾಮುಖ್ಯತೆ ಇದೆ. ಆದರೆ ಈ ಲೆಕ್ಕಾಚಾರದ ವ್ಯವಹಾರವನ್ನು 3 ತಿಂಗಳಿಗೊಮ್ಮೆ BOD ಸಭೆಯಲ್ಲಿ ಇಟ್ಟು ಮಂಡನೆ ಮಾಡೋದು ನಿಮ್ಮ ಜವಾಬ್ದಾರಿ ಇರ್ತದೆ. ಮತ್ತು ನಮ್ಮ ಡ್ಯೂಸ್ಗಳ ಬಗ್ಗೆ ನಿಮಗೆ ಮುಂಚೆನೇ ಹೇಳಿರ್ಬೋದು. ನಮ್ಮ ಡಿಸ್ಟ್ರಿಕ್ಟ್ ಡ್ಯೂಸ್ ಇರ್ಬೋದು, ಇಂಟರ್ನ್ಯಾಷನಲ್ ಡ್ಯೂಸ್ ಇರ್ಬೋದು, ಅದನ್ನು ಕಾಲಕ್ಕೆ ಪಾವತಿಸೋದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಮತ್ತು ಎಲ್ಲ ಸದಸ್ಯರ ಜೊತೆ ಒಂದು ಉತ್ತಮ ಪ್ರೀತಿ ಸ್ನೇಹದಿಂದ ಅವರಿಂದ ನಮ್ಮ ಫೀಸನ್ನು ಕಲೆಕ್ಟ್ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. 3 ತಿಂಗಳಿಗೊಮ್ಮೆ ಸಾಮಾನ್ಯ ಸಭೆಯಲ್ಲಿ ನಿಮ್ಮ ಲೆಕ್ಕವನ್ನು ಕೊಡುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. 6 ತಿಂಗಳಿಗೊಮ್ಮೆ ಜಿಲ್ಲಾ ಸಂಪುಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಶುಲ್ಕವನ್ನು ಪಾವತಿಸುವುದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ನೀವು ಕ್ಲಬ್ನ ಈ ಕೋಶಾಧಿಕಾರಿಯಾಗಿ ಎಲ್ಲ ಜವಾಬ್ದಾರಿ ನಿಭಾಯಿಸುವುದಾದರೆ ನಿಮ್ಮ ಬಲಗೈನ ಸಮ್ಮತಿಯನ್ನು ಸೂಚಿಸಿ. ಇನ್ನೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ನಾಡಿದ್ದು ಸ್ಕೂಲಿಂಗ್ PSC ಸ್ಕೂಲಿಂಗ್ 8ನೇ ತಾರೀಕಿಗೆ PSCಗಳಿಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅದಕ್ಕೋಸ್ಕರ ಒಂದು ದಿವಸದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಕೊಡಲಿಕ್ಕಿದ್ದಾರೆ. ನೀವು ಇದನ್ನೆಲ್ಲ ಮಾಡೋದರ ಬಲಗೈನ ಸಮ್ಮತಿಯನ್ನು ಸೂಚಿಸಿ. ಥ್ಯಾಂಕ್ ಯು ಸೋ ಮಚ್. ಕಾಲೋಪಾನ್ ಲಯನ್ ಕೃಷ್ಣ ಶೆಟ್ಟಿ, ಒಂದು ದೊಡ್ಡ ಸಫಲ ಕೊಡಿ. ಕೃಷ್ಣ ಶೆಟ್ಟಿಯವರು ನಾನು ನೋಡಿದಾಗೆ ಅತ್ಯುತ್ತಮ ನಾಯಕನಾಗಿ ಜಿಲ್ಲೆ ಮೂಡಿ ಬಂದಿರೋರು. ಅವರು ಒಂದು LPL ಕ್ರಿಕೆಟ್ ಮಾಡಿದಾಗಲೂ ನಾನು ಹೋಗಿದ್ದೆ. ಎಲ್ಲ ಅತ್ಯುತ್ತಮ ಒಂದು ನಾಯಕತ್ವದ ಮುಖಾಂತರ ಗುರುತಿಸಿಕೊಂಡಿರುವಂಥವ್ರು. ಇವತ್ತು ಈ ಸಂಸ್ಥೆಯಲ್ಲಿ ಒಬ್ಬ ಉತ್ತಮ ನಾಯಕನಾಗಿ ಇನ್ನೂ ಹೆಚ್ಚಿನ ಸೇವೆಗಳು ನಿಮ್ಮಿಂದ ಲಭಿಸಲೆಂದು ಹಾರೈಸ್ತಾ ಈ ಕ್ಲಬ್ನ ಸಂಪೂರ್ಣ ಯಶಸ್ಸು ನಿಮ್ಮ ಮೇಲೆ ಇರ್ತದೆ.
ಯಾಕೆಂದರೆ ಒಂದು ಮಾತು ಹೇಳಿಕ್ಕೆ ನಾನು ಬಯಸ್ತೇನೆ, ನಮ್ಮ ಫೌಂಡರ್ ಮೆಂಬರ್ ಮೆಲ್ವಿನ್ ಜೋನ್ಸ್ ಅವರು 44 ವರ್ಷಗಳ ಕಾಲ ಕೇವಲ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವವರು ಯಾವತ್ತೂ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿಲ್ಲ. ಯಾಕೆಂತೇಳಿದರೆ ಒಬ್ಬ ಅಧ್ಯಕ್ಷ ಒಂದು ಸಂಸ್ಥೆ ಮುನ್ನಡೆಸಬೇಕಾದ್ರೆ ಕಾರ್ಯದರ್ಶಿಯ ಜವಾಬ್ದಾರಿ ತುಂಬ ಮುಖ್ಯವಾಗಿರ್ತದೆ. ಮತ್ತು ಒಬ್ಬ ಅಧ್ಯಕ್ಷ ಸಕ್ಸಸ್ಫುಲ್ ಆಗಬೇಕಾದ್ರೆ ಕಾರ್ಯದರ್ಶಿದ್ದು ಸಂಪೂರ್ಣ ಬೆಂಬಲ ಇರಬೇಕಾಗ್ತದೆ. ಏನಾದರೂ ಅಧ್ಯಕ್ಷ ಒಂದು ಕ್ಲಬ್ ಒಳ್ಳೆ ಥರ ನಡೆಯೋದು ಅಧ್ಯಕ್ಷರಿಗೆ ಹೋಗ್ತದೆ ಕ್ರೆಡಿಟ್. ಆದರೆ ಏನಾದರೂ ಅಧ್ಯಕ್ಷರು ಉದಾಸೀನ ಮಾಡಿದರೆ ನಮ್ಮ ಸೆಕ್ರೆಟರಿ ಸಲ್ಲಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಹಾಗಾಗಿ ಅಧ್ಯಕ್ಷರಿಗಿಂತಲೂ ಹೆಚ್ಚಿನ ಕೆಲಸಗಳನ್ನು ನೀವು ಮಾಡಬೇಕಾಗ್ತದೆ. ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರ ನಡುವೆ ಉತ್ತಮ ಸಂಪರ್ಕವನ್ನು ಇಟ್ಟುಕೊಂಡು ಕಾಲಕಾಲಕ್ಕೆ ನಮ್ಮ ಡ್ಯೂಸ್ಗಳನ್ನು ಕಳಿಸೋದಾಗಲಿ, MMR ರಿಪೋರ್ಟನ್ನು ಕಳಿಸೋದಾಗಲಿ ಮತ್ತು ಎಲ್ಲ ಕಾರ್ಯಕ್ರಮಗಳು ಯೋಜಿಸುವುದು ನಿಮ್ಮ ಕೆಲಸವಾಗಿರ್ತದೆ. ಪ್ರತಿ ಮೀಟಿಂಗ್ಗಳಿಗೆ ಆಮಂತ್ರಣವನ್ನು ತಲುಪಿಸುವುದು ನಿಮ್ಮ ಜವಾಬ್ದಾರಿಯಾಗಿರ್ತದೆ. ಹಾಗಾಗಿ ಈ ವರ್ಷದ ನೀವು ಚಾರ್ಟರ್ ಸೆಕ್ರೆಟರಿಯಾಗಿ ಈ ಸಂಸ್ಥೆಯನ್ನು ಮುನ್ನಡೆಸಲಿಕ್ಕಿದ್ದೀರಿ. ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಇದನ್ನು ನೀವು ಮಾಡುವುದಾದರೆ ಬಲಗೈನ ಸಮ್ಮತಿಯನ್ನು ಸೂಚಿ. ಥ್ಯಾಂಕ್ ಯು ಕೃಷ್ಣ ಶೆಟ್ಟಿ ಅವರು. ನಾವು ಈ ಕಾಲಪೋನ್ ಲಯನ್ ಕೆ ರಾಜೇಶ್ ಶೆಟ್ಟಿ ಶಬರಿ ಅವರು ಮತ್ತು ದಂಪತಿಯವರು ದಯವಿಟ್ಟು ಬನ್ನಿ, ಮುಂದೆ ಬನ್ನಿ. ಸ್ಥಾಪಕ ಅಧ್ಯಕ್ಷರಾಗಿ ಪಂಪಲ್ ಕಲ್ಪವೃಕ್ಷ ಲಯನ್ಸ್ ಸಂಸ್ಥೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ರಾಜೇಶ್ ಶೆಟ್ಟಿ ಅವರು ಒಬ್ಬ ಉತ್ತಮ ನಾಯಕನಾಗಿ ನಮ್ಮ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರುವಂಥವರು, ಒಬ್ಬ ಅಧ್ಯಕ್ಷನಾಗಿ ವಲಯಾಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದಂಥ ಉತ್ತಮ ನಾಯಕನಾಗಿರ್ತೀರಿ. ಹಾಗಾಗಿ ಅಧ್ಯಕ್ಷರಾಗಿ ನಿಮಗೆ ಸಂಪೂರ್ಣ ಏನೇನು ಜವಾಬ್ದಾರಿಗಳಿದೆ ಖಂಡಿತವಾಗ್ಲೂ ನಿಮಗೆ ಗೊತ್ತಿದೆ. ಆದರೂ ಸಾಂಕೇತಿಕವಾದ ಸಣ್ಣದಾಗಿ ನಾನು ಕೊಡಲಿಕ್ಕಿದ್ದೇನೆ. ಈ ಕ್ಲಬ್ನ ಯಶಸ್ಸಿಗೆ ಈ ವರ್ಷದಿಂದಲೇ ನೀವು ಇದಕ್ಕೆ ಜವಾಬ್ದಾರರಾಗಿರ್ತೀರಿ. ಈ ಎಲ್ಲ ಸಂಸ್ಥೆಯ ಸದಸ್ಯರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ನಮ್ಮ ಜಿಲ್ಲೆಯಲ್ಲಿ ಗುರುತಿಸುವಂತೆ ಮಾಡುವುದು ನಿಮ್ಮ ಜವಾಬ್ದಾರಿಯಾಗಿರ್ತದೆ. ಮತ್ತು ಈ ಭಾಗದ ಜನಗಳಿಗೆ, ಸಮಾಜದ ಕಟ್ಟಕಡೆಯ ಜನರಿಗೆ ಅಗತ್ಯವಿದ್ದಲ್ಲಿ ಸೇವೆಯನ್ನು ತಲುಪಿಸುವುದು ನಿಮ್ಮ ಜವಾಬ್ದಾರಿಯಾಗಿರ್ತದೆ. ಮತ್ತು ಎಲ್ಲ ಸದಸ್ಯರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಿ ಹೆಚ್ಚಿನ ಕೆಲಸಗಳನ್ನು ಮಾಡಿ ಕಾವೂರು ಲಯನ್ಸ್ ಸಂಸ್ಥೆಯು ಹುಟ್ಟುಹಾಕಿದಂಥ ಈ ಸಂಸ್ಥೆಯು ಅದಕ್ಕಿಂತಲೂ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ನಾನಾದರೂ ಹಾರೈಸ್ತಾ ಇದ್ದೇನೆ. ಮತ್ತು ಸದಸ್ಯರ ಸಂಖ್ಯಾ ಬೆಳವಣಿಗೆ ಬಗ್ಗೆಯೂ ಹೆಚ್ಚಿನ ಗಮನ ಕೊಡಿ. ಮತ್ತು ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮಗಳನ್ನು ಮಾಡುವುದು ಜವಾಬ್ದಾರಿಯಾಗಿರ್ತದೆ. ಮತ್ತು ತಿಂಗಳಿಗೆ 2 BOD ಮೀಟಿಂಗ್ಗಳನ್ನು ಮತ್ತು ಸಾಮಾನ್ಯ ಮೀಟಿಂಗ್ಗಳನ್ನು ಮಾಡೋದು ನಿಮ್ಮ ಜವಾಬ್ದಾರಿಯಾಗಿರ್ತದೆ. ಇದನ್ನೆಲ್ಲ ನೀವು ಮಾಡುವುದರ ಬಲಗೈನ ಸಮ್ಮತಿಯನ್ನು ಸೂಚಿಸಿ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಶೆಟ್ಟಿ ಅವರ. ಓಕೆ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದ ಆಪರ್ಚುನಿಟಿ ಟು ಇನ್ಸ್ಟಾಲ್ ದ ಲಯನ್ಸ್ ಕ್ಲಬ್ ಪಂಪಲ್ ಕಲ್ಪವೃಕ್ಷ. ಥ್ಯಾಂಕ್ ಯು ಸೋ ಮಚ್. ಜಿಲ್ಲಾ ರಾಜ್ಯಪಾಲರನ್ನು ಈ ಒಂದು ಸಭೆಗೆ ಪರಿಚಯಿಸುವಂತಹ ಒಂದು ಗುರುತರ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಎಲ್ಲರನ್ನು ಅಭಿನಂದಿಸ್ತೇನೆ. ಹೆಚ್ಚಾಗಿ ಲಯನ್ಸ್ ಕಾರ್ಯಕ್ರಮಗಳಲ್ಲಿ ರಾಜ್ಯಪಾಲರನ್ನು ಪರಿಚಯಿಸುವುದು ಕೇವಲ ಒಂದು ಪ್ರೋಟೋಕಾಲ್ಗೋಸ್ಕರ. ಯಾಕೆಂದರೆ ರಾಜ್ಯಪಾಲರು ಯಾರು ಏನು ಎನ್ನುವುದು ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಆದರೆ ಇಲ್ಲಿ ತುಂಬ ಪ್ರಸ್ತುತಿ, ಯಾಕೆಂದರೆ ತುಂಬ ಹೊಸ ಸದಸ್ಯರಿದ್ದಾರೆ. ಅವರಿಗೆ ಲಯನಿಸಮ್ನ ಬಗ್ಗೆ ಆಗಲಿ ರಾಜ್ಯಪಾಲರ ಬಗ್ಗೆ ಆಗಲಿ ಹೆಚ್ಚಾಗಿ ತಿಳಿದಿರುವುದಿಲ್ಲ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ರಾಜ್ಯಪಾಲರನ್ನು ಪರಿಚಯಿಸುವುದು ಹೆಚ್ಚಿನ ಒಂದು ಆದ್ಯತೆಯ ಮೇಲೆ ಈ ಕಾರ್ಯಕ್ರಮ ನಡೆಯಲಿದೆ. ಲಯನ್ ವಸಂತ್ ಶೆಟ್ಟಿಯವರು ಉಡುಪಿಯ ಕಿದಿಯೂರಿನ ತಿಮ್ಮಪ್ಪ ಶೆಟ್ಟಿ ಮತ್ತು ಗುಲಾಬಿ ಶೆಟ್ಟಿ ದಂಪತಿಗಳ ಪುತ್ರನಾಗಿ ತನ್ನ ಬಾಲ್ಯದ ವಿದ್ಯಾರ್ಥಿ ಜೀವನವನ್ನು ಉಡುಪಿಯ MGM ಕಾಲೇಜಿನಲ್ಲಿ ಪೂರೈಸಿ ತದನಂತರ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ನಲ್ಲಿ ಡಿಗ್ರಿಯನ್ನು ಮಲೆನಾಡು ಇಂಜಿನಿಯರಿಂಗ್ ಕಾಲೇಜ್ ಹಾಸನದಲ್ಲಿ ಪೂರೈಸಿ ತದನಂತರ MBA ಮಾಡಿ ಮುಂಬೈ ಮತ್ತು ಗುಜರಾತ್ನಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದರು. ನಂತರ ತನ್ನ ತಾಯ್ನಾಡಿನ ಒಂದು ಕರೆಯೋಲೆಗೆ ಮೇರೆಗೆ ಅವರು ಪುನಃ ಮಂಗಳೂರಿಗೆ ಬಂದು LIC ಆಫ್ ಇಂಡಿಯಾದಲ್ಲಿ ಈಗ ಉದ್ಯೋಗಿಯಾಗಿದ್ದಾರೆ. ಕಲಿತದ್ದು ಇಂಜಿನಿಯರಿಂಗ್ ಆದರೂ ಕೂಡ ಇನ್ಶೂರೆನ್ಸ್ ಸಂಸ್ಥೆಯಲ್ಲಿ ಒಂದು ಪ್ರಮುಖ ಹುದ್ದೆಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಶ್ರೀಮತಿ ಡಾಕ್ಟರ್ ದಿವ್ಯಾ ಶೆಟ್ಟಿಯವರನ್ನು ವರಿಸಿ, ದಿವ್ಯಾ ಶೆಟ್ಟಿಯವರು ವಿಜ್ಞಾನದಲ್ಲಿ ಡಾಕ್ಟರೇಟ್ ಮಾಡಿ ಸಂತ ಎಲೋಸಿಯಸ್ ಕಾಲೇಜಿನಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದಾರೆ, ಪ್ರೊಫೆಸರ್ ಆಗಿದ್ದಾರೆ. ಅವರು ಕೂಡ ಜಿಲ್ಲೆಯಲ್ಲಿ ಎಲ್ಲರೂ ಬಲ್ಲಂತಹ ಓರ್ವ ವ್ಯಕ್ತಿತ್ವದ ಮಹಿಳೆ. ಗಂಡನಿಗೆ ಹೆಗಲು ಕೊಟ್ಟು ಈ ಲಯನಿಸಮನ್ನು ಮುಂದುವರಿಸಲು ಗಂಡನಿಗೆ ಸಂಪೂರ್ಣ ಸಹಕಾರವನ್ನು ನೀಡುವಂತಹ ಓರ್ವ ಧೀಮಂತ ಮಹಿಳೆ ಅಂತ ಹೇಳಿದರೆ ತಪ್ಪಾಗದು. ಲಯನ್ ವಸಂತ್ ಶೆಟ್ಟಿಯವರು ಬಂಟ್ವಾಳ ಲಯನ್ಸ್ ಕ್ಲಬ್ನ ಸದಸ್ಯನಾಗಿ 2 ಬಾರಿ ಅಧ್ಯಕ್ಷರಾಗಿ, ಝೋನ್ ಚೇರ್ಪರ್ಸನ್ ಆಗಿ, ರೀಜನ್ ಚೇರ್ಪರ್ಸನ್ ಆಗಿ
ಜಿಲ್ಲೆಯ ಹಲವಾರು ಕಾರ್ಯಕ್ರಮಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಓರ್ವ ಉತ್ತಮ ಸಂಪನ್ಮೂಲ ವ್ಯಕ್ತಿಯಾಗಿ ಜಿಲ್ಲೆಯಲ್ಲಿ ಹೊರಹೊಮ್ಮಿದಂತಹ ಓರ್ವ ಧೀಮಂತ ನಾಯಕ. ಅವರು ಗಳಿಸಿದಂತಹ ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು, ಸಾಮಾಜಿಕವಾಗಿ ಮಾಡಿದಂತಹ ಅವರ ಸೇವೆಗಳು ಅನೇಕ ಇದೆ. ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೋದರೆ ಅದು ತುಂಬ ಸಮಯ ಬೇಕಾಗಿದೆ. ಅದನ್ನೆಲ್ಲ ಹೇಳುವ ಬದಲು ಲಯನ್ HR ಹರೀಶ್ ರವರ ಸಮಯದಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾಗಿ 120 MJFಗಳನ್ನು ಜಿಲ್ಲೆಗೆ ಕೊಟ್ಟು ತದನಂತರ 10 ಹೊಸ ಕ್ಲಬ್ಗಳನ್ನು ಸ್ಥಾಪನೆ ಮಾಡುವಲ್ಲಿ ಲಯನ್ ವಸಂತ್ ಶೆಟ್ಟಿ ಅವರ ಪಾತ್ರ ಪ್ರಮುಖವಾದದ್ದು. ಇಂತಹ ಓರ್ವ ನೇರ ನಡೆನುಡಿಯ ಧೀಮಂತ ನಾಯಕನನ್ನು ಈ ಸಭೆಗೆ ಜಿಲ್ಲಾ ರಾಜ್ಯಪಾಲರಾಗಿ ನಾನು ಪರಿಚಯಿಸುತ್ತಿದ್ದೇನೆ. ಜೈ ಲಯನಿಸಂ. ಕಾರ್ಯಕ್ರಮದಲ್ಲಿ ತಾವುಗಳು ಕೂಡ ಸಾಕ್ಷಿಗಳಾಗಬೇಕು. ಈ ಒಂದು ಘಟನಾ ಕಾರ್ಯಕ್ರಮ ಇದೀಗ ಒಂದು ವಿಭಿನ್ನತೆ ಇದೆ, ವಿಶೇಷತೆ ಇದೆ, ತಾಕತ್ತಿದೆ, ಅಲ್ಲೊಂದು ಭರವಸೆ ಇದೆ. ಓಕೆನಾ? ಈ ಒಂದು ಸಂಸ್ಥೆಗೆ ಶುಭ ಹಾರೈಸಿದ್ದಾರೆ. ಎಲ್ಲ ನೂತನ ಸದಸ್ಯರುಗಳು ಕೂಡ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮೆರುಗು ನೀಡುತ್ತದೆ ಎನ್ನುವಂತಹ ಆಶಯ ನಮ್ಮೆಲ್ಲರದು. ಹೇಳಿದ್ದನ್ನು ಕೊಡುವುದು ಈ ಕಲ್ಪವೃಕ್ಷ. ಹಾಗೆ ಸಮಾಜಕ್ಕೆ ಈ ಸಂಸ್ಥೆಯು ಕೂಡ ಈ ಜಿಲ್ಲಾ ರಾಜ್ಯಪಾಲನಾಗಿ ಈ ವರ್ಷ 1 ತಿಂಗಳಲ್ಲಿ ನಾವು 2 ಕ್ಲಬ್ಗಳನ್ನು ಪ್ರಾರಂಭಿಸಿದ್ದೇವೆ. ಪ್ರಥಮ ಕ್ಲಬ್ ವಿಟ್ಲದಲ್ಲಿ, ಆದರೆ ಅವರ ನಂಬರ್ ಎಲ್ಲ ಆಗಿದೆ. ಇನಾಗ್ರೇಷನ್ ಫಂಕ್ಷನ್ 18ನೇ ತಾರೀಕು ಇದೆ. ಆ ನಂತರದ್ದು ಪಂಪೇಲ್ ಕಲ್ಪತರ ಕ್ಲಬ್, ಇದು 101ನೇ ಕ್ಲಬ್, ನಮ್ಮ ಜಿಲ್ಲೆಯ 101ನೇ ಕ್ಲಬ್ಬು. ಆದರೆ ನಂತರ ಪ್ರಾರಂಭವಾದ ಇನಾಗ್ರೇಷನ್ ಮಾತ್ರ ಅವರ ವಿಟ್ಲಕ್ಕಿಂತ ಮುಂಚೆ ಇಲ್ಲಿ ಪ್ರಾರಂಭ ಆಗಿದೆ. ಅದಕ್ಕಾಗಿ ಈ ಕಾರ್ಯಕ್ರಮದ ಹಿಂದೆ ಅತ್ಯಂತ ನಾನು ಜಿಲ್ಲೆಯ ಚುಕ್ಕಾಣಿ ಹಿಡಿಯುವ 1-2 ತಿಂಗಳ ಹಿಂದೆ ಈ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ನಾನು ಮಾಡ್ತಾಯಿದ್ದೆ, ಹೊಸ ಕ್ಲಬ್ಬನ್ನು ಮಾಡಬೇಕು ಅನ್ನೋದು. ಆಗ ರಾಜೇಶ್ ಅವರು ಚೋಟಮಂಗ್ಳೂರಿನಿಂದ ಬಿಟ್ಟು ನನಗೆ ಇನ್ನು ಸಾಕು ಅಂತ ಹೇಳಿ ಜಪ್ಪಿನ ಮೊಗರ್ನಲ್ಲಿ ಆರಾಮ್ನಲ್ಲಿದ್ದರು. ಆಗ ನಾನು ಮೋಹನ್ ದಾಸ್ ಗಿಲ್ಲಿ ಹತ್ರ ಹೇಳಿದೆ, ರಾಜೇಶನು ಮಲಗಲಿಕ್ಕೆ ಬಿಡೋದು ಬೇಡ, ರಾಜೇಶನ ಹತ್ರ ಹೋಗಿ ನೀವು ಒಂದು ಮಾತಾಡಿ, ಏನಾದರೂ ಜಪ್ಪಿನ ಮೊಗರಿನಲ್ಲಿ ಏನಾದರೂ ಒಂದು ಹೊಸದನ್ನು ನಾವು ಮಾಡಲಿಕ್ಕೆ ಆಗ್ತದೆ ಅಂತ. ಯಾಕೆಂದರೆ ಜಪ್ಪಿನ ಮೊಗರು ಒಂದು ಪರಿಸರ ಹೇಗೆ ಅಂತ ಹೇಳಿದರೆ, ನಮ್ಮ ಮಂಗಳದೇವಿ ಲಯನ್ಸ್ ಕ್ಲಬ್ಬಿನ ಕಟ್ಟಡ ಅಲ್ಲಿದೆ, ಆದರೆ ಮಂಗಳದೇವಿಯ ಕಾರ್ಯಕ್ರಮಗಳೆಲ್ಲ ಆಗೋದು ಮಾತ್ರ ಮಲ್ಲಿಕಟ್ಟೆಯಲ್ಲಿ. ಬಿಲ್ಡಿಂಗ್ ಅಲ್ಲಿದೆ, ಕಾರ್ಯಕ್ರಮ ಎಲ್ಲ ಆಗೋದು ಮಲ್ಲಿಕಟ್ಟೆಯಲ್ಲಿ. ಹಾಗಾಗಿ ಜಪ್ಪಿನ ಮೊಗರಿನಲ್ಲಿ ನಾನು ಒಮ್ಮೆ ಹೋದದ್ದು. ನಾನು ಸೆಕ್ರೆಟರಿ ವೈಸ್ ಗವರ್ನರ್ 2ನೇ ವೈಸ್ ಗವರ್ನರ್ ಇರುವಾಗ ಧ್ವಜಾರೋಹಣ ಫಂಕ್ಷನ್ಗೆ ಹೋಗಲಿಕ್ಕೆ ನಾನು ಜಪ್ಪಿನ ಮೊಗರಿಗೆ ಪ್ರಥಮವಾಗಿ ಲಯನ್ಸ್ ಭವನವನ್ನು ಹುಡುಕಿಕೊಂಡು ಹೋದು. ನಾನು ಹೋಗಿ ಲಾಸ್ಟಿಗೆ ಅಲ್ಲಿ ಬಜೆಟ್ವರೆಗೆ ಹೋದೆ, ನನಗೆ ಮತ್ತೆ ಸಿಗಲಿಲ್ಲ. ಆಮೇಲೆ ನಾನು ವಾಪಸ್ ಬರುವಾಗ ಧ್ವಜಾರೋಹಣ ಕಾರ್ಯಕ್ರಮ ಎಲ್ಲ ಆಗಿತ್ತು. ಆಗ ನನ್ನ ತಲೆಯಲ್ಲಿ ಹೋಯಿತು, ಇಲ್ಲಿ ಲಯನ್ಸ್ ಭವನ ಇದೆ, ಹಾಗಿರುವಾಗ ಲಯನ್ಸನ್ನು ಇಲ್ಲಿ ಮಾಡಿದರೆ ಹೇಗೆ ಅಂತೇಳಿ. ಆದರೆ ಅದು 1.5 ವರ್ಷದ ಹಿಂದಿನ ಕತೆ. ಆ ನಂತರ ನಮಗೆ ರಾಜೇಶ್ ಸಿಕ್ಕಿದ್ರು, ಆ ನಂತರ ಕೃಷ್ಣ ಸಿಕ್ಕಿದ್ರು, ಆಮೇಲೆ ನೀವೆಲ್ಲ ಬಂಧುಗಳು ಸಿಕ್ಕಿದ್ದೀರಿ. ಸುಮಾರು 25-26 ಹೊಸ ಸದಸ್ಯರು. ಅತ್ಯಂತ ಒಂದು ಜಿಲ್ಲೆಯ ನಾಯಕನಾಗಿ ಅತ್ಯಂತ ಹೆಮ್ಮೆಯಿಂದ ಹೇಳುವಂಥ ನನ್ನ ಸ್ಥಿತಿಯಲ್ಲಿ ನಾನಿದ್ದೇನೆ. ಇದೊಂದು ಸುದೃಢ ಕ್ಲಬ್ಬನ್ನು ನಾವು ಜಿಲ್ಲೆಗೆ ಅರ್ಪಿಸಿದ್ದೇವೆ ಮೋಹನ್ ದಾಸ್ ಗಿಲ್ಲಿ ಅವರ ನೇತೃತ್ವದಲ್ಲಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನಮಗೆ ಕ್ಲಬ್ ಮಾಡುವಾಗಲೇ ಅದರದ್ದು
ಸಾಧಾರಣ ಈಗ ನೋಡಿ ಡಾಕ್ಟ್ರಿಗೆ ಮಗುವಿನ ಡೆಲಿವರಿ ಆದ ಕೂಡಲೇ ಗೊತ್ತಾಗ್ತದೆ ಹೇಗೆ ಮಗು ಆರೋಗ್ಯವಾಗಿ ಹೇಗಿರ್ತದೋ ಅಥವಾ ಸ್ವಲ್ಪ ದಿವಸದಲ್ಲಿ ಅದಕ್ಕೆ ವೆಂಟಿಲೇಟರ್ ಹಾಕಬೇಕಾಗ್ತದ, ಆಕ್ಸಿಜನ್ ಕೊಡಬೇಕಾಗ್ತದ, ಇದೆಲ್ಲ ಡಾಕ್ಟ್ರಿಗೆ ಎಕ್ಸ್ಪೀರಿಯೆನ್ಸ್ ಇದ್ದ ಡಾಕ್ಟ್ರಿಗೆ ಮಗು ಡೆಲಿವರಿ ಆದ ಕೂಡಲೇ ಗೊತ್ತಾಗ್ತದೆ. ಹಾಗೆ ನಾವು ಸುಮಾರು ಒಂದು 7-8 ವರ್ಷದಿಂದ ಹೊಸ ಹೊಸ ಕ್ಲಬ್ ಹುಟ್ಟುವಾಗ ಪರಿಸ್ಥಿತಿಗಳನ್ನು ನೋಡಿದ್ದೇವೆ. ಹಾಗಾಗಿ ಆ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳೋದು, ಈ ಕ್ಲಬ್ಬು ಇನ್ನು ಸದೃಢವಾಗಿ ಜಿಲ್ಲೆಯಲ್ಲಿ ಅತ್ಯಂತ ಹೆಮ್ಮೆಯ ಕ್ಲಬ್ ಆಗಿ ಮೂಡಿಬರೋದ್ರಲ್ಲಿ ಸಂಶಯ ಇಲ್ಲ. ನೀವೆಲ್ಲ ಹೊಸ ಸದಸ್ಯರ ಮುಖ ನೋಡುವಾಗ, ನಾನು ಮೊನ್ನೆ ಸಹ ಹೇಳಿದ್ದೆ ಓರಿಯೆಂಟೇಷನಲ್ಲಿ, ನಿಮ್ಮ ಮುಖ ನೋಡುವಾಗ ನನಗೆ ಅನ್ನಿಸ್ತದೆ ನಿಮ್ಮಲ್ಲಿ ಏನೋ ಇದೆ. ಅದು ಏನಿದೆ ಅಂತ ಅನ್ನೋದು ನೀವು ಆ ಪಟ್ಟಕ್ಕೆ ಬಂದಾಗ ನೀವು ಮಾಡೋ ಕೆಲಸದ ಮೂಲಕ ಸಮಾಜಕ್ಕೆ ಗೊತ್ತಾಗಬೇಕು. ಅಂಥ ಕೆಲಸ ಲಯನ್ಸ್ ಕ್ಲಬ್ ಪಂಪೇಲ್ ಕಲ್ಪತರು ಮೂಲಕ ಈ ಸಮಾಜಕ್ಕೆ ಆಗಲಿ. ಮುಖ್ಯವಾಗಿ ನಾವು ಯಾಕೆ ಕ್ಲಬ್ಬನ್ನು ಪ್ರಾರಂಭಿಸ್ತೇವೆ ಅನ್ನೋದು, ನಾವು ಒಂದು ಸದಸ್ಯರನ್ನು ತಗೊಂಡಾಗ ನಾವು ಸೇವೆಗೆ 2 ಕೈಗಳು ನಮ್ಮೊಂದಿಗೆ ಸೇರಿದೆ ಅಂತೇಳಿ ನಾವು ಭಾವಿಸ್ತೇವೆ. ಹಾಗಾಗಿ ನೀವು 25 ಸದಸ್ಯರು ನಮಗೆ ಬಂದರೆ 50 ಕೈಗಳು ಜನರ ಸಮಾಜದ ಸೇವೆಯಲ್ಲಿ ತೊಡಗಿಕೊಂಡಿದ್ದೇವೆ ಅಂತೇಳಿ ನಾವು ಭಾವಿಸ್ತೇವೆ. ಹಾಗಾಗಿ ನಮಗೆ ಎಷ್ಟು ಜಾಸ್ತಿ ಕೈಗಳು ಬರ್ತದೋ ಅಷ್ಟು ನಮ್ಮ ಸೇವೆ ವಿಸ್ತಾರವಾಗ್ತದೆ, ಹೆಚ್ಚು ಜನರನ್ನು ನಮಗೆ ತಲುಪಲಿಕ್ಕೆ ಆಗ್ತದೆ. ಏನು ನಾವು ಮಾಡ್ಬೋದು ಅನ್ನೋದನ್ನು ಇನ್ನೂ ಎತ್ತರಕ್ಕೆ ನಮ್ಮ ಸೇವೆಗಳನ್ನು ಕೊಂಡೊಯ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಈಗ ನಾವು ಹೇಳೋದಾದರೆ ಲಯನ್ಸ್ ಕ್ಲಬ್, ನಾನು ಮೊನ್ನೆ ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆಗೊಬ್ಬರು ಕೇಳಿದರು, ಏನೆಲ್ಲ ನೀವು ಮಾಡ್ತಾಯಿದ್ದೀರಿ ಅಂತೇಳಿ. ಏನೆಲ್ಲ ಮಾಡ್ತಾಯಿದ್ದೀರಿ ನಾವು ಹೇಳ್ತಾ ಹೋದರೆ ಗಂಟೆಗಟ್ಟಲೆ ಹೇಳ್ಬೋದು. ಆದರೆ ಮುಖ್ಯವಾಗಿ ನಾನು ಒಂದು ಹೇಳ್ತೇನೆ, ನಮ್ಮ ಮಾಜಿ ರಾಜ್ಯಪಾಲರಾದ KC ಪ್ರಭು ಅವರು ಡಯಾಲಿಸಿಸ್ ಸೆಂಟರ್ ನಡೆಸ್ತಾ ಇದ್ದಾರೆ. ತಿಂಗಳಿಗೆ 250ಕ್ಕಿಂತಲೂ ಹೆಚ್ಚು ಫ್ರೀ ಡಯಾಲಿಸಿಸ್ ನಡೀತಾ ಇದೆ. ಯಾರು ನಡೆಸ್ತಾ ಇರುವುದು? ಅವರ ನೇತೃತ್ವ ನಮ್ಮ ಕ್ಲಬ್ಬಿನ ನಮ್ಮ ಸದಸ್ಯರ ದೇಣಿಗೆ ಮೂಲಕ ನಡೀತಿರುವಂಥ ಕಾರ್ಯಕ್ರಮ. 250 ಡಯಾಲಿಸಿಸ್ ಅಂತ ಹೇಳಿದರೆ 250 ಜನರಿಗೆ ಒಂದು ಅಂಶದ ಜೀವ ಕೊಡ್ತಿರುವಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಜಿಲ್ಲೆಯಲ್ಲಿ ನಿರಂತರವಾಗಿ ನಡೀತಾ ಇದೆ. ನಮ್ಮ ಹಲವಾರು ವರ್ಷಗಳಿಂದ ಮಂಗಳೂರು ಲಯನ್ಸ್ ಕ್ಲಬ್ನವರು ಪ್ರಾರಂಭಿಸಿದ ವೆನ್ಲಾಕ್ ಹಾಸ್ಪಿಟಲ್ ಲಿಂಬ್ ಸೆಂಟ್ರ್ ಇದೆ. ಲಿಂಬ್ ಸೆಂಟ್ರ್ ಅಂತ ಹೇಳಿದರೆ ಈಗ ಮಧ್ಯಾಹ್ನ ಶಾಂತರಾಮ್ ಶೆಟ್ಟರು ಫೋನ್ ಮಾಡಿದರು, ಆ ಲಿಂಬ್ ಸೆಂಟ್ರನ್ನು ಅಪ್ಗ್ರೇಡ್ ಮಾಡಬೇಕು, ಏನಾದರೂ ಜಿಲ್ಲೆಯ ಮೂಲಕ ಮಾಡಿ ಅಂತೇಳಿ. ಆಗ ಅವರು ನನಗೆ ಫಿಗರ್ ಕಳಿಸಿದರು, ಸುಮಾರು 85,000 ಇಷ್ಟು ವರ್ಷದಲ್ಲಿ 85,000ಕ್ಕಿಂತಲೂ ಹೆಚ್ಚು ಲಿಂಬ್ ಮತ್ತು ಅದಕ್ಕೆ ಅಗತ್ಯ ಇರುವಂಥ ಬೇರೆ ಬೇರೆ ಉಪಕರಣಗಳು ಆ ಸೆಂಟರ್ನ ಮೂಲಕ ಸಮಾಜದ ಬೇರೆ ಬೇರೆ ಜನರಿಗೆ ತಲುಪಿದೆ. ಇದು ಸೇವೆಯ ಗಾತ್ರ. ಆದರೆ ಇದನ್ನು ಯಾರು ಮಾಡಬೇಕಂತ ಹೇಳಿದರೆ ಕ್ಲಬ್ಗಳು ಪ್ರಾರಂಭಿಸಿದೆ. ಇದು ಮಂಗಳೂರು ಕ್ಲಬ್ಬು ಸುಮಾರು 25-30 ವರ್ಷಗಳಿಂದ ಹಿಂದೆ ಪ್ರಾರಂಭಿಸಿದಂಥ ಸೇವೆ ಈಗಲೂ ನಡೀತಾ ಇದೆ. ಈಗ ನಮ್ಮ ಯೋಜನೆ ಏನಂತ ಹೇಳಿದರೆ ಅದನ್ನು ಹೊಸ ಥರದಲ್ಲಿ ಲಿಂಬ್ ಸೆಂಟ್ರನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಿ ನೂತನವಾಗಿ, ಅಂದರೆ ಲೈಟ್ ವೇಟಿನ ಲಿಂಬ್ಗಳನ್ನು ಕೊಡುವಂಥ ಯೋಜನೆಯನ್ನು ಡಾಕ್ಟರ್ ಶಾಂತರಾಮ್ ಶೆಟ್ಟರು ಮಾಡ್ತಾ ಇದ್ದಾರೆ. ಅದ್ರ ನಿಟ್ಟಿನಲ್ಲಿ ನಾವು ಕೈ ಜೋಡಿಸ್ತಾ ಇದ್ದೇವೆ ಜಿಲ್ಲೆ ಮೂಲಕ. ಈ ಥರ ಇದನ್ನೆಲ್ಲ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಸದಸ್ಯರು ಬೇಕು, ನೂತನ ಸದಸ್ಯರು ಬೇಕು, ಹಿರಿಯ ಸದಸ್ಯರು ಬೇಕು. ಎಲ್ಲರೂ ನಾವು ಸೇರಿದಾಗ ಮಾತ್ರ ಒಂದು ಸುದೃಢ ಲಯನ್ಸ್ ಕ್ಲಬ್ ಆಗ್ತದೆ, ಸುದೃಢ ಸಂಸ್ಥೆ ಆಗ್ತದೆ, ಹೆಚ್ಚಿನ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಈ ಹೊಸ ಕ್ಲಬ್ಬನ್ನು ಜಿಲ್ಲೆಗೆ ಅರ್ಪಿಸಿದ ತಂಡಕ್ಕೆ ನಾನು ಮತ್ತೊಮ್ಮೆ ಜಿಲ್ಲೆಯ ಪರವಾಗಿ ಆಭಾರಿಯಾಗಿದ್ದೇನೆ ಅಂತ ಹೇಳ್ತೇನೆ. ಹಾಗೆ ಅಧ್ಯಕ್ಷರಾದ ರಾಜೇಶ್ ಶೆಟ್ಟರಿಗೆ, ಕಾರ್ಯದರ್ಶಿ ಕೃಷ್ಣ ಶೆಟ್ಟರಿಗೆ, ಹಾಗೆ ಕೋಶಾಧಿಕಾರಿ ಸತ್ಯಪ್ರಸಾದ್ ಶೆಟ್ಟಿ ಅವರಿಗೆ, 3 ಜನ ಶೆಟ್ಟರೆ. ಆದರೆ ಸಂಸ್ಥೆಗೆ ನಾವು ಆಗ ಯಾರು ಮೆಲ್ವಿನವ್ರು ಮಾತಾಡುವಾಗ ಯಾರು ಹೇಳ್ತಾಯಿದ್ರು, ಏನಂದರೆ ನಮಗೆ ಜಾತಿ ಧರ್ಮ ಎಲ್ಲಕ್ಕಿಂತಲೂ ಜಾಸ್ತಿ ನಮಗೆ ಸಂಸ್ಥೆ. ನಾವಿಲ್ಲಿ ಬೇರೆ ಬೇರೆ ಜಾತಿಯವರು ಒಂದು ಬ್ಯಾನರ್ನ ಅಡಿಯಲ್ಲಿ ಬರ್ತೇವೆ, ನಮ್ಮ ಕೆಲಸ ಮಾಡ್ತೇವೆ, ನಾವು 1 ವರ್ಷದ ನಂತರ ಹೊರಟೋಗ್ತೇವೆ. ಇಲ್ಲಿ ಯಾರು ಯಾರಿಗೆ ಯಾವ ಸೇವೆ ಮಾಡಿದ್ರು ಅನ್ನೋದನ್ನು ನಾವು ನೆನಪಿಟ್ಕೊಳ್ಳಿಕ್ಕೆ ಹೋಗೋದಿಲ್ಲ. ನಾನು ಕ್ರಿಶ್ಚಿಯನ್ ಅವರು ಹಿಂದೂಗೆ ಕೊಡ್ಬೋದು, ಹಿಂದೂ ಕ್ರಿಶ್ಚಿಯನ್ಗೆ ಕೊಡ್ಬೋದು, ಮುಸ್ಲಿಮರಿಗೆ ಕೊಡ್ಬೋದು. ಸೇವೆಗೆ ಜಾತಿ ಇಲ್ಲ. ಅಗತ್ಯ ಇದ್ದವರಿಗೆ ನಾವು ಸೇವೆಯನ್ನು ಕೊಡ್ತಾ ಇದ್ದೇವೆ, ಮುಂದೆ ಸಹ ಸೇವೆ ಮಾಡ್ತಾ ಇದ್ದೇವೆ. ಹಾಗಾಗಿ ನಾನು ಲಯನ್ಸ್ ಕ್ಲಬ್ ಪಂಪೇಲ್ ಕಲ್ಪತರುನ ಎಲ್ಲ ಸದಸ್ಯರಿಗೆ ನನ್ನ ವಿನಂತಿ ಏನಂತ ಹೇಳಿದರೆ, ಕಲ್ಪತರುವಿನ ಹಾಗೆ ಕಲ್ಪವೃಕ್ಷದ ಹಾಗೆ ಈ ಸಮಾಜಕ್ಕೆ ನಿರಂತರ ಸೇವೆ ನಿಮ್ಮಿಂದ ಆಗಲಿ. ನನ್ನ ಕ್ಲಬ್ಬಿಗೆ ಈ ವರ್ಷ 50ನೇ ವರ್ಷ. 50 ವರ್ಷದ ಹಿಂದೆ ರಾಜೇಶ್ವರೇ, 50 ವರ್ಷದ ಹಿಂದೆ ಸ್ಥಾಪನೆ ಮಾಡಿದ ಅಧ್ಯಕ್ಷರು ಈಗ 50ನೇ ವರ್ಷಕ್ಕೆ ಮತ್ತೊಮ್ಮೆ ಅಧ್ಯಕ್ಷರಾಗ್ತಾಯಿದ್ದಾರೆ. ಇದು ಎಲ್ಲಿ ಸಹ ವಿಶ್ವದಲ್ಲಿ ಎಲ್ಲಿ ಸಹ ಆಗಿರಲಿಕ್ಕಿಲ್ಲ. ಯಾಕೆಂದರೆ ಅವರು ಅಧ್ಯಕ್ಷರಾದಾಗ ಅವರಿಗೆ ಬರೀ 24 ವರ್ಷ ವಯಸ್ಸು.
ಈಗ ಅವರಿಗೆ 75 ವರ್ಷ. ಹಾಗೆ 75 ವರ್ಷದವರು ಸಹ ಒಂದು ಸಂಸ್ಥೆಯನ್ನು ಅಧ್ಯಕ್ಷರಾಗಿ 50 ವರ್ಷದ ನಂತರ ಮುನ್ನಡೆಸುವ ಅವಕಾಶಗಳನ್ನು ಕೊಡುವಂಥ ಸಂಸ್ಥೆ ಲಯನ್ಸ್ ಕ್ಲಬ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲ ಚಾರ್ಟರ್ ಸದಸ್ಯರಿಗೆ ನೋಡಿ, ಈಗಲೂ ನಾವು ಅವರನ್ನು ಗೌರವಿಸ್ತೇವೆ. ನಮ್ಮ ಚಾರ್ಟರ್ ಅಧ್ಯಕ್ಷರು, ನಮ್ಮ ಚಾರ್ಟರ್ ಸದಸ್ಯರು ಅಂತೇಳಿ ಈಗಲೂ ಅವರನ್ನು ಗೌರವಿಸಿ ನಾವು 50ನೇ ವರ್ಷಕ್ಕೆ ಮತ್ತೆ ಅಧ್ಯಕ್ಷರಾಗಿ ಮಾಡಿದ್ದೇವೆ. ಹಾಗೆ ಈ ಸಂಸ್ಥೆ ಅದಕ್ಕಿಂತಲೂ ಇನ್ನೂ ಎತ್ತರದಲ್ಲಿ ಬೆಳೀಲಿ ಅಂತೇಳಿ ನಾನು ಜಿಲ್ಲಾ ನಾಯಕನಾಗಿ ಹಾರೈಸ್ತೇನೆ. ನಿಮ್ಮೆಲ್ಲರಿಗೂ ಶುಭ ಲಯನಿಸಮನ್ನು ಹಾರೈಸ್ತೇನೆ. ಎಲ್ಲರೂ ಸೇರಿ ಪ್ರೀತಿ ವಿಶ್ವಾಸದಲ್ಲಿ ಸೇವೆ ಮಾಡುವ, ಖುಷಿಯಾಗಿರುವ. ಮುಖ್ಯವಾಗಿ ಸೇವೆ ಮಾಡಬೇಕಾದ್ರೆ ಖುಷಿಯಾಗಿರಬೇಕು. ನಾವೇ ದೊಡ್ಡ ಸಮಸ್ಯೆಯಲ್ಲಿದ್ದು ಇನ್ನೊಬ್ಬರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೊದಲು ನಾವು ಖುಷಿ ಪಡುವ, ನಮ್ಮ ಖುಷಿಯನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳುವ, ಅದೇ ನಮ್ಮ ಧ್ಯೇಯ, ಶೇರ್ ಹ್ಯಾಪಿನೆಸ್ ಅಂತ ಹೇಳ್ತಾ, ನಿಮ್ಮ ಖುಷಿಯನ್ನು ಸಮಾಜದೊಂದಿಗೆ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ, ನಿಮಗೆ ಎಲ್ಲರಿಗೂ ನಾನು ಜಿಲ್ಲೆಯ ಪರವಾಗಿ ಶೇರ್ ಹ್ಯಾಪಿನೆಸ್ ಹೇಳ್ತೇನೆ, ಶೇರ್ ಲಯನಿಸಮ್. ಹಾಗೆ ಖುಷಿಯನ್ನು ಹಂಚಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಲಾಂಗ್ ಲಿವ್ ಲಯನಿಸಮ್. ಮಧ್ಯದಲ್ಲಿ ಏನೆಲ್ಲ ಬರಬೇಕಿತ್ತು ಇದು ಬರುವುದಿಲ್ಲ. ಇಲ್ಲದಿದ್ದರೆ ಒಂದು ಕ್ಲಬ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳುವಾಗ ನಮ್ಗೆ ಏನೆಲ್ಲ ಬೇಕು ಅದೆಲ್ಲ ಬರ್ತದೆ. ಆದರೆ ಇವತ್ತು ಪರಿಸ್ಥಿತಿ ಹಾಗೆ ಇಲ್ಲ. ಹಾಗಾಗಿ ನಮ್ಮ ಸರ್ಟಿಫಿಕೇಟ್ ಎಲ್ಲ ಅಲ್ಲೇ ಬಾಂಬೆ ಆಫೀಸ್ನಲ್ಲೇ ಕೂತಿದೆ, ಇನ್ನು ಬರಬೇಕಷ್ಟೇ. ಹಾಗಾದರೆ ಈಗ ನನ್ನ ಹತ್ರ ಕಳೆದ ವರ್ಷ ನನಗೆ ಒಂದು ಕೊಟ್ಟ ಅಂತಾರಾಷ್ಟ್ರೀಯ ಪಿನ್ನು ನನ್ನ ಹತ್ರ ಇತ್ತು. ಅದನ್ನು ನಾನು ಈ ಕ್ಲಬ್ಬಿನ ಎಕ್ಸ್ಟೆನ್ಷನ್ಗೆ ಕಾರಣಕರ್ತರಾದಂಥ ಮೋಹನ್ದಾಸ್ ಕಿಲ್ಲೆ ಅವರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕೊಡಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಮುಂದೆ ಬಂದು ಇದನ್ನು ಲಯನ್ ಭಾರತಿ BM ಡಿಸ್ಟ್ರಿಕ್ಟ್ ಗವರ್ನರ್ಸ್ ಪ್ರಾಜೆಕ್ಟ್ ಕೋಆರ್ಡಿನೇಟರ್ ಅವರು ವಲಯಾಧ್ಯಕ್ಷರೊಂದಿಗೆ ನೀಡ್ತಾ ಇದ್ದಾರೆ. ರಾಜ್ಯಪಾಲರೊಂದಿಗೆ ಬ್ಯಾನರ್ನ ನೂತನ ಸಂಸ್ಥೆಯ ಬ್ಯಾನರ್ ಹಸ್ತಾಂತರ ಗೌರವಾನ್ವಿತ ರಾಜ್ಯಪಾಲರು ನೀಡ್ತಾ ಇದ್ದಾರೆ. ಹಾಗೆ ನೂತನ ಸಂಸ್ಥೆಯ ಸನ್ನದು ನೀಡಬೇಕಾಗಿ ವಿನಂತಿ. ಗ್ಯಾವೆಲ್ ನಿಮ್ಮ ಅಧಿಕಾರದ ಸಂಕೇತ, ನಿಮಗೆ ಅನುಭವ ಇದೆ, ಹಾಗಾಗಿ ನಾವು ಇದನ್ನು ಹೇಳಬೇಕಂತಿಲ್ಲ. ಇವರು ಚೋಟಮಂಗಳೂರಿನಲ್ಲಿ ಅಧ್ಯಕ್ಷರಾಗಿದ್ದವರು, ಹಾಗೆ ಅವರಿಗೆ ಇದರದ ಮಹತ್ವ ಸಹ ಗೊತ್ತಿದೆ, ಯಾವಾಗ ಉಪಯೋಗಿಸಬೇಕು, ಎಷ್ಟು ಉಪಯೋಗಿಸಬೇಕು ಅನ್ನೋದು ಸಹ ಗೊತ್ತಿದೆ. ಹಾಗಾಗಿ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಇದು ನಿಮ್ಮ ಅಧಿಕಾರದ ಸಂಕೇತ. ಇದನ್ನು ನಾನು ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ 3 ಜನ ಮಾಜಿ ರಾಜ್ಯಪಾಲರು ವೇದಿಕೆಗೆ ಬಂದು ನೂತನ ಅಧ್ಯಕ್ಷರಿಗೆ ಜಿಲ್ಲೆಯ ಪರವಾಗಿ ನೀಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಅರುಣ್ ಶೆಟ್ಟಿ ಅವರು, ದೇವದಾಸ್ ಭಂಡಾರಿ ಮತ್ತು ರೊನಾಲ್ಡ್ ಗೋಮ್ಸ್ ಅವರು ವೇದಿಕೆ ಬಂದು ನೂತನ ಅಧ್ಯಕ್ಷರಿಗೆ ಗ್ಯಾವೆಲನ್ನು ನೂತನ ಸಂಸ್ಥೆಗೆ ಅಭಿನಂದನೆಗಳು. ಜಿಲ್ಲಾ ಸಂಪುಟ ಕಾರ್ಯದರ್ಶಿಯಾಗಿರುವಂತಹ ಲಯನ್ ಶಶಿಧರ್ ಮಾರ್ಲಾ ಇವರ ಸಮಯ ಮಾಡುವಂಥ ಒಂದು ಯೋಜನೆಯನ್ನು ರಾಜ್ಯಪಾಲರು ಇಟ್ಕೊಂಡಿದ್ದಾರೆ. ಅದರಲ್ಲಿ 2ನೇ ಕ್ಲಬ್ಬು ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷ. ಇದರ ಇವತ್ತು ರಾಜ್ಯಪಾಲರ ಕೈಯಿಂದ ಉದ್ಘಾಟನೆಗೊಂಡಿದೆ. 1ನೇ ಕ್ಲಬ್ಬು ರಾಜ್ಯಪಾಲರು ಹೇಳಿದಾಗೆ ಇನ್ನೂ ಉದ್ಘಾಟನೆ ಆಗಲಿಲ್ಲ, ಆದರೆ ಚಾರ್ಟರ್ ಆಗಿದೆ. ಈ ತಿಂಗಳ 28ರ ಒಳಗಡೆ ಇನ್ನೂ 3 ಕ್ಲಬ್ಗಳನ್ನು ನಾವು ಚಾರ್ಟರ್ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅಭಿನಂದನೆಗಳು ಶಬರಿ ರಾಜೇಶ್ ಶೆಟ್ಟಿ, ಕೃಷ್ಣ ಶೆಟ್ಟಿ ತಾರೆಮಾರು, ಹಾಗೆ ಲಯನ್ ಸತ್ಯಪ್ರಸಾದ್ ಶೆಟ್ಟಿ ಮತ್ತು ಲಯನ್ಸ್ ಕ್ಲಬ್ ಕಲ್ಪವೃಕ್ಷದ
ಎಲ್ಲ ಸದಸ್ಯರಿಗೆ. ಲಯನ್ಸ್ ಕ್ಲಬ್ ಪಂಪೆಲ್ಗೆ ಒಂದು ಒಳ್ಳೆಯ ಹೆಸರನ್ನು ಇಟ್ಟಿದ್ದಾರೆ, ಕಲ್ಪವೃಕ್ಷ ಅಂತ. ಕಲ್ಪವೃಕ್ಷ ಅಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಶ್ರೇಷ್ಠವಾದ ಮರ. ಬಡವನ ಒಂದು ಮನೆಯ ಚಾವಣಿಯಿಂದ ಹಿಡಿದು ದೇವರ ಒಂದು ಪೂಜೆ ತನಕ ಉಪಯೋಗವಾಗುವಂಥ ಒಂದು ಮರ. ಪ್ರತಿಯೊಂದು ಭಾಗಗಳು, ಕಲ್ಪವೃಕ್ಷದ ಪ್ರತಿಯೊಂದು ಭಾಗಗಳು ಒಂದು ಮನುಷ್ಯನ ಜೀವನದಲ್ಲಿ ಉಪಯೋಗವಾಗುವಂಥ ಭಾಗಗಳೇ. ಸುಮಾರು 60-70 ವರ್ಷ ಬದುಕುವಂಥ ಒಂದು ಮರ. ಹಾಗೆ ಅಂಥ ಒಂದು ಮರದ ಹೆಸರನ್ನು ಲಯನ್ಸ್ ಕ್ಲಬ್ ಪಂಪೆಲ್ ಇದಕ್ಕೆ ಇಟ್ಟಿದ್ದಾರೆ. ಲಯನ್ಸ್ ಕ್ಲಬ್ ಪಂಪೆಲ್ ಕಲ್ಪವೃಕ್ಷ. ಮರದ ಹಾಗೆ ಲಯನ್ಸ್ ಕ್ಲಬ್ ಪಂಪೆಲ್ ಎಲ್ಲ ನಮ್ಮ ಯಾರಿಗೆ ಅಗತ್ಯ ಇದೆಯಾ ಅವರ ಜೀವನದಲ್ಲಿ ಅವರಿಗೆ ಸಹಾಯಗಳನ್ನು, ಸೇವೆಗಳನ್ನು ಮಾಡುವಂತಾಗಲಿ ಅಂತ ನಾನು ಅಭಿನಂದಿಸ್ತಾ ಇದ್ದೇನೆ, ಹಾರೈಸ್ತಾ ಇದ್ದೇನೆ. ಈ ಕ್ಲಬ್ಬು ಉದಯ ಆಗಲಿಕ್ಕೆ ಮುಖ್ಯ ಕಾರಣ ಲಯನ್ ಮೋಹನ್ ದಾಸ್ ಕಿಲ್ಲೆಯವರು. ಅವರ ಒಂದು ಮುತುವರ್ಜಿಯಿಂದ ಸುಮಾರು 2-3 ತಿಂಗಳಿಂದ ಪ್ರತಿಯೊಬ್ಬರ ಮನೆಗೆ ಹೋಗಿ ನಮ್ಮದು ಒಂದು ಕಿಂಚಿತ್ ಸೇವೆ ಮಾತ್ರ ಮಾಡಿದ್ದೇವೆ. ಆದರೆ ಪ್ರಮುಖ ಕಾರಣ ಲಯನ್ ಮೋಹನ್ ದಾಸ್ ಕಿಲ್ಲೆಯವರು. ಜಿಲ್ಲೆಯ ಪರವಾಗಿ ನಾನು ಲಯನ್ ಮೋಹನ್ ದಾಸ್ ಕಿಲ್ಲೆಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗೆ ಲಯನ್ ಕಾವೂರು ಕ್ಲಬ್ನ ಅಧ್ಯಕ್ಷರಾದ ಮಿಸ್ಟರ್ ಬಾಲಕೃಷ್ಣ ಆಚಾರ್ಯ, ಇವರ ಎಲ್ಲ ಕಾವೂರು ಕ್ಲಬ್ನ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಕೂಡ ಅಭಿನಂದನೆಗಳು, ಅಭಿವಂದನೆಗಳು. ರಾಜ್ಯಪಾಲರು ಹೇಳಿದಾಗೆ ಈ ವರ್ಷ ನಾವು ಅನೇಕ ಸೇವಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ. ಪರಿಸ್ಥಿತಿಗಳು ನಮಗೆ ಸಹಾಯಕವಾಗಿ ಇಲ್ಲದೇ ಇದ್ದರೂ ಕೂಡ ಕೆಲವಾರು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಇದರ ಇನ್ಸ್ಪೈರ್ ಮೂಲಕ 7 ಸೇವಾ ಕಾರ್ಯಕ್ರಮಗಳನ್ನು, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು 5 ಸೇವಾ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ. ಹಾಗಾಗಿ ಪ್ರತಿಯೊಂದು ಲಯನ್ಸ್ ಕ್ಲಬ್ ಪಂಪೆಲ್ ಕೂಡ ಈ ಸೇವೆಗಳನ್ನು ಸಮಾಜದ ಜನರಿಗೆ ಮುಟ್ಟಿಸಬೇಕು ಅಂತ ಹೇಳ್ತಾ ಎಲ್ಲ ಸದಸ್ಯರಿಗೆ ಇನ್ನೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಸಂಸ್ಥೆ ಆರಂಭಗೊಳ್ಳುವಲ್ಲಿ ಬಹಳಷ್ಟು ಸಹಕರಿಸಿದ ಜಿಲ್ಲಾ GMT ಕೋಆರ್ಡಿನೇಟರ್ ಆಗಿರುವಂತಹ ಲಯನ್ ಪ್ರವೀಣ್ ಶೆಟ್ಟಿ ಅವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತು. ಯಾಕೆಂದರೆ ಇವತ್ತಿನ ಕಾರ್ಯಕ್ರಮ ನಾವು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಿದ್ದೇವೆ. ಯಾವಾಗಲೂ ಇನಾಗ್ರೇಷನಿಂದ ಹಿಡಿದು ಓಟು ಎಲ್ಲ ಮಾಡೋದು ಗವರ್ನರ್. ಆದರೆ ಇವತ್ತು ನಾನು ಆರಾಮಲ್ಲಿ ಕೂತಿದ್ದೆ, ಹಾಗಾಗಿ ಕೆಲವು ನನಗೆ ತಪ್ಪಿ ಹೋಗಿದೆ. ಈ ಕ್ಲಬ್ಬು ಹುಟ್ಟಲಿಕ್ಕೆ ಅದರ ಹಿಂದೆ ಮೋಹನ್ ದಾಸ್ ಕಿಲ್ಲೆಯವರಷ್ಟೇ ಕೆಲಸ ಮಾಡಿದವರು ನಮ್ಮ GMT ಕೋಆರ್ಡಿನೇಟರ್ ಆದಂಥ ಪ್ರವೀಣ್ ಶೆಟ್ಟಿಯವರು. ಈ ಕ್ಲಬ್ ಮಾತ್ರ ಅಲ್ಲ, ಜಿಲ್ಲೆಯಲ್ಲಿ ಇನ್ನೂ ನಮ್ಮ ಹತ್ರ ಈಗಾಗಲೇ 4-5 ಕ್ಲಬ್ಗಳು ಆಲ್ಮೋಸ್ಟ್ 75-80% ಕೆಲಸ ನಮ್ಮದಾಗಿದೆ. ಅದರ ಹಿಂದೆ ಶಕ್ತಿಯಾಗಿ ಕೆಲಸ ಮಾಡ್ತಾ ಇರುವವರು ಕಳೆದ ವರ್ಷದ GST ಕೋಆರ್ಡಿನೇಟರ್ ಆಗಿ ಆಲ್ ಓವರ್ ಇಂಡಿಯಾದಲ್ಲಿ ಅತ್ಯುತ್ತಮ GST ಕೋಆರ್ಡಿನೇಟರ್ ಅಂತೇಳಿ ಗುರುತಿಸಿಕೊಂಡವರು ಪ್ರವೀಣ್ ಶೆಟ್ಟಿಯವರು. ನಮ್ಮ ಜಿಲ್ಲೆಗೆ ಹೆಮ್ಮೆಯ 100% ರಿಪೋರ್ಟಿಂಗನ್ನು ತಂದಿಸಿಕೊಟ್ಟವರು ಪ್ರವೀಣ್ ಶೆಟ್ಟಿಯವರು. ಹಾಗಾಗಿ ಈ ವರ್ಷ ನಾವು ಅವರು GMTಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಜಿಲ್ಲೆಯ ನಾಯಕನಾಗಿ ಅವರನ್ನು ಅಭಿನಂದಿಸ್ತೇನೆ. ಮತ್ತು ಇಂಥದ್ದೇ ಇನ್ನೂ ನಾವು ಕಾರ್ಯದರ್ಶಿಯವರು ಹೇಳಿದಾಗೆ ನಮ್ಮ ಗುರಿ ದೊಡ್ಡದಿದೆ. ನಿಮ್ಮ ಮತ್ತು ನಿಮ್ಮೆಲ್ಲರ ಸಹಕಾರದಿಂದ ಅದು ಸಾಧ್ಯ ಆಗಲಿಕ್ಕಿದೆ. ಪ್ರವೀಣ್ ಶೆಟ್ಟಿ ಅವರಿಗೆ ನನ್ನ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ. ಇವತ್ತು ಸ್ಥಾಪನೆಗೊಂಡಂಥ ಕಲ್ಪವೃಕ್ಷ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಬಂಧುಗಳೇ, ಪ್ರಾಯಶಃ ಒಬ್ಬ GMT ಕೋಆರ್ಡಿನೇಟ್ರಿಗೆ ಬಹಳ ಸಂತಸದ ದಿನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾವು ಪ್ರತಿ ಸಂದರ್ಭಗಳಲ್ಲಿ ಬದಲಾವಣೆಯನ್ನು ನಿರೀಕ್ಷಿಸ್ತಾ ಇದ್ದೇವೆ ಮತ್ತು ವಿನೂತನವಾದ ಪರಿಕಲ್ಪನೆಯನ್ನು ಈ ವರ್ಷ ನಮ್ಮ GMT ತಂಡ ಇಟ್ಕೊಂಡಿದೆ. ಆದ್ದರಿಂದ ನಮ್ಮ ಲಯನಿಸ್ಟಿಕ್ ವರ್ಷ ಪ್ರಾರಂಭವಾಗುವಂಥ ಪ್ರಥಮ ದಿನ ಜುಲೈ 1ನೇ ತಾರೀಕಿನಂದು ನಾವು ಒಂದು ಕ್ಲಬ್ಬನ್ನು ಚಾರ್ಟರ್ ಮಾಡಿದ್ದೇವೆ. ಇದು ಪ್ರಾಯಶಃ ನಮ್ಮ ಜಿಲ್ಲೆಯಲ್ಲಿ ಒಂದು ಇತಿಹಾಸ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲಯನ್ಸ್ ಕ್ಲಬ್ ಬಿಟ್ಟಲ್ ಸಿಟಿಯನ್ನು ಜುಲೈ 1ರಂದು ನಾವು ಚಾರ್ಟರ್ ಮಾಡಿದ್ದೇವೆ. ತದನಂತರ ಜುಲೈ 2ರಂದು ನಾವು ಮೋಹನ್ ದಾಸ್ ಕಿಲ್ಲೆ, ರಾಜೇಶ್ ಶೆಟ್ಟಿ ಶಬರಿ ಮತ್ತು ಕೃಷ್ಣ ಶೆಟ್ಟಿ ತಾರೇಮಾರ್ ಅವರನ್ನು ನಮ್ಮ ಕಚೇರಿಗೆ ಕರೆಸಿ ನಿರಂತರ 2.5 ಗಂಟೆ ನಾವು ಮಾತಾಡಿ, ತದನಂತರ ಕಂಟಿನ್ಯೂಸ್ 3-4 ದಿವಸ ನಾವು ಡಿಸ್ಕಷನ್ ಮಾಡಿ
2 ತಾರೀಕಿನಿಂದ 8 ತಾರೀಕಿನ ಒಳಗೆ ಒಂದು ಕ್ಲಬ್ ಸೃಷ್ಟಿಯಾಗಿದೆ ಅಂತ ಹೇಳಿದರೆ ಅವರಲ್ಲಿರತಕ್ಕಂಥ ಛಲ, ಬದ್ಧತೆ ಹಾಗೂ ಆಸಕ್ತಿಗೆ ನಾನು ಬಹಳಷ್ಟು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ನಾನೇನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ ಯಾಕಂತೇಳಿದರೆ ನನಗೆ ನಮ್ಮ ಜಿಲ್ಲಾ ರಾಜ್ಯಪಾಲರು ಏನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದನ್ನು GMT ಕೋಆರ್ಡಿನೇಟರ್ ಆಗಿ ನಾನು ಆ ಮಾರ್ಗದರ್ಶನವನ್ನು ಮೋಹನ್ದಾಸ್ ಕಿಲ್ಲೆ ಅವರಿಗೆ, ರಾಜೇಶ್ ಶೆಟ್ಟಿ ಶಬರಿ ಅವರಿಗೆ, ಕೃಷ್ಣ ಶೆಟ್ಟಿ ತಾರಮರಿಗೆ ಕೊಟ್ಟಾಗ ಅವರದನ್ನು ಪಾಸಿಟಿವ್ ಆಗಿ ಸ್ವೀಕರಿಸಿಕೊಂಡು ಕೇವಲ 8 ದಿವಸದಲ್ಲಿ 28 ಸದಸ್ಯರನ್ನು ಸೇರಿಸಿದ್ದಾರೆ. ಅದು ಅವರಿರ್ತಕ್ಕಂಥ ಒಂದು ಬದ್ಧತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರಿಗೆ ನಾನು GMT ಕೋಆರ್ಡಿನೇಟರ್ ಆಗಿ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಸಕ್ತ ವರ್ಷ ನಾವು ಜಿಲ್ಲಾ ರಾಜ್ಯಪಾಲರು ನಾನು ತಿಳಿಸಿದ್ದೆ, ನಾವು ಯಾವುದೇ ಕ್ಲಬ್ ಮಾಡೋದಕ್ಕಿಂತ ಮುಂಚೆ ಅದರ ಇನ್ಸ್ಟಾಲೇಷನ್ಗಿಂತ ಮುಂಚೆ ನಾವು ಒಂದು ಓರಿಯೆಂಟೇಷನ್ ಕಾರ್ಯಕ್ರಮ ಅವರಿಗೆ ಖಂಡಿತವಾಗಿ ಮಾಡಬೇಕು. ಅದ ನಂತರ ಮಾತ್ರ ನಾವು ಅವರಿಗೆ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಜಿಲ್ಲಾ ರಾಜ್ಯಪಾಲರಿಗೆ ಕೇಳಿಕೊಂಡಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡಿದ್ದರು. ಆದ್ದರಿಂದ ಕಳೆದ 20 ದಿವಸದ ಮುಂಚೆ ಇದೇ ಸಭಾಂಗಣದಲ್ಲಿ ಆ ಸಂಸ್ಥೆ ಎಲ್ಲ ಸದಸ್ಯರನ್ನು ಕರೆಸಿ ಒಂದು 2 ಗಂಟೆಯ ಅವಧಿಯ ಒಂದು ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಕೊಟ್ಟಿದ್ವಿ. ಇದು ಮುಂದಿನ ದಿನಗಳಲ್ಲಿ ಆ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದ್ದೇನೆ. ಆ ಸಂಸ್ಥೆಯ ಎಲ್ಲ ಸದಸ್ಯರಿಗೆ ನನ್ನ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಪ್ರಸಕ್ತ ವರ್ಷ ಈ ತಿಂಗಳಲ್ಲಿ ಮತ್ತೆ 2 ಕ್ಲಬ್ಬನ್ನು ನಾನು ಜಿಲ್ಲೆಗೆ ಕೊಡ್ತಾ ಇದ್ದೇನೆ ಅಂತ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ರಾಜ್ಯಪಾಲರಿಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಈ ನಿಟ್ಟಿನಲ್ಲಿ ಹಗಲಿರುಳೆನ್ನದೇ ನಾವು ಶ್ರಮಿಸ್ತಾ ಇದ್ದೇವೆ. ಇನ್ನು ಇಂದು ಈ ಶುಭ ದಿನದಂದು ಮತ್ತೊಂದು ಸಂಸ್ಥೆ ಈಗಾಗಲೇ ಚಾರ್ಟರ್ ಆಗಿದೆ. ಸಾಧಾರಣ ಒಂದು 5:30 ಗಂಟೆಗೆ ಚಾರ್ಟರ್ ಆಗಿದೆ. ಲಯನ್ಸ್ ಕ್ಲಬ್ ಪಾಲ್ಗುಣಿ ಎನ್ನುವಂಥ ಸಂಸ್ಥೆ ಈ ಜಿಲ್ಲೆಯಲ್ಲಿ 102ನೇ ಕ್ಲಬ್ ಆಗಿ ಉದಯಿಸ್ತಾ ಇದೆ. ಇದು ನಾನು ಇದನ್ನು ನಮ್ಮ ಜಿಲ್ಲಾ ರಾಜ್ಯಪಾಲರಿಗೆ ಸಮರ್ಪಿಸ್ತಾ ಇದ್ದೇನೆ. ಅದನ್ನು ನಮ್ಮ ಪ್ರಾಂತ್ಯ ಅಧ್ಯಕ್ಷರಾದಂಥ ನಮ್ಮ ಯಶವಂತ್ ಪೂಜಾರಿ ಅವರು ಅದರ ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಆಗಿ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದಾರೆ. ಆ ಹೊಸ ಸಂಸ್ಥೆಯ ಹಾಗೂ ಕಾರ್ಯದರ್ಶಿಗಳಾಗಿ, ಕೋಶಾಧಿಕಾರಿಗಳಾಗಿ ಜವಾಬ್ದಾರಿಯನ್ನು ವಹಿಸುವವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಬರಮಾಡಿದ್ದೇನೆ. ಯಾಕಂತೇಳಿದ್ರೆ ಅವರಿಗೆ ಯಾವ ರೀತಿಯ ಒಂದು ಕ್ಲಬ್ಬಿನ ಪದಗ್ರಹಣ ಕಾರ್ಯಕ್ರಮ ಆಗ್ತದೆ ಎನ್ನುವಂಥ ಒಂದು ವಿಷಯ ತಿಳಿದಿರಲಿ ಅಂತ ದೃಷ್ಟಿಯಿಂದ. ಹಾಗೆ ಆ ನೂತನ ಲಯನ್ಸ್ ಕ್ಲಬ್ ಪಾಲ್ಗುಣಿ ಸಂಸ್ಥೆಯ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಲೋಕೇಶ್ ಕೋಟ್ಯನವರು, ಕಾರ್ಯದರ್ಶಿಗಳಾದಂಥ ಜಗದೀಶ್ ಸುವರ್ಣರವರು, ಅದೇ ರೀತಿ ಕೋಶಾಧಿಕಾರಿ ಚಾರ್ಟರ್ಡ್ ಅಕೌಂಟೆಂಟ್ ಶ್ರವಣ್ ಕೆ ಆಂಚನ್ ಅವರು ವೇದಿಕೆಗೆ ಬಂದು ನಮ್ಮ ಜಿಲ್ಲಾ ರಾಜ್ಯಪಾಲರಿಂದ ಒಂದು ಹೂವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಪ್ರಾಂತ್ಯ ಅಧ್ಯಕ್ಷರಾದಂಥ ಯಶವಂತ್ ಅವರು ಸಹ ವೇದಿಕೆಗೆ ಬರಬೇಕು. ಇದರ ರೂವಾರಿಯಾಗಿ ಕಾರ್ಯನಿರ್ವಹಿಸುವವರು ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಆಗಿರುವಂಥ ನಮ್ಮ ಯಶವಂತ್ ಪೂಜಾರಿ ಅವರು. ಯಶವಂತ್ ಅವರು ನಮ್ಮ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೊಂದು ಕ್ಲಬ್ಬನ್ನು ನಮ್ಮ ಜಿಲ್ಲೆಗೆ ನೀಡುವ ನಿಟ್ಟಿನಲ್ಲಿ ಶ್ರಮಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದೇವೆ. ಇದು ಲಯನ್ಸ್ ಕ್ಲಬ್ ಪಾಲ್ಪರ್ಸನ್ ಆಗಿ ಇನ್ನೊಂದು ಸಂಸ್ಥೆ ನಮ್ಮ ಜಿಲ್ಲೆಗೆ ಮೂಡಿ ಬರಲಿಕ್ಕಿದೆ. ದಯವಿಟ್ಟು ತಾವು ವೇದಿಕೆಗೆ ಬಂದು ಒಂದು ಹೂವನ್ನು ಸ್ವೀಕರಿಸಬೇಕು. ನಾಳೆ ಆ ಸಂಸ್ಥೆಯ ಸದಸ್ಯರಿಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಆಗಲಿಕ್ಕಿದೆ. ನಾವು ಓರಿಯೆಂಟೇಷನ್ ಕಾರ್ಯಕ್ರಮ ಆದಮೇಲೆ ಮಾತ್ರ ಅವರನ್ನು ಚಾರ್ಟರ್ ಮಾಡುವ ದೃಷ್ಟಿಯಲ್ಲಿ ಮುಂದುವರಿಸ್ತಾ ಇದ್ದೇವೆ. ಅವರಿಗೆ ಅಭಿನಂದನೆಗಳು. ನಾವು ಸೇರ್ಪಡೆಗೊಳಿಸಲಿಕ್ಕಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ, ನಮ್ಮ ಜಿಲ್ಲಾ ರಾಜ್ಯಪಾಲರ ಮಾರ್ಗದರ್ಶನ ಇರಲಿ ಅಂತ ಕೇಳಿಕೊಳ್ಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್. ಒಂದು ಕ್ಲಬ್ ಪ್ರಾರಂಭವಾಗಲು ಪಡುವ ಶ್ರಮ ಅದರಲ್ಲಿ ತೊಡಗಿಸಿಕೊಂಡವರಿಗೆ ಮಾತ್ರ ಗೊತ್ತು. ಇಲ್ಲಿ ಸೇರಿರುವ ಹೊಸ ಸದಸ್ಯರನ್ನು ಒಂದುಗೂಡಿಸಿ ಹೊಸ ಪದಾಧಿಕಾರಿಗಳನ್ನು ಚುನಾಯಿಸಿ ಇಂದು ಹೊಸ ಕ್ಲಬ್ಬಿನ ಉದಯವಾಯಿತು. ನಮ್ಮ ಕ್ಲಬ್ಬಿನ ಮುಂದಾಳತ್ವದಲ್ಲಿ ಈ ಹೊಸ ಕ್ಲಬ್ಬಿನ ಉದಯವಾದುದು ನಮಗೆಲ್ಲರಿಗೂ ತುಂಬ ಸಂತೋಷ. ಈ ಕ್ಲಬ್ಬು ಲಯನ್ಸ್ ಜಿಲ್ಲೆಯಲ್ಲಿ ಪರಮೋಚ್ಚ ಸ್ಥಾನಕ್ಕೆ ಸೇರಲಿ ಎಂದು ಲಯನ್ಸ್ ಕ್ಲಬ್ ಕಾವೂರಿನ ಅಧ್ಯಕ್ಷನ ನೆಲೆಯಲ್ಲಿ ನಮ್ಮ ಕ್ಲಬ್ಬಿನ ಸದಸ್ಯರ ಪರವಾಗಿ ಹಾಗೂ ಇಲ್ಲಿ ನೆರೆದಿರುವ ಲಯನ್ಸ್ ಸದಸ್ಯರ ಪರವಾಗಿ ನನ್ನ ಹೃದಯ ತುಂಬಿದ ಆಶಯ. ಜೈ ಹಿಂದ್, ಜೈ ಲಯನ್ಸ್. ನನಗೆ ಈ ಹೊಸ ಕ್ಲಬ್ ಕಲ್ಪವೃಕ್ಷದ ನನ್ನ ಝೋನ್ನಲ್ಲಿ ಬರ್ತದೆ ಎಂಬ ವಿಷಯ ತಿಳಿದು ನನಗೆ ತುಂಬ ಸಂತೋಷವಾಯಿತು. ನನಗೆ ಮೊದಲಿಗೆ 5 ಕ್ಲಬ್ಬನ್ನು ಕೊಟ್ಟಿದ್ದರು. ಈ ಹೊಸ ಕ್ಲಬ್ ಸಹ ನನಗೆ ಸಿಗ್ತದಂತ ಹೇಳಿ ನನ್ನ ಅವಧಿಯಲ್ಲಿ, ನನ್ನ ಶ್ರಮ ಇಲ್ಲದಿದ್ದರೂ ಕೂಡ ನನ್ನ ಅವಧಿಯಲ್ಲಿ ಈ ಕ್ಲಬ್ ಆಯಿತು. ಇದು ನನಗೆ ತುಂಬ ಸಂತೋಷ ತರುವ ವಿಷಯ. ಕಲ್ಪವೃಕ್ಷ ಈ ಹೆಸರನ್ನು ಸೂಚಿಸಿದವರಿಗೆ ನಾವು ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂತ ಹೇಳಿದರೆ ಕಲ್ಪವೃಕ್ಷ ಅಂದರೆ ಒಂದು ಶ್ರೇಷ್ಠವಾದ ವೃಕ್ಷ.
ಈಗ ಮಾರ್ಲರ್ ಅವರು ಹೇಳಿದ ಹಾಗೆ ಅದರ ಆ ವೃಕ್ಷ ತನ್ನ ಎಲ್ಲ ವಸ್ತುವನ್ನು ನಾವು ಇನ್ನು ಅದರಲ್ಲಿ ಉಪಯೋಗಕ್ಕೆ ಸಿಗುತ್ತೆ, ಅಂದರೆ ಅಷ್ಟು ಪರೋಪಕಾರಿಯಾದ ವೃಕ್ಷ. ಈ ಲಯನ್ಸ್ ಕ್ಲಬ್ ಪಂಪಲ್ ಕಲ್ಪವೃಕ್ಷವು ಅದೇ ಥರ ಎಲ್ಲರಿಗೂ ಪರೋಪಕಾರಿಯಾಗಿ ಉತ್ತಮ ಸೇವೆಯನ್ನು ಈ ಜಿಲ್ಲೆಯಲ್ಲಿ ನಿರ್ವಹಿಸಲಿ ಅಂತ ನಾನು ರಾಜೇಶ್ ಶೆಟ್ಟರ್ ಅವರ ಹತ್ರ ಮತ್ತು ಅವರ ತಂಡದವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ರಾಜೇಶ್ ಶೆಟ್ಟರ್ ಅವರು ಅನುಭವ ಇರುವ ಲಯನ್ ಇದರಲ್ಲಿ. ರಾಜೇಶ್ ಶೆಟ್ಟರ್ ಆಗಲಿ, ಕೃಷ್ಣ ತಾರೆಮರ ಅವರಾಗಲಿ. ರಾಜೇಶ್ ಶೆಟ್ಟರ್ ಅವರು ಕಳೆದ ಪ್ರೆಸಿಡೆಂಟ್ ಆಗಿ, ಝೋನ್ ಚೇರ್ಮನ್ ಆಗಿ, ಡಿಸ್ಟ್ರಿಕ್ಟ್ ಸ್ಪೋರ್ಟ್ಸ್ ಎಲ್ಲ ನಿರ್ವಹಣೆ ಮಾಡಿದವರು. ಹಾಗೆ ನಮ್ಮ ಕೃಷ್ಣ ಶೆಟ್ಟಿ ಅವರು ಹಾಗೆ ಲಾಸ್ಟ್ ವರ್ಷದ LPL ಕ್ರೀಡಾಕೂಟವನ್ನು ಅವರು ನಿರ್ವಹಿಸಿದವರು. ಖಂಡಿತವಾಗಿಯೂ ಅದರ ಒಟ್ಟಿಗೆ ನಮ್ಮ ಎಕ್ಸ್ಟೆನ್ಷನ್ ಚೇರ್ಮನ್ ಆದ ಮೋಹನ್ ದಾಸ್ ಕಿಲ್ಲೆ ಅವರು ಹಾಗೂ ನಮ್ಮ ಗೈಡಿಂಗ್ ಲೈನ್ ಆಗಿ ನಮ್ಮ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಅವರಾದ ಶಶಿಧರ್ ಮಾರ್ಲ ಅವರು ಕೂಡ ಅವರ ಜೊತೆ ಇದ್ದಾರೆ. ಆದ ಕಾರಣ ಖಂಡಿತವಾಗಿಯೂ ಈ ಕ್ಲಬ್ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದೆ ಎಂದು ನನ್ನ ಆಶಯ. ಬಂಧುಗಳೇ, ರಾಜೇಶ್ ಶೆಟ್ಟರು ಇದರಲ್ಲಿ ಸ್ವಲ್ಪ ಜವಾಬ್ದಾರಿಯನ್ನು ತೋರಿಸಬೇಕಾಗ್ತದೆ. ಯಾಕಂತ ಹೇಳಿದರೆ ಖಂಡಿತವಾಗಿಯೂ ಲಯನ್ಸಿಗೆ ನೀವು ಹೊಸಬ್ರಲ್ಲ, ಆದರೆ ನಿಮ್ಮಲ್ಲಿ ಬಂದಿರುವ ಈ 25-30 ಜನ ಯಾರು ತಂಡ ಸದಸ್ಯರಿದ್ದಾರೆ ಅವರು ಲಯನ್ಸಿಗೆ ಹೊಸಬರು. ಖಂಡಿತವಾಗಿಯೂ ಅವರವರ ಕ್ಷೇತ್ರದಲ್ಲಿ ಗಣೇಶ್ ಶೆಟ್ಟಿ ಇರ್ಬೋದು, ಅವರು ಮುಕ್ತೇಶ್ವರರಾಗಿದ್ದಾರೆ, ದೇವಸ್ಥಾನದ ಮರಳಿ ದೇವಸ್ಥಾನದ ಎಲ್ಲರೂ ನಾಯಕರಾಗಿದ್ದುಕೊಂಡೇ ಈ ಸಂಸ್ಥೆಗೆ ಸೇರಿದವರು. ಅವರದೇ ಆದ ಕ್ಷೇತ್ರದಲ್ಲಿ ಅವರು ನಾಯಕರು. ಆದರೆ ಇಲ್ಲಿ ನಾವು ಅವರ ಆ ಗೌರವವನ್ನು ಧಕ್ಕೆ ಬರದ ರೀತಿಯಲ್ಲಿ ನಾವು ಚೆನ್ನಾಗಿ ನಡೆಸಿಕೊಂಡಾಗ ಮಾತ್ರ ಈ ಸಂಸ್ಥೆ ಇನ್ನೂ ಉತ್ತಮ ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯ ಅಂತೇಳಿ ನನ್ನ ಭಾವನೆ. ಹಾಗೂ ನಮ್ಮ ರಾಜ್ಯಪಾಲರು ಇವತ್ತು ತುಂಬ ಸಂತೋಷ ಪಡುವ ವ್ಯಕ್ತಿ ಅಂದರೆ ನಮ್ಮ ರಾಜ್ಯಪಾಲ ವಸಂತ್ ಕುಮಾರ್ ಶೆಟ್ಟಿ ಅವರು. ಈ ನಮ್ಮ ವಾರ್ಷಿಕ ಬರುವ ಋತುಗಳಲ್ಲಿ ವಸಂತ ಮಾಸ ಅಂತ ಹೇಳಿದರೆ ತುಂಬ ಫಲವತ್ತಾಗುವಂಥದ್ದು. ಅದು ವಸಂತ ಕುಮಾರ್ ಶೆಟ್ಟಿ ಅವರ ವಸಂತ ಪರ್ವ ಈಗ ಇವತ್ತಿನಿಂದ ಪ್ರಾರಂಭವಾಗಿದೆ ಅಂತೇಳಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅವರು ತುಂಬ ಈ ಜಿಲ್ಲೆಗೆ 10-15 ಹೊಸ ಕ್ಲಬ್ಗಳನ್ನು ಆಗಬೇಕಂತೇಳಿ ಅವರು ರೂಪುರೇಷೆ ಇಟ್ಕೊಂಡಿದ್ದಾರೆ. ಹಾಗೂ ಹೊಸ ಸದಸ್ಯರ ಸೇರ್ಪಡೆಗೂ ತುಂಬ ನಮ್ಮ ಪ್ರವೀಣ್ ಶೆಟ್ಟರ ಮುಖಾಂತರ ತುಂಬ ಪ್ರಯತ್ನ ನಡೀತಾ ಇದೆ. ಖಂಡಿತವಾಗಿಯೂ ನಾವೆಲ್ಲರೂ ಅವರ ಕೈ ಬಲಪಡಿಸಿ ಒಂದು ಅತ್ಯುತ್ತಮವಾದ ಜಿಲ್ಲೆ ಪರ್ಫಾರ್ಮ್ ಮಾಡುವ ರೀತಿಯಲ್ಲಿ ನಾವೆಲ್ಲ ಅವರ ಕೈ ಸೇರಬೇಕಂತೇಳಿ ಎಲ್ಲರ ಹತ್ರ ವಿನಂತಿಯನ್ನು ಮಾಡುತ್ತಾ, ಇವತ್ತಿನ ಈ ಕ್ಲಬ್ ಇನ್ನೂ ಎಲ್ಲ ಸದಸ್ಯರು ಸೇರಿ ಒಂದು ಅತ್ಯುತ್ತಮ ಕ್ಲಬ್ ಆಗಿ ಮೂಡಿ ಬರಲಿ. ಯಾಕಂತ ಹೇಳಿದರೆ ಈ ಕ್ಲಬ್ ಎಲ್ಲಿವರೆಗೆ ಅಸ್ತಿತ್ವದಲ್ಲಿರುತ್ತೋ ಖಂಡಿತವಾಗಿಯೂ ನೀವು ಚಾರ್ಟರ್ ಪ್ರೆಸಿಡೆಂಟ್, ಚಾರ್ಟರ್ ಮೆಂಬರ್ಸ್ ನಿಮ್ಮ ಹೆಸರು ಯಾವಾಗಲೂ ನೆನಪಲ್ಲಿ ಇರ್ತದೆ. ಖಂಡಿತವಾಗಿ ನಿಮ್ಮಿಂದ ಉತ್ತಮ ಕೆಲಸ ಕಾರ್ಯಗಳು ನಡೀಲಿ ಅಂತ ನಿಮ್ಮೆಲ್ಲರ ಹತ್ರ ಪ್ರಾರ್ಥಿಸ್ತಾ, ಅವಕಾಶಕ್ಕಾಗಿ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಲಾಂಗ್ ಲೀವ್ ಲಯನಿಸಮ್. ಇದೀಗ ನೂತನ ಅಧ್ಯಕ್ಷರಾದಂಥ ರಾಜೇಶ್ ಶೆಟ್ಟಿ ಅವರಿಂದ ಅಧಿಕಾರ ಸ್ವೀಕೃತಿ ಭಾಷಣ. ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲರಿಗೂ ಈ ಹೊತ್ತು ಬಹಳ ಸಂಭ್ರಮ. ನಾವೆಲ್ಲ ಜೊತೆ ಸೇರಿ ಬೆಳೆಸಲು ಹೊರಟಿರುವ ಕಲ್ಪವೃಕ್ಷಕ್ಕೆ ಒಂದು ಕಾಯಕಲ್ಪ ಸಿಕ್ಕಿದೆ. ಈ ಆರಂಭಕ್ಕೆ ಲಯನ್ಸ್ ಕ್ಲಬ್ ಪಂಪೆಲ್ ಕಲ್ಪವೃಕ್ಷ ಶಾಖೆಗೆ ಮೊದಲಾಗಿ ಶುಭ ಕೋರುತ್ತೇನೆ. ನಮ್ಮ ನಾಡಿನಾದ್ಯಂತ ಜನಮಾತಾಗಿರುವ ಸಂಸ್ಥೆ ಎಂದರೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಅಂತ ಹೇಳಿದರೆ ಉತ್ಪ್ರೇಕ್ಷೆ ಆಗಲಿಕ್ಕಿಲ್ಲ. ಮೆಲ್ವಿನ್ ಜೋನ್ಸನ್ ಅವರು 1917ರಲ್ಲಿ ಲಯನ್ಸ್ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ದಟ್ಟವಾಗಿ ಬೆಳೆದಿದೆ. ನಮ್ಮ ಜಿಲ್ಲೆ 317D ಅನ್ನು ಗಮನಿಸಿಕೊಂಡು ಹೇಳುವುದಾದರೂ 100 ಕ್ಲಬ್ಗಳಲ್ಲಿ ಸುಮಾರು 4000 ಸದಸ್ಯರು ಇರುವ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ನ ಭಾಗವಾಗುತ್ತಿರುವ ನಮ್ಮ ನೂತನ ಲಯನ್ಸ್ ಕ್ಲಬ್ ಪಂಪೆಲ್ ಕಲ್ಪವೃಕ್ಷ ಸಮಿತಿಯ ನೂತನ ಸದಸ್ಯರಿಗೆ ಹಾರ್ದಿಕವಾಗಿ ಅಭಿನಂದಿಸುತ್ತೇನೆ. ನಿಮಗೆಲ್ಲ ತಿಳಿದಿರಬಹುದು ಯಾಕೆ ಈ ಲಯನ್ಸ್ ಕ್ಲಬ್, ಇದರ ಉದ್ದೇಶ ಏನು ಎಂಬುದಾಗಿ. ಸಮಾಜದಿಂದ ಪಡೆದ ಗಳಿಕೆಯನ್ನು ಅಥವಾ ಗಳಿಕೆಯ ಒಂದು ಸಣ್ಣ ಅಂಶವನ್ನು ಒಂದು ಸಂಘದ ಮುಖೇನ ಸಮಾಜಕ್ಕೆ ನೀಡುವುದು. ಸಮಾಜದ ಅಗತ್ಯಕ್ಕಾಗಿ, ಸಮಾಜದ ಏಳಿಗೆಗಾಗಿ ವಿನಿಯೋಗಿಸುವ ಉದಾತ್ತ ವಿಚಾರ ಈ ಲಯನ್ಸ್ ಕ್ಲಬ್ನದು. ನನಗೆ ಇವತ್ತು ಸಂಭ್ರಮ ಸಂತೋಷ ಆಗುತ್ತಿರುವುದು ಇಂಥದ್ದೇ ಉದಾತ್ತ ಆಲೋಚನೆ ಉಳ್ಳ ಒಮ್ಮತದ ಒಂದು ಟೀಮ್ ಸದಸ್ಯರು ನನ್ನ ಜೊತೆಗಿದ್ದಾರೆ. ನಮ್ಮ ಪಂಪೆಲ್ ಲಯನ್ಸ್ ಕ್ಲಬ್ ಇವತ್ತು ಉದ್ಘಾಟನೆ ಆಗಿದ್ದು
ಉದ್ಘಾಟನೆ ಆಗುವ ಮೊದಲೇ ನಮ್ಮ ಈ ಕ್ಲಬ್ನ ಮುಖಾಂತರ ಜಪ್ಪಿನಮೊಗರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ 1ನೇ ಕ್ಲಾಸಿನಿಂದ ಇಂಗ್ಲಿಷ್ ಪಠ್ಯ ಅಳವಡಿಸುವ ಮಹತ್ವದ ಕೆಲಸಕ್ಕೆ ನಾವು ಈಗಾಗಲೇ ಚಾಲನೆಯನ್ನು ನೀಡಿ ಅದನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದೇವೆ. ನಮ್ಮ ಸಮಾಜ ಸೇವೆ ಔಪಚಾರಿಕ ಸೇವೆಗೆ ಒಳಪಡದೆ ತನ್ನ ಉದ್ದೇಶದತ್ತ ಸಫಲ ಹೆಜ್ಜೆಗಳನ್ನು ಇಟ್ಟಿದೆಂದು ತಿಳಿಸಲು ಹರ್ಷಪಡುತ್ತೇನೆ ಹಾಗೂ ಸಂಭ್ರಮಿಸುತ್ತೇನೆ. ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ನಾನು ಕೊಡಬಹುದು. ಮೊನ್ನೆ ನಮ್ಮ ಬಳಿ ಆರ್ಥಿಕ ಸಮಸ್ಯೆ ಇರುವಂಥ ಸ್ಪೋರ್ಟ್ಸ್ ಅಥವಾ ಒಂದಷ್ಟು ಪ್ರತಿಭೆ ಇರುವಂಥ 30 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕೊಡಬೇಕಂತ ನಮ್ಮ ಬಳಿ ಬಂದಿದ್ದರು. ನಾನು ಈ ವಿಷಯವಾಗಿ ಲಯನ್ ಡಾಕ್ಟರ್ ಆಶಾ ಜ್ಯೋತಿರಯ್ಯವನ್ನು ವಿಚಾರಿಸಿದಾಗ ಅವರು ನನ್ನನ್ನು ಕರೆದು ಅವರ ಮಾಹಿತಿಯನ್ನು ಪಡೆದು ನಾನು ಮತ್ತು ಅವರು ಶಕ್ತಿ ಕಾಲೇಜಿನ ಪ್ರಾಂಶುಪಾಲರ ಜೊತೆ ಮಾತನಾಡಿ ಆ 30 ವಿದ್ಯಾರ್ಥಿಗಳಿಗೆ ಮತ್ತು ತರಬೇತುದಾರನಿಗೆ ಸಂಪೂರ್ಣ ಉಚಿತ ದಾಖಲಾತಿ ಕೂಡ ಆಗಿದೆ. ಇದು ನಮ್ಮ ಪಂಪೆ ಲಯನ್ಸ್ ಕ್ಲಬ್ ಅಂದರೆ ಕಲ್ಪವೃಕ್ಷದ ಮುಡಿಗೆ ದಕ್ಕಿರುವ ಇನ್ನೊಂದು ಗರಿ. ಇದಕ್ಕೆ ಕಾರಣೀಕರ್ತರಾದ ಡಾಕ್ಟರ್ ಆಶಾ ಜ್ಯೋತಿರಯ್ಯ ಮತ್ತು ವಿಶ್ವವಿದ್ಯಾನಿಲಯದ ಸೆನೆಟ್ ಸದಸ್ಯರಾದ ರಮೇಶ್ ಶೆಟ್ಟಿ ಇವರಿಗೆ ನಾನು ಸಾಷ್ಟಾಂಗ ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹೀಗಾಗಿ ಒಂದು ಸಂಘ ಕಟ್ಟುವ ಹೊತ್ತಿಗೆ ಅಂದರೆ 2 ಸಮಾಜ ಸೇವೆಗಳು ನಮ್ಮಿಂದ ಸಾಧ್ಯವಾಯಿತು ಎಂದು ಹೇಳಲು ಬಹಳ ಸಂತೋಷವಾಗುತ್ತದೆ. ನಮ್ಮ ಸುತ್ತಮುತ್ತಲು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಪಾಲಿಗೆ ನಮ್ಮಿಂದ ಸಾಧ್ಯವಾಗುವಷ್ಟು ಖಂಡಿತವಾಗಿಯೂ ನಾವು ಕಲ್ಪವೃಕ್ಷವಾಗುತ್ತೇವೆ. ಇವತ್ತು ಉದ್ಘಾಟನೆ ಆಗುತ್ತಿರುವ ಲಯನ್ಸ್ ಕ್ಲಬ್ ಪಂಪೆಲ್ ಕಲ್ಪವೃಕ್ಷ ಹೆಸರು ಹೇಗೆ ಅನ್ವರ್ಥ ಆಗುತ್ತದೆ ಅಥವಾ ಹಿನ್ನಡೆಯಲ್ಲಿ ನಮ್ಮ ಒಟ್ಟು ಶ್ರಮ ಹೇಗಿರಬೇಕೆಂಬ ಆಲೋಚನೆಯನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತಿರಬಹುದು, ಕಾಮಧೇನು ಆಗಲಿ ಕಲ್ಪವೃಕ್ಷವಾಗಲಿ ಇವುಗಳ ನೆರಳನ್ನು ಆಶ್ರಯಿಸಿ ಬೇಡಿ ಬಂದವರಿಗೆ ನಿರಾಶೆ ಆಗಲಿಲ್ಲ. ಇದು ನೀವು ಪುರಾಣದಿಂದ ಕೇಳಿದಂಥ ಕತೆ. ಸಮಾಜ ಸೇವೆಗಳ ಆಚೆ ನಮ್ಮ ಒಂದಷ್ಟು ಕೆಲಸದ ಒತ್ತಡಗಳನ್ನು ಮರೆತು ಮುಖದಲ್ಲಿ ನಗು ಉಳಿಯುವಂತೆ ಸಂಜೆಗಳನ್ನು ಜೊತೆಯಾಗಿ ಕಳೆಯೋಣ ಎಂಬ ಶುಭಾಶಯ ನುಡಿಗಳೊಂದಿಗೆ ನಾನು ವಿರಮಿಸುವ ಮೊದಲು ಬಹುಶಃ ಹೇಳಬೇಕಾದ ಇನ್ನೊಂದು ಮಾತು ಏನಂತ ಹೇಳಿದರೆ, ಇವತ್ತು ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಿದ ಒಬ್ಬರನ್ನು ಗುರುತಿಸಿ ಸನ್ಮಾನಿಸುತ್ತಿದ್ದೇವೆ. ಈ ಕೊರೋನಾ ಪರಿಸ್ಥಿತಿಯಲ್ಲಿ ನಮ್ಮವರೇ ದೂರ ಮಾಡಿದಂಥ ಪರಿಸ್ಥಿತಿಯಲ್ಲಿ ನಿಲ್ಲಿಸಿದಾಗ ಹೆಗಲು ಕೊಡಲಿಕ್ಕೆ ಮುಂದೆ ಬಂದವರು ಗಣೇಶ್ ಕುಳಾಲ್ ಎಂಬವರು. ಅವರು ಸುಮಾರು 2 ತಿಂಗಳಲ್ಲಿ 135ಕ್ಕೂ ಹೆಚ್ಚು ಶವ ಸಂಸ್ಕಾರವನ್ನು ಮಾಡಿದವರು. ಇವರ ಕೆಲಸ ಬಹಳ ಪುಣ್ಯದ್ದು ಮತ್ತು ಹೆಮ್ಮೆ ಪಡುವಂಥದ್ದು. ಅವರನ್ನು ನಾವು ಇಂದು ಸನ್ಮಾನಿಸಲಿಕ್ಕಿದ್ದೇವೆ. ಸಮಾಜದ ಒಳಿತಿಗೆ ಶ್ರಮಿಸುವ ಇಂಥ ಉನ್ನತ ವ್ಯಕ್ತಿಗಳನ್ನು ಸನ್ಮಾನಿಸಿ ಕೂಡ ಒಂದು ದೊಡ್ಡ ಧನ್ಯತೆ ಎಂದು ಭಾವಿಸಿದ್ದೇನೆ. ನಮ್ಮ ಸಂಸ್ಥೆಯನ್ನು ಜಿಲ್ಲೆಗೆ ವಿಸ್ತರಿಸಿದ ನನ್ನ ಬಂಧು ಹಾಗೂ ಮಿತ್ರ ಮೋಹನ್ದಾಸ್ ಕಿಲ್ಲೆಗೆ ನಾನು ಚಿರಋಣಿಯಾಗಿದ್ದೇನೆ. ಇದಕ್ಕೆ ಸಹಕರಿಸಿದ ಪ್ರವೀಣ್ ಶೆಟ್ಟಿ, ಶಶಿಧರ್ ಮಾರ್ಲಾ, ಕೃಷ್ಣ ಶೆಟ್ಟಿ ಇವರಿಗೆ ನಾನು ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೂ ಕಾವೂರು ಕ್ಲಬ್ನ ಅಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರುಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಪ್ರತ್ಯಕ್ಷ ಪರೋಕ್ಷ ಸಹಕರಿಸಿದ ಎಲ್ಲರಿಗೂ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಉದ್ಘಾಟನೆಗೊಂಡಿರುವ ಸಂಘಕ್ಕೂ ನಮಗೆಲ್ಲರಿಗೂ ನಾವು ನಂಬಿದ ದೇವರುಗಳು ಒಳಿತನ್ನು ಮಾಡಲಿ ಹಾಗೂ ನಿಮ್ಮೆಲ್ಲರ ಸಹಕಾರವನ್ನು ಇನ್ನೊಮ್ಮೆ ಮಗದೊಮ್ಮೆ ಯಾಚಿಸುತ್ತಾ ಸಲ್ಲಿಸುತ್ತಾ ಇದೀಗ ಸಂಸ್ಥೆಯ ಮುಖೇನ ಸೇವಾ ಕಾರ್ಯಕ್ರಮಗಳು. ನೂತನ ಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ತನ್ನ ಸೇವಾ ಕಾರ್ಯಕ್ರಮವನ್ನು ಪ್ರಾರಂಭಿಸಿರುವುದು ವಿಶೇಷ. ಇವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಪ್ಪಿನಮೊಗರು ಇಲ್ಲಿ ಇಂಗ್ಲಿಷ್ ಮೀಡಿಯಂ ಆರಂಭಿಸಬೇಕೆನ್ನುವಂತಹ ವಿಶೇಷ ಯೋಜನೆಗೆ ಈಗಾಗಲೇ ಚಾಲನೆ ಕೊಟ್ಟಿರುತ್ತಾರೆ. ಸಂಸ್ಥೆಗೆ ಮೊದಲಾಗಿ ಲ್ಯಾಪ್ಟಾಪ್, ಪ್ರೊಜೆಕ್ಟರ್ ಹಾಗೂ ಸ್ಕ್ರೀನ್ ಅಳವಡಿಸುವ ಯೋಜನೆಗೆ ಇವರ ಕೊಡುಗೆಯಾಗಿ ರೂಪಾಯಿ 55,000 ಕೊಡುಗೆಯನ್ನು ಇದೀಗ ನೀಡಲಿಕ್ಕಿದ್ದಾರೆ. ಈ ಚೆಕ್ಕನ್ನು ಶಾಲೆಯ ಅಧಿಕಾರಿ CRP ಮೇಡಮ್ ಆಗಿರುವಂತಹ ಶ್ರೀಮತಿ ಗೀತಾ ಮೇಡಮ್ ಅವರು ವೇದಿಕೆ ಬಂದು ಈ ಒಂದು ಕೊಡುಗೆಯನ್ನು ನಮ್ಮ ರಾಜ್ಯಪಾಲರಿಂದ ಪಡ್ಕೊಳ್ಬೇಕಾಗಿ ವಿನಂತಿ. ಮೊದಲ ಸೇವಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಚಪ್ಪಾಳೆಯ ಅಭಿನಂದನೆ ಈ ನೂತನ ಸಂಸ್ಥೆಗಿರಲಿ ಎನ್ನುವಂತಹ ಆಶೆಯನ್ನು ಹೇಳುತ್ತಾ ಮೊದಲಾಗಿ ಸಂಸ್ಥೆಯ ಗೌರವವನ್ನು ಸ್ವೀಕರಿಸಲಿರುವಂತಹ ಶ್ರೀಯುತ ಗಣೇಶ್ ಕುಲಾಲ್ ರವರು ವೇದಿಕೆ ಬರಬೇಕು ಅಂತೇಳಿ ವಿನಂತಿಸ್ತಿದ್ದೇನೆ. ವಿಚಾರ ತನ್ನ ಸಾಮಾಜಿಕ ಬದ್ಧತೆಯ ಮೂಲಕ ಜನರ ಪ್ರೀತಿ ವಿಶ್ವಾಸ ಗಳಿಸಿದವರು ಇವರು. ಓರ್ವ ನಿಷ್ಕಲ್ಮಶ ಸಮಾಜ ಸೇವಕರಿವರು. ಧಾರ್ಮಿಕ, ಸಾಮಾಜಿಕ, ಕ್ರೀಡಾ ಕಾರ್ಯಕ್ರಮಗಳಲ್ಲಿ ಸದಾ ಸ್ಪಂದಿಸುತ್ತಾ ಜನಮಾನಸದಲ್ಲಿ ಪ್ರೀತಿ ಕಂಡವರು. ಹಲವಾರು ಸಂಘಟನೆಗಳಲ್ಲಿ ಪದಾಧಿಕಾರಿಯಾಗಿ ದುಡಿಯುತ್ತಾ ಸಂಘಟಕರಾಗಿ ಗುರುತಿಸಿಕೊಂಡವರು. ನಗರ ಪಾಲಿಕೆ ಸದಸ್ಯರಾಗಿ ತನ್ನ ವಾರ್ಡಿನ ಜನರ ಕಷ್ಟ ಸುಖಗಳಲ್ಲಿ ಸದಾ ಭಾಗಿಯಾಗಿ
ಸಮಾಜದ ಸೇವಕರಿವರು. ಕೋವಿಡ್-19ನ ಪ್ರಥಮ ಹಾಗೂ ದ್ವಿತೀಯ ಅಲೆಯ ಕಠಿಣ ಸಂದರ್ಭದಲ್ಲಿ ಇವರ ಜನಸ್ಪಂದನೆ ಮೆಚ್ಚಲೇಬೇಕಾದ್ದು. ದಾನಿಗಳ ಸಹಕಾರದಿಂದ ಆಹಾರ ಕಿಟ್ಗಳ ವಿತರಣೆ ಮಾತ್ರವಲ್ಲದೆ ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳಿಗೆ ಇವರು ಕೊಟ್ಟ ಸ್ಪಂದನೆ ಯಾರೂ ಊಹಿಸಲು ಸಾಧ್ಯವಿಲ್ಲ. ಮೃತದೇಹವನ್ನು ಕುಟುಂಬ ಸದಸ್ಯರು ಮುಟ್ಟಲು ಅಂಜುವ ಸಂದರ್ಭದಲ್ಲಿ ತನ್ನ ಸೇವಾ ಕಾಳಜಿಯಿಂದ ತಾನು 140ಕ್ಕಿಂತಲೂ ಹೆಚ್ಚು ಮೃತದೇಹದ ಅಂತ್ಯ ಸಂಸ್ಕಾರ ನೆರವೇರಿಸಿ ಜನಸಾಮಾನ್ಯರಿಂದ ಪ್ರಶಂಸಿಸಲ್ಪಟ್ಟಿರುವುದು ವಿಶೇಷವೇ ಸರಿ. ಈ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದು ನಮಗೆಲ್ಲ ಹೆಮ್ಮೆ, ಗೌರವ. ಸಾಮಾನ್ಯ ಮನೆತನದಲ್ಲಿ ಹುಟ್ಟಿ ಬೆಳೆದು ಸೇವೆಯೇ ತನ್ನ ಸರ್ವಸ್ವವೆಂದು ಭಾವಿಸಿ ಜನರೊಂದಿಗೆ ಬೆರೆತ ಅಪರೂಪದ ತಪಸ್ವಿ ಇವರು. ಓರ್ವ ನಿಜವಾದ ನಗರ ಸೇವಕನಾಗಿ ಗುರುತಿಸಿಕೊಂಡಿರುವ ಇವರೇ ಶ್ರೀಯುತ ಗಣೇಶ್ ಕುಲಾಲ್. ಇವರನ್ನು ಈ ಸಂದರ್ಭದಲ್ಲಿ ಅಭಿಮಾನದಿಂದ ಪರಿಚಯಿಸಲು ಸಂತೋಷ ಪಡ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ನಮ್ಮ ಈ ಗೌರವವನ್ನು ಸ್ವೀಕರಿಸಲಿರುವ ಇನ್ನೋರ್ವ ಹಿರಿಯ ಸೇವಕರಾದಂತಹ ಶ್ರೀಯುತ ರಮೇಶ್ ಕೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ MA ಪದವೀಧರಾಗಿರುವಂತಹ ಇವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರು ಹೌದು. ಪ್ರತಿಷ್ಠಿತ ಮಂದಿರ್ ಶಿಕ್ಷಣ ಸಂಸ್ಥೆಯಲ್ಲಿ 2014ರಿಂದ 2018ರವರೆಗೆ ಸಂಚಾಲಕರಾಗಿ ದುಡಿದು ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಪ್ರಧಾನ ಪಾತ್ರ ವಹಿಸಿದವರು ಇವರು. 3 ಇಂಗ್ಲಿಷ್ ಮೀಡಿಯಂ ಶಾಲೆ, ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳ ಸಮೂಹಕ್ಕೆ ಅಭಿವೃದ್ಧಿಯ ಹರಿಕಾರರಾಗಿದ್ದವರು. ನೆಹರು ಯುವ ಕೇಂದ್ರ, ರಾಷ್ಟ್ರೀಯ ಯುವ ಸಹಕಾರ ಸಂಸ್ಥೆ, ಸಾಹಿತ್ಯ ಪರಿಷತ್ ಮುಂತಾದ ಹಲವು ಪ್ರಮುಖ ಸಂಸ್ಥೆಗಳಲ್ಲಿ ಸಕ್ರಿಯವಾದ ಸದಸ್ಯರು ಮಾತ್ರವಲ್ಲದೆ ಮಂಗಳೂರು ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರು ಹೌದು. ಓರ್ವ ಶಿಕ್ಷಣ ತಜ್ಞರಾಗಿ ಶಿಕ್ಷಣ ಇಲಾಖೆಗೆ ಹಲವಾರು ಬದಲಾವಣೆಯ ಮಾಹಿತಿ ನೀಡಿರುವುದು ಕೂಡ ವಿಶೇಷ ಎನ್ನಬಹುದು. ಶಕ್ತಿ ಶಿಕ್ಷಣ ಸಂಸ್ಥೆಯ ಮುಖ್ಯ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿರುವುದು ನಮಗೆಲ್ಲ ಹೆಮ್ಮೆ, ಗೌರವ. ವಿಶೇಷವಾಗಿ ನಮ್ಮ ಲಯನ್ಸ್ ಬಂಧುಗಳ ಕೇಳಿಕೆಯ ಮೇರೆಗೆ ಸುಮಾರು 30ಕ್ಕಿಂತಲೂ ಹೆಚ್ಚು ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸದ ಅನುಕೂಲವನ್ನು ಆ ಸಂಸ್ಥೆಯ ಮೂಲಕ ಕಲ್ಪಿಸಿ ವಿದ್ಯಾ ಪ್ರೋತ್ಸಾಹಕರಾಗಿ ಗುರುತಿಸಿಕೊಂಡಿರುತ್ತೀರಿ. ನಿಮ್ಮ ಈ ವಿಶೇಷ ಸೇವೆಗೆ ನಮ್ಮ ಸಂಸ್ಥೆಯ ಪುಟ್ಟ ಗೌರವ. ಇವರನ್ನು ಗೌರವಾನ್ವಿತ ರಾಜ್ಯಪಾಲರು ಹಾಗೂ ಅತಿಥಿಗಳು ಇವರನ್ನು ನಿಮ್ಮ ಸೇವೆ ನಿತ್ಯ ನಿರಂತರ ಮುಂದುವರಿಯಲಿ. ನಿಮ್ಮ ಸಾಧನೆಗೆ ನಮ್ಮ ಪುಟ್ಟ ಗೌರವ. ನೂತನ ಸಂಸ್ಥೆಯ ಸನ್ನದನ್ನು ಇದೀಗ ಮಾನ್ಯ ರಾಜ್ಯಪಾಲರು ಹಸ್ತಾಂತರಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೇನೆ. ಶುಭವಾಗಲಿ. ಅಭಿನಂದನೆಗಳು ನೂತನ ಸಂಸ್ಥೆಗೆ. ಉಪರಾಜ್ಯಪಾಲರಾದ ಸಂಜೀವ್ ಶೆಟ್ಟಿ ಅವರಿಗೆ ಹಾಗೆ ದ್ವಿತೀಯ ಉಪರಾಜ್ಯಪಾಲರಾದಂಥ ಲಯನ್ ಮೆಲ್ವಿನ್ ಡಿಸೋಜ ಇವರಿಗೆ ಪ್ರಾಯೋಜಿತ ಸಂಸ್ಥೆಯ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತೇಳಿ
ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೇವೆ. ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ನೂತನ ಅಧಿಕಾರಿಗಳಿಗೆ ನಿಮ್ಮ ಶುಭ ಹಾರೈಕೆ. ನಿಮ್ಮೆಲ್ಲರ ಚಪ್ಪಾಳೆಯ ಅಭಿನಂದನೆಗಳು ಈ ನೂತನ ಅಧ್ಯಕ್ಷ ಕಾರ್ಯದರ್ಶಿ ಕೋಶಾಧಿಕಾರಿ. ನಮಗೆ ಲಯನ್ ಈ ಪಂಪಲ್ ಕಲ್ಪವೃಕ್ಷ ಶಾಖೆಗೆ ನನಗೆ ಹೊಸತು ಬಂದಂತಾಗೆ ಕಾಣುತ್ತಲ್ಲ. ಯಾಕೆಂದರೆ ಎಲ್ಲ ಮುಖಗಳು ನಮಗೆ ಪರಿಚಯ ಇದ್ದವೆ. ಮೊದಲಿನಿಂದಲೂ ಏನು ಎಲ್ಲ ಒಂದು ವರ್ಗದಲ್ಲಿ ಎಲ್ಲರೂ ನನಗೆ ಈ ಸಂಸ್ಥೆಯ ಮುಖಾಂತರದಲ್ಲಿ ಇನ್ನಿತರ ವಿಷಯದಲ್ಲಿ ಎಲ್ಲರೂ ನೋಡಿದ ಮುಖಗಳೇ. ಹಾಗಾಗಿ ನನ್ನ ಮನೆಗೆ ಬಂದಂಥ ಅನುಭವ ಆಗ್ತಾ ಉಂಟು. ಅದಲ್ಲದೆ ಈ ಸಂಸ್ಥೆಯಿಂದ ಕಲ್ಪವೃಕ್ಷ ಒಂದು ಅದರ ಅಂಗ ಆದರೂ ಲಯನ್ ಸಂಸ್ಥೆಯಿಂದ ಆದಂಥ ಸಮಾಜ ಸೇವೆ ಬಗ್ಗೆ ತುಂಬ ತಿಳಿದುಕೊಂಡಿದ್ದೇನೆ. ನಿಜವಾಗಿಯೂ ಅದು ಶ್ಲಾಘನೀಯ ಕೆಲಸ. ಈಗಾಗಲೇ ನಮ್ಮ ಜಿಲ್ಲಾ ಗವರ್ನರಾದ ವಸಂತ್ ಶೆಟ್ಟರು ಹೇಳಿದರು, ಮಗು ಹುಟ್ಟಿದೆ. ಹಾಗೆ ನಮ್ಮ ಪಂಪವೆಲ್ ಕಲ್ಪವೃಕ್ಷ ಶಾಖೆ ಎಂಬ ಮಗುವಿನ ಇವತ್ತಿನ ಒಂದು ನಾಮಕರಣ ಕೂಡ ನಡೆದಿದೆ. ಮಗು ಹುಟ್ಟಿದು ಆರೋಗ್ಯವಂತವಾಗಿದೆ ಅಂತ ನಮ್ಮ ಗವರ್ನರ್ ಹೇಳಿದ್ದಾರೆ. ಬಹಳ ಸಂತೋಷದ ವಿಷಯ. ಆದರೆ ಆ ಮಗು ಹುಟ್ಟಿದ ಮೇಲೆ ಅದನ್ನು ತಿದ್ದಿ ತೀಡಿ ಈ ಸಮಾಜಕ್ಕೆ ಒಂದು ಸತ್ಪ್ರಜೆಯನ್ನು ಮಾಡಿಕೊಡುವಂಥ ಜವಾಬ್ದಾರಿ ಅದರ ಹೆತ್ತವರದ್ದು, ಅದರ ಹಿರಿಯರದ್ದು ಆಗಿರುತ್ತದೆ. ಹಾಗೆಯೇ ಈ ಸಂಸ್ಥೆಯಿಂದ ಈ ಸಮಾಜಕ್ಕೆ ಏನೆಲ್ಲ ಸೇವೆ ಆಗಬೇಕು, ಆ ದೀನ ದಲಿತರ ಯಾವ ಜನರಿಗೆ ಅದು ಮುಟ್ಟಬೇಕಾ ಅದು ನಿಷ್ಪಕ್ಷವಾಗಿ ಮುಟ್ಟಬೇಕು. ಇದರಲ್ಲಿ ಜಾತಿ ಧರ್ಮ ಅನ್ಯತಾ ಬೇರೆ ಭಾವಿಸದೆ ಯಾರಿಗೂ ಅದರ ಒಂದು ಅಗತ್ಯ ಉಂಟ ಅದು ನಿಜವಾಗಿ ಮುಟ್ಟಿದರೆ ನಾವು ಮಾಡಿದ ಕೆಲಸಕ್ಕೆ ಪರಮಾತ್ಮನ ಆಶೀರ್ವಾದ ಯಾವಾಗಲೂ ಇರ್ತದೆ. ಹಾಗಂತ ನಮ್ಮ ತುಳುವಿನಲ್ಲಿ ಗಾದೆ ಉಂಟು, ಬಲತ ಕೈಟುಕೂರ್ನ ದತ್ತ ಕೈಗೆ ಗೊತ್ತಾಯಿರಬಲ್ಲಿ. ಈಗಿನ ಕಾಲದಲ್ಲಿ ಹಾಗೆ ಗೊತ್ತಾಗದಿರಲಿಕ್ಕೆ ಸಾಧ್ಯವೂ ಇಲ್ಲ. ಹಾಗೆ ಗೊತ್ತಾಗಲು ಸ್ವಲ್ಪ ಬೇಕು. ಯಾಕೆಂದರೆ ಒಂದು ಸಂಸ್ಥೆ ಖಾಲಿ ಇದ್ದರೆ ಪ್ರಯೋಜನ ಇಲ್ಲ. ಅದರ ಕೆಲಸ ಕಾರ್ಯಗಳು ಅದು ಏನೇನು ಸೇವೆ ಮಾಡ್ತಾ ಉಂಟು, ಅದರ ಹಿಂದಿನ ಏನು ಅದರ ಒಂದು ಮೋಟೋ ಏನುಂಟಂತ ಒಂದು ಜನರಿಗೆ ಅರ್ಥವಾಗಲೂ ಬೇಕು. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಜನಸೇವೆ ಜನಾರ್ದನ ಸೇವೆ ಅಂತ ಒಂದು ಏನು ಧ್ಯೇಯವಾಕ್ಯ ಉಂಟ ಅದಕ್ಕೆ ಪೂರಕವಾಗಿ ನಾವು ನಡ್ಕೊಳ್ಬೇಕು. ಪರಮಾತ್ಮನ ಇಚ್ಛೆ ಏನುಂಟು ಆ ಎಲ್ಲರ ಕಣ್ಣೀರನ್ನು ಒರೆಸುವಂಥ ಕೆಲಸ ಈ ಸಂಸ್ಥೆಯಿಂದ ಆಗಬೇಕು. ಏನು ಮಾಡಿಕೊಂಡಿದ್ದೀರಾ, ಇನ್ನೇನು ಆಗಲಿಕ್ಕೆ ಉಂಟಾ, ಅದೆಲ್ಲ ಆ ದೇವರ ದಯೆಯಿಂದ ಚೆನ್ನಾಗಿ ನಡೆಯಲಿ. ಕಲ್ಪವೃಕ್ಷವೆಂಬ ಈ ಸಣ್ಣ ಗಿಡವನ್ನು ನಾವೀಗ ನೆಟ್ಟಿದ್ದೇವೆ. ನಮ್ಮ ಎದುರೇ ಉಂಟು ಕಲ್ಪವೃಕ್ಷ. ಇದನ್ನು ನೀರೆರೆದು ಅದು ದೊಡ್ಡ ಮರವಾಗಿ ಎಲ್ಲರಿಗೊಂದು ಕಲ್ಪವೃಕ್ಷದಲ್ಲಿ ಯಾವುದೋ ಒಂದು ಬಿಸಾಡುವಂಥ ಸೊತ್ತಿಲ್ಲಂತೆ. ಅದರ ತೆಂಗಿನ ಗರಿಯಿಂದ ಹಿಡಿದು ಸಣ್ಣದ ಕೆಲಸದಿಂದ ಹಿಡಿದು ಇಡಿಸುಡಿಯಿಂದ ಹಿಡಿದು ಅದು ಕಾಯಿಯಾಗಿ ಬಲಿತು ಎಲ್ಲರಿಗೂ ಸೇವೆ ಕೊಡುವ ಹಾಗೆ ಈ ಕಲ್ಪವೃಕ್ಷ ಸಂಸ್ಥೆ ಎಲ್ಲ ಸಮಾಜಕ್ಕೆ ಒಳಿತನ್ನು ಮಾಡಲಿ. ದೀನ ದಲಿತರಿಗೆ ಯಾರಿಗೆ ಅಗತ್ಯ ಉಂಟ ಆ ಸೇವೆಯನ್ನು ಅವರ ಕಷ್ಟವನ್ನು ನೀಗಿಸುವಂಥ ಕೆಲಸ ಮಾಡಲಿ. ಅದಕ್ಕೆ ನಾವು ನಂಬಿದಂಥ ದೈವದೇವರು, ನಾನು ನಂಬಿದಂಥ ಏನೋ ದೇವಸ್ಥಾನದಲ್ಲಿ ನಾನು ಆಡಳಿತ ಮುಕ್ತೇಶನದೇನು ನಮಗೆ ಪದವಿ ಅಲ್ಲ, ಅದು ನೀವು ಹೇಳಿದಾಗೆ ಒಂದು ದೇವರ ಚಾಕಿರಿ ಮಾಡಲಿಕ್ಕೆ ನನಗೆ ದೇವರು ಕೊಟ್ಟ ಅವಕಾಶ. ಅದು ಏನೋ ನನ್ನ ಗುರು ಹಿರಿಯರಿಂದ ನನ್ನ ತಂದೆ ತಾಯಿಗಳ ಪುಣ್ಯದಿಂದ ಬಂದಂಥ ಕೆಲಸ ಅಂತ ಭಾವಿಸಿಕೊಂಡು ಈ ಕೆಲಸಕ್ಕೆ ಎಲ್ಲ ಯಾರ್ಯಾರು ಅದರಲ್ಲಿ ದುಡಿತಾರ ಅವರಿಗೆ ಆ ಪರಮಾತ್ಮನು ಆಯುಷ್ಯ ಆರೋಗ್ಯ ಸಂಪತ್ತು ಮಾನಸಿಕ ನೆಮ್ಮದಿ ಕೊಟ್ಟು ಈ ಸಂಸ್ಥೆ ಶತಾಯುಷಿಯಾಗಿ ಇನ್ನೂ ದೀರ್ಘಕಾಲ ಬೆಳೆದು ಆ ಸಂಸ್ಥೆಯ ಕೀರ್ತಿ ಪತಾಕೆ 4 ಊರಲ್ಲಿ ಹಬ್ಬಲಿ ಅಂತ ಈ ಸಂದರ್ಭದಲ್ಲಿ
ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸುತ್ತಾ ಮುಂದಕ್ಕೆ ಶುಭ ಶಂಸನೆ. ಮೊದಲಾಗಿ ಪೂರ್ವ ರಾಜ್ಯಪಾಲರಾದ ಲಯನ್ ಅರುಣ್ ಶೆಟ್ಟಿಯವರು. ಭಾರಿ ಖುಷಿತ ದಿನ ಇನಿ ಒಂಜಿ ನಮ್ಮ ಜಿಲ್ಲೆಡೆ ಒಂಜಿ ರೆಕಾರ್ಡ್ ಆಗ್ತದೆ ಪನ್ನೊಲ್ಲಿ ಯಾನ್ ಲಯನಿಸಮ್ ಸಾಧಾರಣ ಒಂಜಿ 24 ವರ್ಷದಿಂಚಿ ಉಳ್ಳೆ ನಮ್ಮ ಡಿಸ್ಟ್ರಿಕ್ಟ್ 2003-04 ಉಡುಪಿಲ ನಮ್ಮ ಸಪ್ರೇಟ್ ಆಂಡ್ ಐಡ್ಬೊಕ್ಕ ಸಾಧಾರಣ 19 ವರ್ಷ ಐಡ್ಬೊಕ್ಕ ಆಂಡ್ ಆ 19 ವರ್ಷದ ಇಂಕ ಮಸ್ತ್ ಕ್ಲಬ್ಗಳು ಆಗ್ತದೆ ಡಿಸ್ಟ್ರಿಕ್ಟ್ ಆಂಡ ಗವರ್ನರ್ನ ಇನ್ಸ್ಟಾಲೇಷನ್ ಆಪಿನ ದುಂಬು ಪ್ರಥಮ ಒಂಜಿ ಕ್ಲಬ್ ಆಪಿನ ಬಂಡ ಬಹುಶಃ ಈ ವರ್ಷ ಐಕ್ಯಾನ್ನೇ ಫಸ್ಟ್ ಎನ್ನ ಕಂಗ್ರ್ಯಾಚುಲೇಷನ್ಸ್ ಎಂಕನ ಡಿಸ್ಟ್ರಿಕ್ಟ್ ಗವರ್ನರ್ ವಸಂತ್ ಶೆಟ್ಟಿ ಯಾನ್ ಗವರ್ನರ್ ಆದಪ್ಪನಾಗ GMT ಕೋಆರ್ಡಿನೇಟರ್ ಆದಿತ್ತೇರು. ಆ ವರ್ಷ ಒಂಜಿ ಅಧಿಕ ಸದಸ್ಯರನ್ನು ಕೊಂತದ್ದು ಎಂಕನ ಡಿಸ್ಟ್ರಿಕ್ಟ್ ಒಂಜಿ ರೆಕಾರ್ಡ್ ಮಲ್ತೇರು. ಏಪಲ ವರ್ಷದ ಎಂಡಾನಾಗ ಫಸ್ಟಿಗೆ ಬಾರಿ ಶೋ ಕೊಡ್ಪುಂಡು ಮಾತ ಕ್ಲಬ್ಡು ಮಾತ ಹೊಸ ಮೆಂಬರ್ಸ್ ಸೇರುವೇರು ವರ್ಷದ ಕನಕ ಮಾತ ಒಂಜಿ ಬುಡ್ದು ಮೈನಸ್ಗೆ ಬರ್ಪುಂಡು ಆಂಡ ಎಂಕನ GMT ಕೋಆರ್ಡಿನೇಟರ್ ಆದ ವಸಂತ್ ಶೆಟ್ಟಿ ಆ ವರ್ಷ 4 ಕ್ಲಬ್ ఒక ಮೆಂಬರ್ಶಿಪ್ ಗ್ರೋತ್ ಕೊಂತೇರು. ಬಹುಶಃ ಅವೇ ಆನ ಮಲ್ಲ ಪ್ರೇರಣೆ ಬಹುಶಃ ಈ ವರ್ಷ ಇತ್ತೆ ಈ ಸರಿದ GMT ಕೋಆರ್ಡಿನೇಟರ್ ಪಂಡೇರು 10 ಕ್ಲಬ್ ಮಲ್ಪ ಖಂಡಿತ ಮಲ್ಪೇರು ಪಂಪಿನ ಇಂಕೆ ನಂಬಿಕೆ ಉಂಡು ಅಕ್ಲೆಗೆ ಯಶಸ್ತಿ ಕಡೆ ಅದಕ್ಕೆ ಏನೊಂದಿಲ್ಲ. ನೆಕ್ಸ್ಟ್ ಎನ್ನ ಫೆಲಿಸ್ಟೇಷನ್ ಕೌರ್ ಕ್ಲಬ್ಗೆ ಅತ್ಯುತ್ತಮವಾದ ಒಂಜಿ ಮೋಹನ್ದಾಸ್ ಕಿಲ್ಲಿನ ಬೊಕ್ಕ ಮಾತಾ ಸದಸ್ಯನ ಒಂದೆಟ್ಟೆ ಒಂಜಿ ಹೊಸ ಕ್ಲಬ್ ಮಲ್ತಾರೆ. ಇತ್ತೆ ಎನ್ನ ಆತ್ಮೀಯರಾದ ಗಣೇಶ್ ಶೆಟ್ಟಿ ಪಂಡೇರು ಮರ ಜಸ್ಟ್ ಗಿಡದ ಒಂದುಂಡಿತ್ತೆ ನಾನು ಒಂದು ವರ್ಷ ಮರ ಆಪುಂಡು ಖಂಡಿತವಾದ ಬಾರ್ಷೋಗದ ಮರ ಓಡು ಆ ಮರದ ಬೊಂಡದ ನೀರು ಪರ್ರ ಎಲ್ಲ ಒಂಜಿ ಬದುಕುದು ಉಪ್ಪಾಡು ಅನ್ನಕ್ಕೆ ಏನೊಂದಿಲ್ಲ. ಅಧ್ಯಕ್ಷರ ನೂತನ ಅಧ್ಯಕ್ಷರಾದ ಪ್ರಥಮ ಚಾರ್ಟರ್ ಅಧ್ಯಕ್ಷರಿಗೆ ಭಾರಿ ಬೆಲೆ ನಮ್ಮ ಸಂಸ್ಥೆದು ಅಂಚೆ ನಾನು ಚಾರ್ಟರ್ ಅಧ್ಯಕ್ಷರಾದ ರಾಜೇಶರ್ ಬಹುಶಃ ರಾಜೇಶರಿಗೆ ಆರು ಚೋಟಾ ಮ್ಯಾಂಗ್ಳೂರು ದಲ ಆರ್ನ ಎನ್ನ ಟೈಮ್ಡಾರು ವಲಯ ಅಧ್ಯಕ್ಷರಾದಿತ್ತೇರು. ಆ ವಲಯ ಅಧ್ಯಕ್ಷರಾದಲ್ಲ ಬಹುಶಃ 10 ಸುಕ್ಕಟ್ಟಿತ್ತಿಲಕ್ಕಿದ್ದರು ಚೋಟಾ ಮ್ಯಾಂಗ್ಳೂರು ಬಹುಶಃ ಎಂಕಲ ಪುರಾತನ ಪನ್ಪೇರು ಆರ್ನ ಕೇಟ್ರಿಂಗ್ ಉಂಟದು ಶಬರಿ ಅಂಚ ಪುರಾತನ ಪನ್ಪೇರು ಶಬರಿ ರಾಮನಿಗೋಸ್ಕರ ಕಾದು ಒಂದು ಹೊಸ ಕ್ಲಬ್ ಅನ್ನು ಮಾಡಿದ್ದಾರೆ. ಬಹುಶಃ ವಸಂತ ಶೆಟ್ಟಿ ಕಾತದ ಒಂಜಿ ಹೊಸ ಕ್ಲಬ್ ಮಾಡಿದ್ದಾರೆ. ಇದಕ್ಕೆ ಅಭಿನಂದನೆ. ಅಂಚನೆ ನಮ್ಮ ಆತ್ಮೀಯರಾದಿನ ಕೃಷ್ಣಣ್ಣಿ ಕಾಂಡೆ ಲಕ್ಕದ ಪ್ರತಿಯೊಂದು ಮೊಬೈಲ್ ರಡ್ಡು ಬರ್ಪುಡು ಮೊಬೈಲ್ ಒಂಜಿ ಇಂಗ್ಲೀಷ್ದು ಮೈಯರ್ನ ಒಂಜಿ ವರ್ಡಿಂಗ್ಸ್ ತುಳುಟ್ಟು ಕನ್ನಡ ಒಂಜಿ ಇವತ್ತನ ಕೃಷ್ಣಣ್ಣನ ಗುಡ್ ಮಾರ್ನಿಂಗ್ ಮೆಸೇಜ್ ಅತ್ತೆ ಒಂಜಿ ಭಾಷೆದ ಒಂಜಿ ಕೊಟೇಶನ್ ಬಾರ್ದು ಆರ ಒಂಜಿ ಬಾರಿ ಮಲ್ಲ ಸ್ಪೋರ್ಟ್ಸ್ ಚಾಂಪಿಯನ್ ಅಂತೂ ಒಂದಿಲ್ಲ ಮಾತಾಡ ಈ ತಾರೈ ಪಿರೆಪಿನ ಒಂಜಿ ಸ್ಪರ್ಧೆ ಅಡ್ಲ ಫಸ್ಟ್ ಪ್ರೈಸ್ ಬರ್ತಿನಾರ ಯಾರು ತೂತೆ ಭಾರಿ ಖುಷಿ ಆಗ್ತದೆ. ಕೃಷ್ಣಣ್ಣ ಇದು ಕಾರ್ಯದರ್ಶಿ ಚಾರ್ಟರ್ಸ್ ಕಾರ್ಯದರ್ಶಿ ಅಂತಾರೆ ಸತ್ಯಪ್ರಸಾದ್ ಅದನ್ನ ಜಾಸ್ತಿ ಪರಿಚಯ ಇದ್ದಿಂಕ್ ಆಂಡಲ ಖಂಡಿತವಾದಾರ ಎಡ್ಡೆ ಮಲ್ಪೇರನ್ನು ಗೊತ್ತುಂಡು ಬಟ್ ಈ ಕ್ಲಬ್ ಅಂತೂನಾಗ ಈ ಸದಸ್ಯರನ್ನು ಮಾತಾ ಈಗ ಸುಮಾರು ಜನ ಅಂತ ಗುರ್ತುಂಡು. ಮೂಲು ಸೂರ್ಯನಾರಾಯಣ ದೇವಸ್ಥಾನದ ಟ್ರಸ್ಟಿ ಅದನ್ನ ಆತ್ಮೀಯರು ಗಣೇಶ್ ಶೆಟ್ಟಿಯನ್ನ ನೋಟ್ರಿಗೆ ಏಪಲಯನ್ನ ಇಲ್ಲ ಬರೋಂತೇರು ಅಂಚನೆ ಕೆಲವು ಕಾಂಟ್ರಾಕ್ಟರ್ಸ್ನಾಗ ನೆಂತಿಯೇ ಎಂಕಿಲ ಬಾರಿ ಖುಷಿ ಒಂಜಿ ನೋಟ್ರಿದನ್ನದಲ್ಲ ಬರು ಒಂದು ಬಾರಿ ಆಸೆ ಉಂಟು ಎಂಕು ಎನ್ನ ತಿರ್ತ ಆಫೀಸ್ನ ತಿರ್ತ ಚಾವಡಿದಾರ ಎಲ್ಲರು ಹೋಟೆಲ್ ಓಡಿತ್ತಿಲ್ಲ ಸಂತೋಷರು ಅಂಚ ಬೇತೆ ಬೇತೆ ಹುದ್ದೆದ ಎಡ್ಡೆ ಜವಣಿಯರು ಸೆಲೆಕ್ಟ್ ಮಾಡ್ತದ್ದು ಕಿಲ್ಲೆ ಮಾತ ಲತಾ ಬೈದ್ಯರು ನಿಕ್ಲಿಗೆ ಅಭಿನಂದನೆ. ಥ್ಯಾಂಕ್ ಯು ಫಾರ್ ದ ಟೈಮ್ ಗಿವನ್ ಟು ಮೀ. ಅಂಚನೆ ನಮ್ಮ ಈ ಸರಿ ಬಾರಿ ಫಸ್ಟ್ ಟೈಮ್ ಈ ವೇದಿಕೆಯಲ್ಲಿ ಗವರ್ನರ್ ಉಪ್ಪನ ಸಭೆ ಫಸ್ಟ್ ಆರ ಮುಖ್ಯ ಅತಿಥಿ ಆದ ಉಪ್ಪನ ಒಂದೆಟ್ಟು ಮೂಜಿ ತ್ರಿಮೂರ್ತಿಲ್ಲ ಕುಲ್ಲೇರು ಸಂಜಿತ್ ಅವಡು ಮೆಲ್ವಿನವಡು ಅಕ್ಲಿಗೆ ಮಾತಾಡಗಳ ಸಂಪುಟ ಕಾರ್ಯದರ್ಶಿ ಅವರು ಖಜಾಂಜಿಯವರು ಮಾತಾಡಗಳೇ ಪಂಡ ಈತ ಸಮಯ ಅವಂತೀನಿ ಕ್ಲಬ್ ಇನ್ಸ್ಟಾಲೇಷನ್ಸ್ ಐಟಿ ವೇತನ ಇನ್ಸ್ಟಾಲೇಷನ್ ಆಫೀಸರ್ ಇರ್ತಾರೆ ಬಟ್ ಬಹುಶಃ ಗವರ್ನರ್ನ ಪ್ರಥಮ ಪ್ರೋಗ್ರಾಮ್ ಒಂದು ಇಂಚ ಮಾತಾಡಗಳ ನಿಕ್ಲಿಗೆ ಶುಭ ಅವಡೊಂದು ಕೆನ್ನ ಎರಡು ಪಾತ್ರ ಮುಗಿತು. ಶುಭ ಸಂಚನ ಮಾಡಲಿಕ್ಕಿದ್ದಾರೆ PDG ಆದಂತಹ ಲಯನ್ ದೇವದಾಸ್ ಭಂಡಾರಿ ಅವರು. ಈಗಾಗಲೇ ಕಲ್ಪವೃಕ್ಷದ ಬಗ್ಗೆ ಎಲ್ಲರೂ ಹೇಳಿದರು. ಕಲ್ಪವೃಕ್ಷ ಅಂದರೆ ಅದು ತ್ಯಾಗದ ಸಂಕೇತ, ಸಮರ್ಪಣೆಯ ಸಂಕೇತ. ಆ ಸಮರ್ಪಣಾ ಮನೋಭಾವಕ್ಕೆ ಇವತ್ತು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಮುನ್ನುಡಿಯನ್ನು ಬರೆದಿದ್ದಾರೆ ಲಯನ್ಸ್ ಕ್ಲಬ್ ಪಂಪ್ವೆಲ್ ಕಲ್ಪವೃಕ್ಷ ಕ್ಲಬ್. ಅದಕ್ಕೋಸ್ಕರ ಈ ಕ್ಲಬ್ಬಿನ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತೇನೆ.
ರಾಜೇಶ್ ಶೆಟ್ಟಿಯವರು ನನಗೆ ನನ್ನ ಬಂಧು ಮಾತ್ರ ಅಲ್ಲ, ನನ್ನ ಮನೆಯ ನೆರೆಕರೆ. ನಾವು ಹಿಂದೆ ತುಂಬ ಕಷ್ಟದಿಂದ ಮೇಲೆ ಬಂದವರು, ಸವಾಲುಗಳನ್ನು ಗೆದ್ದು ಬಂದವರು. ಹಾಗಾಗಿ ಕಷ್ಟ ಏನು, ಸವಾಲು ಏನು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಅರಿತಂಥ ಒಬ್ಬ ನಾಯಕ ಇದ್ದರೆ ಅದು ರಾಜೇಶ್ ಶೆಟ್ಟಿ. ಅದಕ್ಕಾಗಿ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೃಷ್ಣ ಶೆಟ್ಟಿಯವರ ಬಗ್ಗೆ ಅರುಣ್ ಶೆಟ್ಟಿಯವರು ಹೇಳಿದರು, ಖಂಡಿತ ಹೌದು. ಅವರು ಒಂದು ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಪ್ರತಿಯೊಬ್ಬರಿಗೂ ಆಪ್ತರಾಗ್ತಾ ಎಲ್ಲರಲ್ಲಿಯೂ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಂಥವರು. ಕೃಷ್ಣ ಶೆಟ್ಟಿಯವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಟ್ರೆಸರರ್ ಸತ್ಯಪ್ರಸಾದ್ ಶೆಟ್ಟಿಯವರು ಮತ್ತು ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸಿ, ಒಂದು ನಾಯಕರ ಗಣನವೇ ತುಂಬಿರ್ತಕ್ಕಂಥ ಈ ಸಂಸ್ಥೆ, ಬಹುಶಃ ನಾಯಕರುಗಳನ್ನು ಎಲ್ಲ ಒಂದುಗೂಡಿ ಮುಖ್ಯವಾಗಿ ಇಲ್ಲಿ ಗಮನದಲ್ಲಿಟ್ಟುಕೊಳ್ಬೇಕಾದ್ದು, ಈ ನಾಯಕರಿಗೆ ಇರ್ತಕ್ಕಂಥ ಕ್ಲಬ್ಬು ಈಗ ಸುದೃಢವಾಗಿ ನಮಗೆ ಕಾಣ್ತಾ ಇದೆ. ಅದು ಸುಸ್ಥಿರತೆಯನ್ನು ತಲುಪಬೇಕಿದ್ದರೆ ನಿಮ್ಮ ಸಂಘಟಿತ ಪ್ರಯತ್ನ ಅಗತ್ಯ ಇದೆ. ಹಾಗಾಗಿ ನಿಮ್ಮ ಸಂಘಟಿತ ಪ್ರಯತ್ನಕ್ಕೆ ನಿಮಗೆ ಬೆನ್ನೆಲುಬಾಗಿರ್ತಕ್ಕಂಥವರು ಕಾವೂರು ಕ್ಲಬ್ಬಿನವರು. ಖಂಡಿತವಾಗಿಯೂ ಕಾವೂರು ಕ್ಲಬ್ಬು ಕೂಡ ಅತ್ಯಂತ ಸೀನಿಯರ್ ಮೋಸ್ಟ್ ಕ್ಲಬ್ಬು. ಇದನ್ನು ಎಕ್ಸ್ಟೆನ್ಷನ್ ಚೇರ್ಮನ್ ಆಗಿ ನಮ್ಮ ಮೋಹನ್ ದಾಸ್ ಕಿಲ್ಲೆಯವರಿದ್ದಾರೆ. ಬಹುಶಃ ಎಲ್ಲರಿಗೂ ಆತ್ಮೀಯರು. ಎಲ್ಲ ರೀತಿಯಲ್ಲಿ ಈ ಕ್ಲಬ್ಬಿನ ಸರ್ವತೋಮುಖವಾದಂಥ ಒಂದು ಇದಕ್ಕೆ ಸ್ಥಿರತೆಗೆ ಶ್ರಮಿಸಿದವರು. ಹಾಗಾಗಿ ಅವರಿಗೂ ಕೂಡ ಅದೇ ರೀತಿ ಈಗ ಲೋಕೇಶ್ ಶೆಟ್ಟಿಯವರು ಹೇಳಿದರು, ನಾನು ವಲಯಾಧ್ಯಕ್ಷನಾಗಿ ನಿಮಗೂ ಕೂಡ ಜವಾಬ್ದಾರಿ ಇದೆ, ಒಂದು ವರ್ಷದಲ್ಲಿ ಅದನ್ನು ಚೆನ್ನಾಗಿ ಮಾಡ್ತೀರಿ ಅನ್ನೋಂಥ ನಂಬಿಕೆ ನನಗಿದೆ. ಈ ಕ್ಲಬ್ಬನ್ನು ಮುನ್ನಡೆಸ್ತಕ್ಕಂಥ ಕೆಲಸ ಕಾವೂರು ಕ್ಲಬ್ ಖಂಡಿತವಾಗಿಯೂ ಒಳ್ಳೆಯ ರೀತಿಯಲ್ಲಿ ಮಾಡ್ತದೆ ಅನ್ನುವಂಥದ್ದು ನಮ್ಮ ನಂಬಿಕೆ. ಅದನ್ನು ನೀವು ಮುಂದುವರಿಸ್ತೀರಿ ಅನ್ನುವಂಥ ನಂಬಿಕೆ ನಮಗಿದೆ. ಮಾತ್ರ ಅಲ್ಲ, ನಮ್ಮ ಗವರ್ನವರ ಒಂದು ಸ್ಲೋಗನ್ ಇದೆ, ಶೇರಿಂಗ್ ದ ಹ್ಯಾಪಿನೆಸ್. ಅಂದರೆ ಇವತ್ತು ಎಲ್ಲರ ಮುಖದಲ್ಲಿ ಒಂದು ಸಂತೃಪ್ತಿಯನ್ನು ಕಾಣ್ತಾ ಇದ್ದೇವೆ. ಕಾರಣ ಆ ಒಂದು ಖುಷಿ ಎಲ್ಲರ ಮುಖದಲ್ಲಿ ಕಾಣ್ತಾ ಇದೆ. ಅದು ಬಹುಶಃ ಆ ಒಂದು ಇದಕ್ಕೆ ಕಾಕತಾಳೀಯವೋ ಏನೋ ಅದು ಈಗ ಅನ್ವಯಿಸ್ತದೆ. ಹಾಗಾಗಿ ವಸಂತ್ ಕುಮಾರ್ ಶೆಟ್ಟಿಯವರು ಏನೇ ಮಾಡಿದರೂ ಕೂಡ ತುಂಬ ಚಿಂತನೆ ಮಾಡಿ ಕಾರ್ಯಕ್ರಮವನ್ನು ನಡೆಸ್ತಾರೆ. ಪ್ರತಿಯೊಂದಕ್ಕೂ ಕೂಡ ಒಂದು ರೀತಿಯ ದೂರಾಲೋಚನೆ ಇದೆ, ಫಾರ್ಸೈಟ್ನೆಸ್ ಅಂತ ಏನು ಹೇಳ್ತೇವೆ. ಅದೇ ರೀತಿಯಲ್ಲಿ ಅವರಲ್ಲಿ ಒಂದು ಕ್ಲಬ್ಬಿನ ಬಗ್ಗೆ ಆಗಲಿ, ಒಂದು ಸಂಸ್ಥೆ ಬಗ್ಗೆ ಆಗಲಿ ಅಕೌಂಟೇಬಿಲಿ ಅಂತ ಇದೆ, ಉತ್ತರದಾಯಿತ್ವ ಅಂತ ಇದೆ. ಆ ಉತ್ತರದಾಯಿತ್ವಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಆ ಮೂಲಕ ಈ ಜಿಲ್ಲೆಯನ್ನು ಒಂದು ಟೀಮ್ ವರ್ಕ್ ಆಗಿ ತೆಗೆದುಕೊಂಡು ಹೋಗುವಲ್ಲಿ ಇಲ್ಲಿ ನಮ್ಮ ಫಸ್ಟ್ VDG ಸಂಜಿತ್ ಕುಮಾರ್ ಅವರಿದ್ದಾರೆ. ಅವರು ಆಲೋಚನೆ ಮಾಡ್ತಾ ಇದ್ದಾರೆ, ಬರುವ ವರ್ಷ ನಾನು ಎಲ್ಲಿ ಮಾಡ್ಬೋದು ಕ್ಲಬ್ ಅಂತ, ಜಾಗ ಎಲ್ಲಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮೆಲ್ವಿನ್ರವರಿದ್ದಾರೆ, ಅವರು ಕೂಡ ಒಬ್ಬ ಲೆಕ್ಚರ್ ಆಗಿ ಎಲ್ಲ ರೀತಿಯಲ್ಲಿ ಈ ಕ್ಲಬ್ಬಿಗೆ, ಈ ಜಿಲ್ಲೆಗೆ ಒಂದು ಸಂಪನ್ಮೂಲತೆಯನ್ನು ತಂದು ಕೊಡ್ತಕ್ಕಂಥ ಒಂದು ಸಾಮರ್ಥ್ಯ ಈ ಟೀಮಿಗಿದೆ. ಹಾಗಾಗಿ ಈ ಟೀಮನ್ನು ಸರಿಯಾದ ಸಮರ್ಪಕವಾದಂಥ ರೀತಿಯಲ್ಲಿ ನಮ್ಮ ಜಿಲ್ಲಾ ಗವರ್ನರ್ ಅವರು ಮುಂದುವರಿಸ್ತಾ ಇದ್ದಾರೆ, ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ವಸಂತ್ ಕುಮಾರ್ ಶೆಟ್ಟಿ ದಂಪತಿಗಳಿಗೆ ನನ್ನ ವಿಶೇಷವಾದಂಥ ನಮನಗಳನ್ನು ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ಕಲ್ಪವೃಕ್ಷ ಈಗಾಗಲೇ ಎಲ್ಲರೂ ಹೇಳಿದ್ದಾರೆ. ಹಾಗಾಗಿ ಆ ಕಲ್ಪವೃಕ್ಷ ಹೇಗೆ ಒಂದು ರೀತಿಯ ಎಲ್ಲ ರೀತಿಯ, ಅಂದರೆ ಅದು ಯಾರಿಗೂ ಬೇಡವಾದಂಥ ವಸ್ತು ಅಲ್ಲ, ಪ್ರತಿಯೊಬ್ಬರಿಗೂ ಬೇಕಾದ. ಹಾಗಾಗಿ ಈ ಕ್ಲಬ್ಬು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಜಿಲ್ಲೆಗೆ, ಕ್ಲಬ್ಬಿಗೆ ಮತ್ತು ಸಮಾಜಕ್ಕೆ ಒಂದು ಅನಿವಾರ್ಯವಾದಂಥ ಕ್ಲಬ್ ಆಗಲಿ ಅನ್ನುವಂಥ ಆಶಯದೊಂದಿಗೆ ನಿಮಗೆಲ್ಲರಿಗೂ ವಂದಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ. ಮಗು ಜನನವಾದಾಗ ನಮ್ಮ ಮನೆಯಲ್ಲಿ ಸಂಭ್ರಮ ಎಲ್ಲರ ಮನೆಯಲ್ಲಿ ಆಗ್ತಾಯಿದೆ. ಹಾಗೆಯೇ ಇವತ್ತೊಂದು 101ನೇ ಮಗುವಿನ ಜನನವಾಗಿದೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಇಲ್ಲಿ ಜನಸಂಖ್ಯೆಯಲ್ಲಿ ನಮಗೆ ನಿರ್ಬಂಧವಿಲ್ಲ, ಏನು ತೊಂದರೆ ಇಲ್ಲ. ಹಾಗೆ ಇಂಥ ಒಂದು ಕ್ಲಬ್ ಇವತ್ತು ನಮಗೆ ನಿಜವಾಗಿ ಸಂತೋಷವಾಗಿದೆ. ಮಾತ್ರವಲ್ಲ, ಇಲ್ಲಿ ನಮ್ಮ ಇತರರ ಹಿರಿಯರ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಹೊಸ ಒಂದು ಕ್ಲಬ್ ಅದನ್ನು ಮುಂದುವರಿಸಿಕೊಂಡು ಹೋಗುವ ಒಂದು ಜವಾಬ್ದಾರಿ ನಮ್ಮ ಎಲ್ಲರ ಮೇಲೆ ಇದೆ. ಅಂಕಿಅಂಶಗಳ ಪ್ರಕಾರ ಲಯನ್ಸ್ ಅಥವಾ ಯಾವುದೇ ಸಂಸ್ಥೆಗಳಲ್ಲಿ ಹೊಸ ಸದಸ್ಯರನ್ನು ಕಡಿಮೆ ಪಕ್ಷ ಒಂದು 3 ವರ್ಷ ಆದರೂ ನೋಡುವಂಥ ಜವಾಬ್ದಾರಿ ಹಿರಿಯ ಸದಸ್ಯರ ಮೇಲೆ ನಮ್ಮ ಮೇಲೆ ಇದೆ. ಯಾಕೆಂದರೆ ಒಂದು ಸರ್ತಿ ಅವರು ಆ ಸಂಸ್ಥೆಗೆ ಹೊಂದಿಕೊಂಡು ಹೋದ ನಂತರ ಅವರು ಮತ್ತೆ ಆ ಸಂಸ್ಥೆಯನ್ನು ಖಂಡಿತ ಬಿಡುವುದಿಲ್ಲ. ಇದನ್ನು ಬಹುಶಃ ನಿಮ್ಮ PhD ಸೆಮಿನಾರ್ನಲ್ಲಿ ಕೂಡ ನಿಮಗೆ ಹೇಳಿರ್ಬೋದು. ಇಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಗಲಿಕ್ಕೆ ಕಾರಣರಾದ ಲಯನ್ಸ್ ಸಂಸ್ಥೆ
ಕಾವೂರು ಇದರ ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ಮೋಹನ್ ದಾಸ್ ಕಿಲ್ಲೆ ಅವರಿಗೆ ಮತ್ತು GMT ಕೋಆರ್ಡಿನೇಟರ್ ಕದ್ರಿ ಹಿಲ್ಸ್ ಅವರ ಪ್ರವೀಣ್ ಶೆಟ್ಟಿ ಅವರು, ಲಯನ್ಸ್ ಕ್ಲಬ್ ಮಿಲಾಗ್ರಿಸ್ನ ಶಶಿಧರ್ ಮಾರ್ಲರ್ ಅವರು, ಮತ್ತು ಎಲ್ಲರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಿಮಗೂ ಕೂಡ ಒಂದು ಕಿವಿ ಮಾತು, ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಇದನ್ನು ಹೇಳಿ ಹೊಸ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 2 ಮಾತು ಮುಗಿಸ್ತೇನೆ. ಪಂಪ್ವೆಲ್ ಕಲ್ಪವೃಕ್ಷ ಅಂತ ಹೆಸರಿಟ್ಟದ್ದಕ್ಕೆ ನಾವು ಸಜೆಷನ್ ಮಾಡುವಾಗ ಈ ಅರವಿಂದ ಶೆಣೆಯವರು ಕಲ್ಪವೃಕ್ಷ ಇಡ್ಲೆ ದೀಲೆ ರಾಜೇಶ್ ಎಂದು ಬಣ್ಣಾರೆ ಅರವಿಂದ ಶೆಣೆಯವರು ಅವರಿಗೆಲ್ಲರೂ ಜೋರಾಗಿ ಚಪ್ಪಾಳೆ ಇಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಅನಿಲ್ ಅವರು ವೇದಿಕೆ ಬರಬೇಕಂತ ಕೇಳಿಕೊಳ್ತಿದ್ದೆ. ನಾವು ಅವರನ್ನು ಸನ್ಮಾನಿಸುವಾಗ ಈ ಕಲ್ಪವೃಕ್ಷವನ್ನು ಇಬ್ಬರೇ ಸನ್ಮಾನಿತರಿಗೆ ಕೊಡಲಿಕ್ಕೆ ನಾವು ಮರೆತು ಹೋಗಿದೆ. ದಯವಿಟ್ಟು ಅವರು ವೇದಿಕೆಗೆ ಬಂದು ಕಲ್ಪವೃಕ್ಷವನ್ನು ತಗೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಕಲ್ಪವೃಕ್ಷ ಸಂಸ್ಥೆಯ ಸವಿ ನೆನಪಿಗಾಗಿ ನಿಮಗೊಂದು ಕಲ್ಪವೃಕ್ಷ ಲಾಲ್ರವರು ಕೂಡ ಕಲ್ಪವೃಕ್ಷವನ್ನು ಅಧ್ಯಕ್ಷರಿಂದ ಸ್ವೀಕರಿಸ್ತಿದ್ದಾರೆ. ರಾಜ್ಯಪಾಲ ದಂಪತಿಗಳು ಅಧ್ಯಕ್ಷರಿಂದ ಕಲ್ಪವೃಕ್ಷವನ್ನು ಸ್ವೀಕರಿಸ್ತಿದ್ದಾರೆ. ಹಾಗೆ ಪ್ರಥಮ ಉಪರಾಜ್ಯಪಾಲರಾದಂತಹ ಸಂದೀಪ್ ಶೆಟ್ಟಿ ಅವರಿಗೆ ನೂತನ ಪದಾಧಿಕಾರಿಗಳು ಈ ಒಂದು ಕಲ್ಪವೃಕ್ಷವನ್ನು ನೀಡ್ತಾ ಇದ್ದಾರೆ. ಹಾಗೆ ಸವಿ ನೆನಪಿಗಾಗಿ ಕಲ್ಪವೃಕ್ಷದ ಕೊಡುಗೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಇದರ 101ನೇ ಕ್ಲಬ್ ಆಗಿ ಇವತ್ತು ಉದ್ಘಾಟನೆಗೊಂಡಿರುವಂತಹ ಪಂಪ್ವೆಲ್ ಕಲ್ಪವೃಕ್ಷ ಈ ಕ್ಲಬ್ಬಿನ ಅಧ್ಯಕ್ಷರಾಗಿ ಈ ಕ್ಲಬ್ಬನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ವಹಿಸಿದಂಥ ನಮ್ಮ ಆತ್ಮೀಯರು ಹಾಗೂ ನಮ್ಮ ಒಡನಾಡಿಯಾದಂಥ ರಾಜೇಶ್ ಇವರಿಗೆ ನಾವು ಒಂದು ಸಲ, ಅದಕ್ಕಿಂತ ಮುಂಚೆ ಒಂದು ಸಲ ಲಾಸ್ಟ್ ಇಯರ್ ನಾವು LPL ಕ್ರಿಕೆಟ್ ಆದ ನಂತರ ಸುಮ್ಮನೆ ಮಾತಾಡ್ತಾ ಇರುವಾಗ ಶಶಿಧರಣ್ಣ, ಮೋಹನ್ ದಾಸ್ ಕಿಲ್ಲೆ ಅವರು ಮತ್ತು ಲೋಕೇಶ್ ಅಣ್ಣ ಹೇಳಿದ್ರು, ಇನ್ನೂ ಇದನ್ನು ನಿಲ್ಲಿಸೋದು ಬೇಡ, ಏನಾದರೂ ಮುಂದುವರಿಸುವ ಅಂತೇಳಿ, ಸ್ಪೋರ್ಟ್ಸನ್ನು ಮುಂದುವರಿಸುವ, ಏನಾದರೂ ಮುಂದುವರಿಸುವ ಅಂತ ಹೇಳುವಾಗ ನಾವು ಅಲ್ಲೊಂದು ಕಡೆ ಶಟ್ಲ್ ಆಡುವ ಅಂತ ಹೇಳಿದೆ. ಅದಕ್ಕೆ ನಮ್ಮ ಆವಾಗ ವಸಂತನ್ನು ನಮ್ಮ ಜೊತೆ ಕೈ ಜೋಡಿಸಿದರು. BM ಸ್ಕೂಲಲ್ಲಿ ಶಟ್ಲ್ ಆಡ್ತಾ ಇರುವಾಗ ಹೀಗೆ ಸುಮ್ಮನೆ ಹೇಳಿದರು, ನೆಕ್ಸ್ಟ್ ಕೊಂಚ ಕ್ಲಬ್ ಆವಡೆಂಗ್ಲೇಗ ಅಂತ. ಅದಕ್ಕೆ ವಸಂತನ್ನ ಹೇಳಿದರು, ಶಶಿಧರ ನೀರಿನ ಜವಾಬ್ದಾರಿಗೆ ತೊಲ್ಲೆ ಅಂತ ಸುಮ್ಮನೆ. ಆವಾಗ ನನ್ನ ಹತ್ರ ಹೇಳಿದರು, ತುಲಿರೆ ಕೊಂಚ ಇತ್ತಿನ ಕಾಂಟ್ಯಾಕ್ಟ್ ನಂಗೆ ರೆಡಿ ಮಲ್ಪಲೆ ಅಂತ. ಏನು ತುಳು ಟೈಪ್ ಅಂತ ಪಾತಿರುವೆ ಅಂಚ ಎಂಗ್ಲು ಪಾತಿರ್ದು ಒಂದಿನ ರಾಜೇಶ್ವರಿ ಎಂಗ್ಲಿಗೆ ಐದು ಬೆರೀಕ್ ರಾಜೇಶ್ವರಿ ಕಂಕನಾಟ್ಟು ಪಾತೆರ್ನ ಬಂದಿರು, ಕೃಷ್ಣ ನಮ್ಮೊಂದು ಕ್ಲಬ್ ಮಲ್ತು ನೆಂಚ, ನಮ್ಮೊಂದು ಮಾತೆಲ್ಲ ಸೇರಿದು ಸಮಾನ ಮನಸ್ಕರು ಸೇರಿದು ಕ್ಲಬ್ ಮಲ್ತು ನೆಂಚ ಅಂಚ ಆ ಒಂದು ಅದು ಕ್ಲಬ್ ಮಲ್ಪುಗ ಅಂತ ಬಂದು ಅಡೆಗೆ ಉಂದು ದಿತ್ತಿಂದು 5 ರೂಪಾಯಿ ವಿಷಯ ಅನ್ ಪೋತು ಅಂಚೆ ನಿತ್ತಿಂದು. ಮೂರನೇ ಸಡನ್ ಅದು ರಾಜೇಶ್ವರಿ ಬಂದಿರು, ನಮ್ಮೊಂದು ಆನೆ ಪಾತಿರದ ವಿಷಯ ನಮ್ಮ ಪಾತಿರಂಡು ಬಲೆ ಪ್ರವೀಣರ್ನ ಆಫೀಸ್ ಬಲೆ ಅಂಚೆ ಪ್ರವೀಣರ್ನ ಆಫೀಸ್ ಒಂಜಿ ಗಂಟೆ ಕುಲ್ಲುದು ನೆತ್ತ ಬಗ್ಗೆ ಚರ್ಚೆ ಆದು ಹೊಸ ಕ್ಲಬ್ ಮಲ್ಪುಗ 30 ಜನ ಮೆಂಬರ್ ನಕ್ಲಂಡ್ರೆ ರೆಡಿ ಮಲ್ತ ಆ ಕಡೆ ಪೋಯಿ ನಮ್ಮ ಕಿಲ್ಲೇರು ನಮ್ಮ ಒಟ್ಟಿಗೆ ಪಂಡ ಎಂಗ್ಲೊಂಜಿ ಊರ್ದ ಒವೇ ಒಂಜಿ ಪ್ರೋಗ್ರಾಮ್ ಹಾಕೊಂಡ ಆಟ ನೇಮ ಕೋಲ ಮದಿಮೆ ಎಂಚಿನ ಎತ್ತನಲ್ಲ ಹೆಂಗೆ ಒಟ್ಟು ಹಾಪಿನ ಜನಕ್ಲು ಪೂರ 30 ಜನಲ್ಲ ಏಪಲ ಮೋನ ದೂಪಿನಕ್ಲು ಅಂಚ ಅವಳು ಪೋದನ್ನ ಪೆಟ್ಟು ಮಾಡ ಇರತ್ತಂದು ಹೆಂಗ್ಲು ಅವಳೊಂಜಿತ್ತು ಪೋಡಿಗೆತ್ತೀನಿ ಪಕ್ಕ ನಮ್ಮ ಮಾತಾಡ್ಲೊಲ್ಲ ಕಡೆ ನೆಕ್ಲೆತ್ತು ನೆಂಚ ಅಂಡ ನಮ್ಮ ಸಂಘಟನೆ ಲಯನ್ಸ್ ಕ್ಲಬ್ ಪಂಡ ದೇಯೋದ್ದೇಶಕ್ಲೆ ಗೊತ್ತಾಂಡ ನಂಗೆ ಅನುಮತಿ ಕೊರುವೇರು ಪಂಡ ಉದ್ದೇಶದ ಇದು ಸುರು ಎಂಗ್ಲು ಪಿದಾಡಿಯ 30 ಇಲ್ಲಡೆ ಪೋತ ಒಂಜಿ ಇಲ್ಲಾಡು ಎಂಗ್ಲೆ ಬೊರ್ಚಿ ಎಂಗ್ಲು ಸೇರು ನಿಕ್ಲುಲ್ಲ ರಥ ಆಯ್ತು ಎಂಚಿನ ಎತ್ತಲು ಎಂಗ್ಲುಲ್ಲ ನಿಕ್ಲೊಟ್ಟಿಗೆ ಎಂಕ್ಲುಲ್ಲ ಇಂದು ಎಂಕ್ಲೆಗೆ ಎಂಕ್ಲ ಮೆಂಬರ್ ನಕ್ಲ ಸಪೋರ್ಟ್ ಇದ್ದೀನಿ. ಫಸ್ಟ್ ಎಂಕ್ಲು ಕ್ಲಬ್ಬು ಉದಿಪನಾಯರ ಕಾರಣಂದು ಈತ ಮಾತ ಸದಸ್ಯರುಗಳನ್ನು ಸುರೂಕಾದು ಅಕ್ಲನ್ನು ಅಭಿನಂದಿಸದೆ ಈ ಕ್ಲಬ್ ಇನ್ನು ಉದ್ಘಾಟನೆ ನಿಕ್ಲ ಮಾತೆರ್ನ ಕೈ ಸಹಾಯ ಉಂಡು ಪಂಡ್ಯಾನು ನಿಕ್ಲನ್ನು ಕೊಡೋರ ಅಭಿನಂದಿಸೋದಿಲ್ಲ. ಅಂಚನೆ
ಪ್ರವೀಣರ್ನ ಆಫೀಸ್ಡ್ ಮಸ್ತ್ ಮೀಟಿಂಗ್ ಆತೀನಿ ನೆತ್ತ ಬಗ್ಗೆ ಪ್ರವೀಣರ್ ಎಂಕ್ಲು ಪುರ ಕುಲ್ಲುದು ಮೋಹನ್ ದಾಸನ್ನೇ ಬುಕ್ಕ ರಾಜೇಶ್ವರ್ಲಿ ಮಸ್ತ್ ಮೀಟಿಂಗ್ ಆತೀನಿ ಆ ಮೀಟಿಂಗ್ ಅಧ್ಯಕ್ಷರ ನಿಂದು ಅವು ಏರೆಗ್ಲ ಕ್ಲಬ್ ಒಂಜಾಂಡ ಅಧ್ಯಕ್ಷ ಇರಲ್ಲ ಅವು ಸುರು ಜೈದಿನ ರಾಜೇಶ್ವರ ಅಂದ್ರೆ ಡೀರೆ ಆವಡು ಒಂದು ಅರೆಗೊಂದು ಈ ಸರ್ತಿ ಕೂಡ ಒಂದು ಜವಾಬ್ದಾರಿ ಇತ್ತು ಎಂಗ್ಲನ್ನ ಜಪ್ಪಿನ ಮೊಗರು ಬಂಟ ಸಂಗಡಿ ಸರಿತ ಅಧ್ಯಕ್ಷ ಆಪಿನ ಜವಾಬ್ದಾರಿ ಇತ್ತು ಈ ಅಧ್ಯಕ್ಷ ಮೂಲು ಆರೆನೆಂಕ್ಲು ಆಲೆ ಪನ್ನೆಕ್ ಅಲ್ತ ಅಧ್ಯಕ್ಷ ತೆರೆನೆಂಗ್ಲನ್ನ ಕೋಶಾಧಿಕಾರಿ ಅರೆ ಕೊರದು ಬುಡ್ದು ಕೊಡ್ತೇವೆ ಸತ್ಯಪ್ರಸಾದ್ ಅಂತ ಅಧ್ಯಕ್ಷರಾಯರು ಬಂಟರ ಸಂಘ ಜಪ್ಪದ ಮೇಯರ್ ನಮ್ಮ ಪಂಪುವೆಲ್ ಕಲ್ಪವೃಕ್ಷದ ಅಧ್ಯಕ್ಷರಾಯರು ಇಂದು ವಾರನ ಉದಾತ್ತ ಗುಣ ದಯಪಂಡ ಒಂಜಿ ಪ್ರತಿಷ್ಠಿತ ಬಂಟರ ಸಂಘದ ಅಧ್ಯಕ್ಷಾಪಿನ ಚಾನ್ಸ್ನ ಬುರ್ದು ಈ ಲಯನ್ಸ್ಗೋಸ್ಕರ ನೆಕ್ ಬತ್ತು ಮೂಲು ಅಧ್ಯಕ್ಷರು ನನಲ ಅವಕಾಶ ಅರೆಗೆ ಬಂಟರ ಸಂಘ ತಿಕ್ಕಡು ಉಂಡು ಬಂದೆ ನಾನು ನೆನತೊಂದು ಅರೆಗೆ ಇನ್ನಿತ ಈ ಕಾರ್ಯಕ್ರಮವನ್ನು ಪೊರ್ಲು ಮಲ್ತಿ ಕೊರನೆಕ್ ಅಭಿನಂದಿಸೋದಿಲ್ಲ ಅಂಚನೆ ವಂದನಾರ್ಪಣೆ ಕೊರಂದಿಲ್ಲ ಅಂಚನೆ ನಮ್ಮ ಪ್ರಥಮ ಪ್ರಜೆ ವಸಂತನ್ನಡು ಸುರೂಕು ಪಾತ್ರೆ ಪೋಡಿಯೋ ನಿತ್ತಲಿ ಅರೆ ಪಾತ್ರೆನಿಗೆ ಪಾತ್ರೆ ಹೆಚ್ಚ ಪಾತ್ರೆ ಹೆಚ್ಚೇರಿ ಅವಳ ಲೆತ್ತದ ಪಾತ್ರೆನ ಪಲ್ಲೆ ಆರ್ನ ಎಂಜಿನ ವಿಷಯ ಉಂಟು ಐದು ಬುಕ್ಕ ಜಾಸ್ತಿ ಇದಲ್ಲ ಎಂಕ್ಲೊಂಚೂರು ಕುಸಾಲ ಪಾತ್ರೆ ಜಾಸ್ತಿ ಐಕ್ಗೆ ಅವಕಾಶ ಹಿಂಗೆ ತಿಕ್ಕೊಂಡೆ ಜನ ಅವನಿತ್ತಾನೆ ಆಂಡ ಆರ್ನ ಒಟ್ಟಿಗೆ ಗೊಬ್ಬುನಾಗ ಇಂಚ ಪಾತ್ರೆನ ಬುಕ್ಕ ಗೊತ್ತಾಂಡ ವಸಂತನ್ನೇ ತುಯ್ಯರೆ ಮಾತ್ರ ಇಂಚ ಆರ್ನ ಆತ್ಮೀಯತೆ ಒಡನಾಟಡು ಭಾರಿ ಆರೊಂಜಿ ಲೆಜೆಂಡ್ ಮನಲ್ಲಿ ಎನ್ನಲೆಕ್ಕೊಡು ಪರ್ಟಿಕ್ಯುಲರ್ ಆರ್ನ ಒಂಜಿ ಟೈಮ್ ಸೆನ್ಸ್ ಒಂಜಿ ವಿಷಯದ ಬಗ್ಗೆ ಆರ್ನ ವ್ಯವಸ್ಥೆ ಅವು ಇಂಚನೆ ಆವಡ ಇಂಚನೆ ಆವಡ ಐಟ್ ದಾಲ ಚೇಂಜಸ್ ಇಚ್ಚಿ ಎಂಕ್ಲೆಗ ಒಂಜಿ ಪುಣ್ಯ ಮೇರ್ನ ಟೈಮ್ ಉಂಡು ಈ ಕ್ಲಬ್ ಎಂಕ್ಲು ಚಾರ್ಟರ್ ಮೆಂಬರ್ ಇಂದು ಪೂರ ಎಂಕ್ಲೆ ಗೊತ್ತಿದ್ದಾನೆ ಇಂದು ಎಂಕ್ಲೆ ಗೊತ್ತಾಯ್ನ ಪೂರನಿ ಮಂಗಲ್ದೇವ್ಡು ಎಲ್ಲಿಯ ಬಿಒಡಿ ಎಲ್ಲಿಯ ವಿಷಯನ ಕ್ಲಬ್ ಯಾನ್ ರಿಸೈನ್ ಮಲ್ಪ ಅಂಡ ಯಾನಾದ ಮಲ್ತಿನ ಹತ್ತಂದು ಏನನ್ನು ಒಂಜಿ ಒತ್ತ ರಾಜೇಶ್ ಅಂತ ಬಂದರೆ ಯಾನ್ ಅಧ್ಯಕ್ಷ ಉಂಡು ಇರು ಸೆಕ್ರೆಟರಿ ಆವಡು ಆವಡು ಅಂಚಂಡ ಮಾತ್ರ ಯಾನ್ ಅಧ್ಯಕ್ಷ ಆಪಿನ ಅಂಚೆನ ಅಧ್ಯಕ್ಷ ಅವರು ಸೆಕ್ರೆಟರಿ ಯಾರು ಒತ್ತೋನಿ ಅಲ್ಪ ಪಂಡಿರು ಚಾರ್ಟರ್ಡ್ ಮೆಂಬರ್ ಅಪ್ನಕ್ಲೆ ಭಾರಿ ಒಂಜಿ ಗೌರವ ಉಂಟು ನಿಖಿಲ್ನ ಫೋಟೋ ಕೇಪಲ ಮಾಲೆ ಬೂರ್ನು ಉಂಡು ಅಂಚ ಯಾನು ಒತ್ತೊಂದು ಬರ್ತೀನಿ ಅಂಚ ಎಂಕ್ಲೆಗೆ ಆ ಸಂತ ನನ್ನ ಅವಧಿಡಿ ಎಂಕ್ಲೆಗೆ ಈ ಒಂದು ಕ್ಲಬ್ಬು ಮಲ್ಪರ ಅವಕಾಶ ಕೊರ್ನ ಚಿನ್ನ ವಸಂತನಗ್ಲ ಯಾನು ಮಾತೇರ್ನ ಕಲ್ಪವೃಕ್ಷ ಪಂಪಲ್ದ ಪರವಾದ ವಂದನಾರ್ಪಣೆ ಕೊರದಲ್ಲೇ ಅಂಚನೆ ನಮ್ಮ ದಿವ್ಯಕ್ಕ ಆರು ಬಾರಿ ಸೌಮ್ಯವಾದಲ್ಲೇ ಆರ್ನ ಡಿಗ್ರಿ ತುಂಡ ಆರು ಮೂಲಿಪ್ಪಾಯರು ಅಂಚ ಆರ ತರಟಿ ಕೊಡ್ತೀನಿ ಆಂಡ ಒಂಜಿ ಚೂರು ಗೊತ್ತು ಮಲ್ಪಿಜೇರಿ ಅವು ವಸಂತನಾಗ ಪ್ರತಿಪ್ರವಾದ ಆರುಲೇರಿ ಅಂಚಿನ ದಿವ್ಯಕ್ಕಗ್ಲೆ ಆನ ವಂದಿಸ ಒಂದಲ್ಲೇ ಒಕ್ಕ ನಮ್ಮ ಪ್ರಥಮ ವಿ ಡಿ ಜಿ ಸಂಜಿತನ್ನೆಲ್ಲ ಭಾರಿ ಆತ್ಮೀಯತೆ ಭಾರಿ ನಂಗೆ ಸಪೋರ್ಟ್ ಮಾಡ್ತೀರಿ ಬರ್ಪಿ ಸರ್ತಿಗೆ ಒಂಜಿ ಆಫರ್ ಕೊಡ್ತೀರಿ ಅವು ಬುಕ್ಕ ತೂಕದ ಅಂತಂದು ಅಂಡ ಇರ್ನ ಪಿರಾವಡಿ ಎಂಕ್ಲು ಉಲ್ಲ ಕಲ್ಪವೃಕ್ಷ ಪಂಪುವೆಲ್ಲನು ಎನ್ನ ಕ್ಲಬ್ ಪಂಡ್ಯ ನಡಪಾವೆ ಬಣ್ಣ ಎಂಕ್ಲೆಗೆ ನುಡಿ ಕೊಡ್ತೀರಿ ಅರೆಗೆ ಎಂಗ್ಲ ಮಾತೇನ ಕಲ್ಪವೃಕ್ಷ ಪಂಪುವೆಲ್ದ ಪರವಾದ ಮತ್ತು ಕಾವೂರ್ದ ಪರವಾದಿ ಆ ನಕ್ಲೆಗೆ ವಂದಿಸ ಒಂದಿಲ್ಲ ಅಂಜನೆ ನಮ್ಮ ಮೆಲ್ವಿನ್ರಿ ಮೇರಿನ ಯಾನು ಸುಮಾರು ಸರ್ತಿ ಇನ್ಸ್ಟಾಲೇಷನ್ ತಗೊಂದಿಲ್ಲ ಈತು ಶೋಕು ಈತು ಫಾಸ್ಟ್ ಮಲ್ಪರ ಅಪ್ಪ ನಿಂಗೆ ಗೊತ್ತಿದ್ದಾನೆ ಆತು ಶೋಕುಡು ಒರಿ ಯಾನು ಅವು ಏರೇನು ಎತ್ತೆತ್ತು ಪುಗಾಡು ಆತ ಪುಗಾರ್ದೆ ಅದು ಕಂಪ್ಲೀಟ್ ಮಾಡ್ತೀನಿ ಅಂಡ ಆ ಟೈಮ್ ಗೊತ್ತಂದ್ರೆ ಎಲ್ಲಿಯ ಟೈಮು ಅವು ವಸಂತನ ನೈಟ್ ಒಂಜಿ ಫಸ್ಟಿಗೆ ರಿಸ್ಟ್ರಿಕ್ಷನ್ ಉಂಟು ಈತ ಟೈಮ್ ಮುಗಿಪೋಡುಂದು ಭಾರಿ ಶೋಕುಡು ಮಾತ ಕ್ಲಬ್ಲೇನು ಇನ್ಸ್ಟಾಲೇಷನ್ ಮಾಡಿದ ಮೆಲ್ವಿನ್ ಮೇರೆಗ್ಲ ನಮ್ಮ ಕಲ್ಪವೃಕ್ಷದ ಪರವಾಗಿ ಒಂದನ್ನು ಸಲ್ಲಿಸೋದಿಲ್ಲ ಬಕ್ಕ ನಮ್ಮ ಕ್ಲಬ್ದ ಗೈಡಿಂಗ್ ಲಯನ್ ಅಂಚನೆ ಡಿಸ್ಟ್ರಿಕ್ಟ್ದ ಸೆಕ್ರೆಟರಿ ಆಯ್ನ ಅಂಚಿನ ಶಶಿಧರ್ ಮಾರ್ಲೇರು ಮೇರು ಎಂಕ್ಲ ಆತ್ಮೀಯರು ಎಂಕ್ ಎಲ್ ಪಿ ಅಲ್ದ ಟೈಮ್ಡು ಬೇರೆ ಸಹಾಯ ಕೊರ್ನಕ್ಲು ಮೇರು ಲೋಕೇಶನ್ನೇ ಬೊಕ್ಕ ಪ್ರವೀಣನ್ನೇ ಮಸ್ತ್ ಜನ ಲೇರು ಅಂಡ್ ಮುಕ್ಕುಲ್ 2 ಜನ ಒಂದು 12 ಗಂಟೆ ರಾತ್ರಿ ಕ್ಲಕ್ಲ ಆಫೀಸಿಗೆ ಹೋದ ಕೆಲವು ಪೇಪರ್ಸ್ ಪೂರ ಹೊಡಿತೀನಿ ರಾತ್ರಿ ಓಪನ್ ಮಲ್ತೆಂಕ್ ಸಹಾಯ ಮಲ್ತೀನಿ ಅಂಚ ಮುಕ್ಳು ಏಪೋಗ್ಲ ಮುಕ್ಕಳು ಧೈರ್ಯೋಡು ಎಂಕ್ಲು ಲೆಕ್ಕ ಬೈದಿನಿತ್ತೆ ಉಳ್ಳೇರು ಬಣ್ಣ ಧೈರ್ಯೋಡು ಮುಕ್ಳೆಗ್ಲ ಯಾನು ಶಶಿಧರನ್ನಗ್ಲ ಕಲ್ಪವೃಕ್ಷದ ಪರವಾದ ವಂದನೆ ಸಲ್ಲಿಸೋದಿಲ್ಲ ಅಂಜನೆ ಶ್ರೀನಿವಾಸನ್ನೇ ಅರೆನ್ನು ಮಸ್ತ್ ಸಮಯದಲ್ಲಿ ತೂವೊಂದಿಲ್ಲ ಭಾರಿ ಆ್ಯಕ್ಟಿವ್ ಆರ್ನಂಜಿ ಬಿ ಸಿ ರೋಡ್ ಒಂಜಿ ಕಾರ್ಯಕ್ರಮ ಒಂದು ಎಡ್ಡೆ ಕಾರ್ಯಕ್ರಮ ಅಂಚಿತ್ನಾರ ಈ ಸರ್ತಿ ನಮ್ಮ ಟ್ರೆಸರ್ ಆದುಲ್ಲೇರು ಅರೆಗ್ಲ ಯಾನು ನಮ್ಮ ಲಯನ್ಸ್ ಕಲ್ಪವೃಕ್ಷ ಪಂಪಲ್ದ ಪರವಾದ ವಂದಿಸ ಒಂದಿಲ್ಲ ನಮ್ಮ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಕೋಆರ್ಡಿನೇಟರ್ ಆಯ್ನ ದಾಮೋದರ್ ಬಿ ಅಮುಲ್ಲೇರು ಬೈಜೇರು ಆರು ಬರುಡಿತೀನಿ ಬೈಜೇರು ಅಂಚನೆ ಡಿ ಜಿ ಕೋಆರ್ಡಿನೇಟರ್ ಆಯ್ನ ಮೊಯ್ದೀನ್ ಕುಂಜಿ ಮೇರೆಗ್ಲ ಯಾನು ನಮ್ಮ ಕಲ್ಪವೃಕ್ಷದ ಪರವಾದ ವಂದಿಸ ಒಂದಿಲ್ಲ ಅಂಚನೆ ನಮ್ಮ ಡಿಸ್ಟ್ರಿಕ್ಟ್ ಪಿ ಆರ್ ಒ ಜಯರಾಮ್ ದೇರಪ್ಪಾಜಿ ನಮ್ಮ ಮೇರೆಗ್ಲ ನಮ್ಮ ಕಲ್ಪವೃಕ್ಷ ಲಯನ್ಸ್ ಕ್ಲಬ್ ಕಲ್ಪವೃಕ್ಷ ಪಂಪಲ್ದ ಪರವಾದಿ ನಾನು ವಂದಿಸ ಒಂದಿಲ್ಲ ಅಂಚನೆ ಕುಡಂಜಿ ಎಂಕ್ಲನ ಆತ್ಮೀಯೇ GMT ಕೋಆರ್ಡಿನೇಟರ್ ಅನ್ನು ಪ್ರವೀಣ್ ಶೆಟ್ಟಿ ಬೇತೇರನ್ನ ಹಾಕುದು ಎಂಕ್ಲೆಗೆ ಆರ್ನ ಆಫೀಸ್ ಆರ್ನ ಬೇಲದ ರೈಟ್ ಎಂಕ್ಲು ಬದುಕುಲ್ನಿ ಬಲ್ಪು ಅಣ್ಣ ಮಧ್ಯಾಹ್ನ ಒಟ್ಟು ಆರ್ನ ಆಫೀಸ್ ಇದೆ ಮೋಹನ್ ದಾಸ್ ಎಂಕ್ಲು ಪೂರ ಪೋದು ಎಣ್ಣೆಲ್ಲ ಎಂಗೆ ಬಂಗ ಆತು
ಆರ್ನ ಬೇಲೆಯನ್ನು ಪೂರ ಗುರ್ದು ರಪರಪ ಪಿದಾಯಿ ಬೋದಂಜ ಆರ್ನ ಬೇಲೆಯನ್ನು ಫೋನ್ ಮಲ್ತಂದು ಎಂಕ್ಲೇನು ಉಲಾಯ್ಕೊಳ್ಳೋದು ಆರ್ನ ಬೇಲೆ ಪಿದಾಯ್ದು ಮಲ್ತಂದು ಅಪ್ಪ ಬರ್ತಿದ್ದೀರಿ ಒಂಜೊಂಜಿ ದಿನ ಬಂಡ ಬಲ್ಪುರ್ದು ಬಯ್ಯ ಹೋಟೆಲ ಕುಲ್ದಿನ ಉಂಡು ಅರೆಗೆ ಒನಸಗ್ಲ ಪಾಯರ್ ಬಿಟ್ಟುಜ ಈತ ಒಂದು ಸಹಕಾರ ಕೊರ್ದು ಆ ಒಂದು ಧೈರ್ಯ ಮಾಡ ನನ್ನಲಾರ ಎಂಗ್ಲೊಟ್ಟು ಗುಲ್ಲೇರು ಪನ್ನ ಧೈರ್ಯ ಅಂಚನೆ ಅರೆಗ್ಲ ಯಾನು ಕಲ್ಪವೃಕ್ಷ ಪಂಪಲ್ ನನಾತರಿನ ಸಹಕಾರ ಬೋರ್ಡ್ ಪಂಡಕ್ಕೇನೊಂದು ಇರೆಗ್ಲ ಆರು ಕುಡೊಂಜಿನಿಟ್ಟು ಎಂಗ್ಲಿಗೆ ಗೈಡಿಂಗ್ ಲ್ಯಾಂಡ್ ರಡ್ಜನ ಅಂದು ಏರು ಒಂಜಿ ಶಶಿಧರಣ್ಣೆ ಕುಡೊಂಜಿ ಪ್ರವೀಣನ್ನೆ ಎಂಕ್ ನಿಕ್ಲ ಗೈಡಿಂಗ್ ಲ್ಯಾಂಡ್ ಅವು ಕೊಡ್ಸಿ ಆ ನಿಕ್ಲೊಟ್ಟಿಗೆ ಏಪಲ ಗೈಡಿಂಗ್ ಆದಿಲ್ಲ ನಿಕ್ಲಿಗೆ ಒಂಜಿ ವರ್ಷ ಕತ್ತಿ ಏಪಗ್ ಲ್ಯಾಂಡ್ ಗೈಡಿಂಗ್ ಲ್ಯಾಂಡ್ ಅದುಲ್ಲ ಎನ್ಕ್ ಓವುಲ ಪುದರ್ ಕೊಡ್ಸಿ ಎಂಕ ಅವು ಈಶ ಡಿಸ್ಟಿಕ್ ಒಂಜಿ ಕ್ಲಬ್ ಕೊರ್ಪಿನ ಜವಾಬ್ದಾರಿ ಪಂಡದಾರು ಅಯ್ಯನ ದತ್ತೊಂದು ಜೇರು ಅವು ಆರ್ನ ಉದಾಹರತ ಅರೆಗ್ಲ ಯಾನು ನಮ್ಮ ಕಲ್ಪವೃಕ್ಷ ಪಂಪಲ್ದ ಪ್ರವಾದ ವಂದಿಸವಂದಿಲ್ಲ ಅಂಜನೆ ಎಂಗ್ಲ ಆರ್ಸಿ ಸ್ವರೂಪಕ್ಕ ಆರು ಎಂಗ್ಲಿಗೆ ಜೀವಕ್ಕೆ ತಕ್ಕ ದಿನ ನೋಡಿ ಸರ್ ಎಷ್ಟು ಕೂಡ ಕಾರ್ಯಕ್ರಮ ಮಾಡ್ತಿರೋ ಎತ್ತ ಪೂರ ಜವಾಬ್ದಾರಿ ಯಾರಿಗೆತ್ತಿದ್ದೀರಿ ಕಾವೂರು ಕ್ಲಬ್ದ ಇನ್ನಿತ ಫುಲ್ ಜವಾಬ್ದಾರಿ ಯಾರಿಗೆತ್ತಂದು ಬಾರಿ ಶೋಕುಡು ಎಂಗ್ಲ ಕ್ಲಬ್ನ ಇನಾಗ್ರೇಷನ್ ಮಲ್ಪರೆ ಸಹಕಾರ ಮಂದಿರ್ ಅರೆಗ್ಲ ಕಲ್ಪವೃಕ್ಷ ಪಂಪಲ್ದ ಪರವಾದ ಅಭಿನಂದನೆ ಬುಕ್ ಆಯ್ತೊಟ್ಟಿಗೆ ವಂದನಾರ್ಪಣೆ ಸಲ್ಲಿಸೋದಿಲ್ಲ ಬೊಕ್ಕ ನಮ್ಮ ವಲಯಾಧ್ಯಕ್ಷರಾಯನ ಲೋಕೇಶ್ ಶೆಟ್ಟಿ ಎಂಗ್ಲಿಗೆ ಏನು ಪನ್ಲೆ ಲಯನ್ಸ್ ಕ್ಲಬ್ದ LPL ಕಾರ್ಯಕ್ರಮ ಒಂದು ಅದಕ್ಕೆ ಫುಲ್ ಎಂಗ್ ಸಪೋರ್ಟ್ ಬೇರೆ ಸಹಾಯ ಕೊಡ್ನಾರು ಅರೆಲ್ಲ ಯಾನು ಇದು ಕಾರ್ಯಕ್ರಮಗೂ ವಂದಿಸೋದಿಲ್ಲ ಅಂಚನೆ ಕ್ಲಬ್ ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ಮೋಹನ್ ದಾಸ್ ಕಿಲ್ಲೆ ಮೇರೆ ಇಜ್ಜಿನ ಕ್ಲಬ್ ಆಪಿದ್ದೀನಿ ಜಯಪಂಡ ಆರು ಎಂಗ್ಲಿಗೆ ಮಾತಾಗಿಲ್ಲ ಬುಲ್ಪುರದ ಬಯ್ಯ ಉಂಟ ಫೋನ್ ಮಲ್ತಿ ಒಟ್ಟಿಗೆ ಅವಳು ಆರ್ನ ಫ್ಯಾಕ್ಟ್ರಿದ ಫೋನ್ ಬರೆದಿತ್ತು ಐನು ಬುರ್ದು ಸೀದೆ ಬರೆದಿತ್ತು ಬುಕ್ ಎಂಗ್ಲ ಅಂತ ರಂಜಿ ಲೋಡು ಜಲ್ಲಿ ಪಾಲೆ 4 ಲೋಡ್ ಸಿಮೆಂಟ್ ಪಾಡ್ಲೇನು ಎಂಗ್ಲಿಗೆ ಪಾಪ ಅರೇನು ಕೆಲವು ಸರ್ತಿ ರಾಜೇಶ್ವರಿ ಪನ್ಪೇದಿರಿ ಅರೇನು ಲೆಪ್ಪೆರ್ಲ ಅಂಕಂದು ಪಾಪ ಆರ್ನಲ್ಲ ಬೇಲೆ ಬುರ್ದು ಬರೋಡತ್ತ ಆಂಡಲ ಆಯ್ತು ಇಡೇಟ್ ಬಲ್ತದ್ದು ಬರೋದು ಬೇಲೆ ಮಲ್ತದ್ದು ಇಡೀ ಏತಿಲ್ಲ ಬೋರ್ಡ್ ಆಯ್ತು ಪೂರಾ ಇಲ್ಲ ಗಾರ್ ಬೈದಿರಿ ಮಾತ ಮೆಂಬರ್ ನಕ್ಲೆಲ್ಲ ಬರ್ತದೆ ಓಲ್ ಮತ್ತು ತಿಕ್ಕೊಡಲ್ಲ ತಿಕ್ಕಿದೆ ಎಂಗ್ಲಿಗೆ ನೆತ್ತ ಮಾರ್ಗದರ್ಶನ ಕೊಡ್ದು ಈ ಕ್ಲಬ್ ಈತ ಪೊರ್ಲುಡು ಉದ್ದೀಪವನ ನೆಕ್ಕು ಮೂಲ ಕಾರಣಕರ್ತರು ಮೋಹನ್ ದಾಸ್ ಕಿಲೇರು ಅರೆಗೆ ನಮ್ಮ ಕಲ್ಪವೃಕ್ಷ ಪಂಪಲ್ದ ಪರವಾದ ವಂದಿಸೋದಿಲ್ಲ ಇನ್ನಿತ ಈ ಕಾರ್ಯಕ್ರಮವನ್ನು ಈತ ಪೊರ್ಲಾದ ಮಲ್ತುకొని ಕಾವೂರು ಕ್ಲಬ್ ನೆತ್ತ ಅಧ್ಯಕ್ಷರು ಬಾಲಕೃಷ್ಣಾಚಾರ್ಯರು ಮೇರು ಪಾತೇನೆ ಬಾರಿ ಕಡಿಮೆ ಅಂಡ ಪಿರೌಡು ಬೇಲೆ ಬಾರಿ ಬೇಲೆ ಮಲ್ಪೇರು ಮಾತೇರೆಲ್ಲ ಒಟ್ಟು ಮಲ್ತದು ಮೋಹನ್ ದಾಸ್ ಅನ್ನಾಗ ಮಾತೇರೆಲ್ಲ ಗೈಡಿಂಗ್ ಕೋರೊಂದು ಇಂಚೆಂಚ ಮಲ್ಪೋಡು ಪಣದು ಬಾರಿ ಶೋಕುಡು ಕಾರ್ಯಕ್ರಮ ಇನ್ನಿತ ಎಡ್ಡೆ ಮಲ್ಪೆರ ಕೊಡ್ನಾರು ನಮ್ಮ ಬಾಲಕೃಷ್ಣಾಚಾರ್ಯ ಮೇರೆಗ್ಲ ಯಾನು ಸ್ವಲ್ಪ ಸಂತೋದಿಲ್ಲ ಕ್ಷಮಿಸಲೆ ನಡುಟು ನಮ್ಮ PDG ನಕ್ಲಿದ್ದೀರು ಅರುಣ್ ಶೆಟ್ರಿನ ಆತ್ಮೀಯರು ಎಂಗ ಆರು ಎಂಗ್ಲ ಬನ್ಸಂಗದ ಓಟದ ಮೇಯ್ನ್ ಉಸ್ತುವಾರಿಗೆ ತಂದಿದ್ದೀರಿ ಎಂಗ ಮೇರೆಗೆ ಈತು ಪವರ್ ಉಣ್ಣದಪ್ಪ ಗೊತ್ತಿದ್ದಾನೆ ಆತು ಎಂಗ್ಲೇನು ಗದ್ದ ಹೊಂದಿರ್ತಾರೆ ಅಲ್ಪ ಉಂಟದು ಅವು ಅಲ್ಪ ಬಲ್ಲಿ ಮುಲ್ಪ ಬಲ್ಲಿ ಎಂಗ್ಲು ಬುಕ್ಕಲ್ಲ ಮೆಲ್ಲ ಬೋದು ರಿಕ್ವೆಸ್ಟ್ ಮಾಡ್ತು ಎರಡು ಪೇಪರ್ಸ್ ಗೆತ್ತವ ಇಂತ ಬಾರಿ ಸಪೋರ್ಟ್ ಮಾಡ್ತಿನಾರು ಎಂಗ್ಲೆ ಅರುಣನ್ನೇ ಅರೆಗ್ಲ ಯಾನು ಆತ್ಮೀಯವಾದ ಎಂಗ್ಲ ವಂದನೆ ಕೊರೊಂದಿಲ್ಲ ಅಂಜನೆ ದೇವದಾಸನ್ನೇ ಆರು ಎಂಗ್ಲೊಟ್ಟಿಗೆ ಏಪಲ್ ಇತ್ತಿನಾರು ಆರ್ಲ ಬಾರಿ ಸಹಕಾರ ಮಲ್ತಿನಾರು ಮೇರೆಗ್ಲ ಯಾನು ವಂದಿಸೋದಿಲ್ಲ ರೊನಾಲ್ಡ್ ಗೋಮ್ಸ್ರು ಮೇರೆ ಎಂಕ್ ಈ ಕ್ಲಬ್ಗೂ ಟ್ರಾನ್ಸ್ಫರ್ಗೆ ತಗೊಂಡ ಒಂಜಿ ಕಾರಣ ಮೇರಿ ಪಂಡ ಇಜಿನ ಹೆಂಗೆ ಬಾರಿ ಅವಳು ಒತ್ತಾಡಿತ್ತೀನಿ ಮುರಣಿ ಎಂಗ್ಲ ದುಂಬುದ ಒಂಜಿ 3 ಜನ ಟೈಮ್ ಶಮೇಲಕ್ಕೆ ನೋಡಾಬಿಡು ಈ ಟೈಮ್ ದಯಪಂಡ ಸಂಜೋತನ್ನೇ ಬೊಕ್ಕ ಚಂದ್ರಾಸನ್ನೇ ಬೊಕ್ಕ ಈ ಸರಿ ಅಧ್ಯಕ್ಷರು ಬೊಕ್ಕ ಅನಿಲನೆ ನೆಕ್ಸ್ಟ್ದ ಅಧ್ಯಕ್ಷರು ಹಾಪಿನಾರು ಮುಕ್ಕಲು 3 ಜನ ನಾನು ಸೆಕ್ರೆಟರಿ ಅದು ದುಂಬೆ ಬುಕ್ ಮಲ್ದಿತ್ತೇರು 3 ಜನಕ್ಲ ಮಂಗೆ ಮಲ್ತು ಬಂದಿತ್ತೆ ಈ ವರ್ಷ ಬರ್ಚಿ ಬರ್ತಿ ವರ್ಷ ಬರ್ಚಿ ಮುರಣಿ ಸಡನ್ ಮೂಲು ಈರು ಯಾನ್ ಸೆಕ್ರೆಟರಿ ನನಗ 3 ಜನ ಆಗದುಂದಿದ್ದಾರೆ ಅವಳು ಎಂಚಪ್ಪ ಎಂಗ್ಲೇನು ಬಿಡ್ದು ಅಂತ ಐನು ಪೂರ ಸರಿ ಮಲ್ತು ಕೊರ್ನಾರು ರೊನಾಲ್ಡ್ ಗೋಮ್ಸ್ ಅಪ್ಪ BOD ಮೀಟಿಂಗ್ ಸರಿ ಮಲ್ತು ಕೊರ್ದು ಎಂಕ್ ಸಹಕಾರ ಕೊರ್ನಾರು ಅರೆಗ್ಲ ಯಾನು ವಂದಿಸೋದಿಲ್ಲ ಅಂಚನೆ ಇನ್ನಿತ ಈ ಕ್ಲಬ್ಗೆ ಎಂಗೆ ಮಂಗಳದೇವಿ ಕ್ಲಬ್ ದಾಕ್ಲೇನು ಯಾನು ಸುರುಕಾದು ಅಕ್ಲಿನ ಸ್ಮರಿಸೋದು ಅಕ್ಲೆಗ್ಲ ಮಾತೆರೆಗ್ಲ ವಂದನೆ ಕೊರೊಂದಿಲ್ಲ ಅಂಚನೆ ಇನ್ನಿತ ಕಲ್ಪವೃಕ್ಷದ ಈ ಕಾರ್ಯಕ್ರಮಗೂ ಛಾಯಾಗ್ರಾಹಕರಾದ ಬತ್ತಿನ ಮಾಧ್ಯಮ ಮಿತ್ರರು ಬುಕ್ಕ ಛಾಯಾಗ್ರಾಹಕರಿಗೆಲ್ಲ ವಂದಿಸೊಂದು ಈ ಭೋಜನಕ್ಕಾಗಿ ಮುಂದೂಡುತ್ತೇನೆ ರಾಜೇಶ್ ಶೆಟ್ಟಿ ಪ್ರೆಸಿಡೆಂಟ್ ಆಫ್ ಪಂಪಲ್ ಲಯನ್ಸ್ ಕ್ಲಬ್ ಕಲ್ಪವೃಕ್ಷ ಮೀಟಿಂಗ್ ಫಾರ್ ಫೆಲೋಶಿಪ್ ಆ್ಯಂಡ್ ಡಿನ್ನರ್